ಸಂಗೀತದ್ದು ಸಾರಿಗಮಪದನಿಸ ಸನಿದಪ್ಪ ಮಗರಿಸಿ ಅದರ ಒಂದು ಈ 6 ಇಂಚು ವ್ಯತ್ಯಾಸ ಇರೋದ್ರಿಂದ ಸ್ವರ ವ್ಯತ್ಯಾಸ ಬರ್ತದೆ. ಆದ್ರೆ ಆಕ್ಚುಲಿ ಇನ್ನು ಅದು ವ್ಯವಸ್ಥಿತವಾಗಿ ಮಾಡೋದಾದ್ರೆ ಅದರ ಥಿಕ್ನೆಸ್ ಉಂಟಲ್ಲ ಇದು ಬೈಕ್ಗಳಿದ್ದು, ಅದು ಇಂಪಾರ್ಟೆಂಟ್. ಒಟ್ಟಿಗೆ ಹೈಟ್ ಇದರ ಅದೆಂತ ಅಲ್ಲದೆ ಸರಿಗಮಪದನಿಸ ಅಂದ್ರೆ ಆಕ್ಚುಲಿ ಏನಂದ್ರೆ ಪ್ರಪಂಚದಲ್ಲಿ ಧ್ವನಿಗಳಿವೆ. ಆ ಧ್ವನಿಗಳನ್ನು ಎಲ್ಲೆಲ್ಲಿಂದ ಹೊರಡಿಸಬೇಕು ಎಂತ ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ಬಾಯಲ್ಲಿ ಮನುಷ್ಯ ಸಾರಿಗಮಪದನಿಸ ಹೇಳ್ಬೋದು, ಆದ್ರೆ ಇದರಲ್ಲಿ ಸಹ ಉಂಟು ಸರಿಗಮಪದನಿಸ. ನಾವು ಹೇಳೋದು ಸಂಗೀತ, ಅದರಲ್ಲಿ ಸಂಗೀತ ಮೂಲಭೂತವಾಗಿ ಉಂಟು ಪ್ರಕೃತಿಯಲ್ಲಿ. ಹಾಗೆ ಇದೇನಂದ್ರೆ ನಾವು ಮಕ್ಕಳಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳನ್ನು ಹೇಳ್ತೇವೆ. ಆದ್ರೆ ಪೂರ್ವ ಒಂದು ಪಾಯಿಂಟ್ ಅಲ್ಲ. ಪೂರ್ವ ನಮಗೆ ಮಕರ ಸಂಕ್ರಾಂತಿಯಿಂದ ಅಲ್ಲಿವರೆಗೆ ಆಗುವಾಗ, ಯಾವಾಗ ನಮ್ಮ ಮೇಷ ವೃಷಭ ಮಿಥುನ ಕರ್ನಾಟಕ ಸಂಕ್ರಾಂತಿಗೆ ಆಗುವಾಗ ಉಂಟಲ್ಲ, ಸೂರ್ಯ ಇಷ್ಟು ಏರಿಯಾದಲ್ಲಿ ಹೋಗಿರ್ತಾನೆ. ನಮಗೆ ಸೂರ್ಯ ಈಗ ಮಕರ ಸಂಕ್ರಮಣ ದಿವಸ ಈ ಕಡೆಯಿಂದ ಇದ್ರೆ ಈ ವೃಕ್ಷಗಳಿದ್ದು ಎಲ್ಲ ನೆರಳು ಆಚೆ ಬಿದ್ದಿರ್ತದೆ. ಅದೇ ಮಿಥುನಕ್ಕೆ ನೆರಳು ಈಚೆ ಬಿದ್ದಿರ್ತದೆ. ಮತ್ತು ದಿನ ಯಾಕೆ ದೊಡ್ಡದಾಗುದು ಸಣ್ಣದಾಗುದು ಅಂತ ಹೇಳಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ನಾವು ಭೂಮಿಯಲ್ಲಿ ಎಲ್ಲಿದ್ದೇವೆ ಅದಕ್ಕೆ ಹೊಂದಿಕೊಂಡು ಸೂರ್ಯ ಎಲ್ಲಿದ್ದಾನೆ, ಅದಕ್ಕೆ ಹೊಂದಿಕೊಂಡು ನಮ್ಮ ದಿನದ ಮಾನ ಹೆಚ್ಚು ಕಮ್ಮಿ ಆಗ್ತದೆ. ಸೂರ್ಯ ಹತ್ತಲಾಗಿ ಹೋದಾಗ ನಮ್ಗೆ ಮಳೆಗಾಲ ಚಳಿಗಾಲಕ್ಕೆ ಈಗ ಡಿಸೆಂಬರ್ 22ಕ್ಕೆ ಆಗುವಾಗ ಅತ್ಯಂತ ಸಣ್ಣ ದಿನ ಅಂತ ಹೇಳ್ತೇವಲ್ಲ, ಕಡಿಮೆ ಅವಧಿಯ ದಿನ ಅಂತ. ಕಡಿಮೆ ಅವಧಿಯ ದಿನ ನಾವೇನ್ ಮಾಡಿದ್ವಿ ಇದರಲ್ಲಿ ಅಂದ್ರೆ, ಬೆಳಕು ಬೀಳುವುದನ್ನು ನೋಡಿ, ಈ ಕುಟ್ಟಿ ಉಂಟಲ್ಲ, ಹೌದು, ಈ ಕುಟ್ಟಿಯ ನೆರಳು ಬೆಳಿಗ್ಗೆ 9 ಗಂಟೆಗೆ ಎಲ್ಲಿ ಬಿದ್ದಿದೆ, ಮಧ್ಯಾಹ್ನ 3 ಗಂಟೆಗೆ ಎಲ್ಲಿ ಬಿದ್ದಿದೆ ಅಂದ್ರೆ 12 ಗಂಟೆ ಆಚೆ 3 ಗಂಟೆ ಈಚೆ 3 ಗಂಟೆ ಎಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿದ್ದು. ಪ್ರತಿ ಸಂಕ್ರಮಣಕ್ಕೆ ಮಾರ್ಕ್ ಮಾಡಿದ್ದು. ಹಾಗಾಗಿ ಇದೀಗ ಮೇಷ ಸಂಕ್ರಮಣದ್ದು, ಇದು ವೃಷಭ ಸಂಕ್ರಮಣ, ಮಿಥುನ, ಕರ್ಕಾಟಕ ಸಂಕ್ರಮಣ ಆಗಿ ಅಲ್ಲಿ ಇದುಂಟಲ್ಲ ಯಾವ್ದು ಅತ್ಯಂತ ದೀರ್ಘವಾದ ದಿವಸ ಜೂನ್ 22 ಮಾರ್ಕ್ ಮಾಡಿದ್ದೇವೆ. ಆಮೇಲೆ ವಾಪಸ್ ಬರ್ತದೆ. ಕರ್ಕಾಟಕ ಆದ ಮೇಲೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು ಸಂಕ್ರಮಣ. ನಾವು ಚಳಿಗಾಲದ ಸ್ನಾನ ಮಾಡುವುದೆಲ್ಲ ಹೇಳ್ತೇವೆ. ಅದಾದ ಮೇಲೆ ಇದು ಡಿಸೆಂಬರ್ 22 ಶಾರ್ಟೆಸ್ಟ್ ಡೇ. ಮತ್ತೆ ಸೂರ್ಯ ಈಚೆ ಬಂದು ಮಕರ ಸಂಕ್ರಮಣ. ಸೊ ಹೀಗೆ ನಾವು ಸಂಕ್ರಮಣಗಳ ಇದಕ್ಕೆ ಅನುಸಾರವಾಗಿ ಸೂರ್ಯನ ಚಲನೆಯನ್ನು ಇದರಲ್ಲಿ ಮಾರ್ಕ್ ಮಾಡಿದ್ದು. ಇದು ಆಕ್ಚುಲಿ ಹಿಂದೆ ಒಂದು ಡಿಶ್ ಇತ್ತು ನೋಡಿ, ದೊಡ್ಡ ಡಿಶ್, ಅದನ್ನು ರಿವರ್ಸ್ ಮಾಡಿ ಹಾಕಿ ನಾನು ಮಾಡಿದ್ದೆ. ಇದರ ಬೆನಿಫಿಟ್ ಏನಂದ್ರೆ, ಒಂದು ಮಕ್ಕಳಿಗೆ ಕನ್ವಿನ್ಸ್ ಮಾಡುವ ವಿಷಯ ಯಾವುದುಂಟಂದ್ರೆ, ಇದ್ರಲ್ಲಿ ನೋಡಿ, ಈಗ ಉತ್ತರ ಧ್ರುವ ದಕ್ಷಿಣ ಧ್ರುವ ಹಿಮಾವೃತ ಅಂತ ಹೇಳ್ತೇವೆ. ಯಾಕೆ ಹಿಮಾವೃತ ಅಂದ್ರೆ ಸೂರ್ಯ ಹೋಗುದೇ ಇಲ್ಲ ಅತ್ಲಾಗಿ. ಒಂದು ವೇಳೆ ಸೂರ್ಯ ಈ ಡಿಸೆಂಬರ್ 22 ಶಾರ್ಟೆಸ್ಟ್ ಡೇ ಆಗಿ ವಾಪಸ್ ಬರೋದಲ್ಲದಿದ್ರೆ ಸೂರ್ಯ ಇನ್ನೂ ಆಚೆ ಹೋಗ್ತಿದ್ರೆ ಅದು ಇರ್ತಿರ್ಲಿಲ್ಲ, ಅಲ್ಲೇ ಹಿಮ ಕರಗ್ತಿತ್ತು. ಹಿಮ ಕರಗುದಿಲ್ಲ ಅದು. ಸೊ ಇದು ಈಸಿಲಿ ಕನ್ವಿನ್ಸ್ ಆಗ್ತದೆ ಮಕ್ಕಳಿಗೆ, ಯಾರಿಗೆ ಸಹ. ಹಾಗೆ ಇದು ಮಾತ್ರ ನಾನು ನನ್ನ ಒರಿಜಿನಲ್ ಐಡಿಯಾದಲ್ಲಿ ಮಾಡಿದ್ದೆ. ಇದು ಬೇರೆ ಎಲ್ಲಿ ನೋಡ್ಲಿಕ್ಕೆ ಸಿಕ್ಕಿದಂತ ವಿಷಯ ಅಲ್ಲ. ಇದು ಮಕ್ಕಳಿಗೆ ಒಂದು ಭೂಮಿಯ ಕಲ್ಪನೆ, ಕಾಲದ ಕಲ್ಪನೆ, ಮತ್ತೆ ಸೂರ್ಯನ ಚಲನೆಯ ಕಲ್ಪನೆ, ಇದನ್ನೆಲ್ಲ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಆಗ ನಾವು ಮಕ್ಕಳಿಗೆ ಏನ್ ಹೇಳ್ತೀವಿ ಅಂದ್ರೆ, ಪೂರ್ವ ಅಂದ್ರೆ ಇಲ್ಲಿಂದ ಡಿಸೆಂಬರ್ 22 ಲಾಸ್ಟ್ ಡೇ ಇಂದ 22 ಡೇ ವರೆಗಿನ ಆ ಚಲನೆಯ ಏರಿಯಾ ಸೂರ್ಯನ ಪೂರ್ವ, ಇದಿಷ್ಟು ಪಶ್ಚಿಮ, ಅದಿಷ್ಟು ದಕ್ಷಿಣ, ಅದಿಷ್ಟು ಉತ್ತರ, ಆ ತರ ಹೇಳಿಕೊಡ್ಲಿಕ್ಕೆ ಆಗ್ತದೆ. ವಿಜ್ಞಾನ ಹೇಳಿಕೊಡುವಾಗ ಸ್ವಲ್ಪ ಹೆಚ್ಚು ಲರ್ನಿಂಗ್ ಬೈ ಡೂಯಿಂಗ್ ಅಂತ, ಲರ್ನಿಂಗ್ ಬೈ ಡೂಯಿಂಗ್ ಇದು ಹೆಲ್ಪ್ ಆಗ್ತದೆ ನಮಗೆ. ನಮ್ಮ ಪರಿಕಲ್ಪನೆಯಲ್ಲಿ ಶಿಕ್ಷಣಕ್ಕೆ ಪರಿಸರ ಬಹಳ ಪೂರಕವಾದ ಒಂದು ವಿಷಯ. ಪರಿಸರದ ಮಧ್ಯದಲ್ಲಿ ಶಿಕ್ಷಣ ಇರಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿದಾಗ, ಇಲ್ಲಿ ಬಂದವರು ತುಂಬಾ ಮಂದಿ ನಮಗೆ ಒಂದೊಂದು ಸಲಹೆ ಕೊಡ್ತಾ ಇದ್ರು, ಏನೋ ದೇವಸ್ಥಾನ ಮಾಡಿ ಇಲ್ಲಿ ಇಷ್ಟು ಒಳ್ಳೆ ಜಾಗದಲ್ಲಿ ಅಂತ. ಆದರೆ ಯಾವ ದೇವಸ್ಥಾನ ಅಂತ ಮಾಡೋದು? ನಮ್ಮ ಸುಳ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಅವಕಾಶ ಇದೆ. ಅದರಿಂದ ಒಂದು ಮಾಡಿದರೆ ಇನ್ನೊಂದು ಬೇಕು ಅಂತ ಹೇಳುವವರು ಮತ್ತೆ ಬರ್ತಾರೆ.
ಬಟ್ ನನಗೆ ಒಂದು ಪ್ರಶ್ನಾತೀತವಾದ ಒಂದು ದೇವರ ಒಂದು ಸ್ಥಾನ ಮಾಡಬೇಕೆಂಬ ಆಲೋಚನೆ ತುಂಬ ಆಲೋಚನೆ ಮಾಡಿ ಮತ್ತೆ ನಮಗೆ ಹೊಳೆದದ್ದು ಸೂರ್ಯನ ದೇವಸ್ಥಾನ ಮಾಡಬಹುದು ಅಂತ. ಸರಿ, ಯಾಕಂದ್ರೆ ಸೂರ್ಯ ಅಂದ್ರೆ ಈ ಪ್ರಕೃತಿಯನ್ನು ರಕ್ಷಿಸುವ ದೇವರು. ಕರೆಕ್ಟ್. ಸೂರ್ಯ ಇಲ್ಲದೆ ಪ್ರಕೃತಿ ಉಳಿಯೋದೇ ಇಲ್ಲ. ಹಾಗಾಗಿ ಸೂರ್ಯನ ಆರಾಧನೆಯ ಮೂಲಕ ನಾವು ಮಕ್ಕಳಿಗೆ ಆ ಒಂದು ನೇರ ಪ್ರಕೃತಿ ಮತ್ತು ಸೂರ್ಯನ ಸಂಪರ್ಕವನ್ನು ಕೊಡಬಹುದು ಎಂಬ ಆಲೋಚನೆಯಿಂದ ನಾವು ಇಲ್ಲಿ ಸೂರ್ಯನ ದೇವಾಲಯವನ್ನು ಮಾಡುವ ಆಲೋಚನೆ ಮಾಡಿದೆವು. ಆದರೆ ಸೂರ್ಯನಿಗೆ ಒಂದು ಗರ್ಭಗುಡಿ ಕಟ್ಟುವುದು ನನಗೆ ಇಷ್ಟ ಆಗಲಿಲ್ಲ. ಸೂರ್ಯ ಓಪನ್ ಆಗಿ ಇರಬೇಕು. ಕರೆಕ್ಟ್. ಮತ್ತು ಸೂರ್ಯನಿಗೆ ಒಂದು ಮೂರ್ತಿ ಮಾಡುವುದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಸೂರ್ಯನಿಗೆ ಪ್ರತೀಕವಾಗಿ ಇದು ಸೂರ್ಯನ ಪ್ರತೀಕ, ಆದರೆ ಇದನ್ನು ನಿಲ್ಲಿಸಿದ್ದಕ್ಕೆ ಒಂದು ಸ್ತಂಭಕ್ಕೆ ಜ್ಞಾನಸ್ತಂಭ ಅಂತ ಹೆಸರು ಕೊಟ್ಟಿದ್ದೇವೆ. ಹಾಗೆ ಇದು ಮಧ್ಯಭಾಗದಲ್ಲಿ ಇದು ಇದೆ. ಇನ್ನು ಇದರ ಸುತ್ತಲೂ ನಾವು ಇಲ್ಲಿ 2 ಪರಿಕಲ್ಪನೆಗಳನ್ನು ಉಪಯೋಗಿಸ್ತೇವೆ. ಒಂದು ವೈಜ್ಞಾನಿಕವಾದ್ದು ಖಗೋಳಶಾಸ್ತ್ರ ಪ್ರಕಾರ, ಮತ್ತೊಂದು ಜ್ಯೋತಿಷಶಾಸ್ತ್ರ ಪ್ರಕಾರ ಸಹ ಬೇಕು. ಯಾಕಂದರೆ ನಮಗೆ ಆ ನಂಬಿಕೆಗಳು ಸಹ ಉಂಟು ನಮ್ಮ ಜನರಿಗೆ. ಹಾಗಾಗಿ ಇಲ್ಲಿ ಬಂದ ಜನರು ಜ್ಯೋತಿಷ್ಯ ಇಲ್ವ ಇಲ್ಲಿ ಅಂದರೆ ಇದರ ಗ್ರಹಗಳಿಲ್ವ ಅಂತ ಹೇಳುವ ಇದು ಕೊರತೆ ಆಗಬಾರ್ದು. ಆ ಕಾರಣಕ್ಕೆ ನಾವು ಇದನ್ನು ಈ 7 ಸ್ಟೆಪ್ಗಳನ್ನು ಮಾಡಿದ್ದೇವೆ. 7 ಹಂತಗಳಲ್ಲಿ. ಈ 7 ಸ್ಟೆಪ್ಗಳಲ್ಲಿ ಒಂದೊಂದು ಸ್ಟೆಪ್ ಕೂಡ ಒಂದೊಂದು ಗ್ರಹದ್ದು. ಇದರಲ್ಲಿ ಲಾಭ ಏನಂದ್ರೆ ಮಕ್ಕಳಿಗೆ ಸೂರ್ಯನ ನಂತರ ಮೊದಲು ಬರುವ ಗ್ರಹ ಯಾವುದು, ಆನಂತರ ಬರುವ ಗ್ರಹ ಯಾವುದು, ಆನಂತರ ಬರುವುದು ಯಾವುದನ್ನು ಗೊತ್ತಿದೆ. ಸೂರ್ಯನ ನಂತರ ಬುಧ ಆದ ಮೇಲೆ ಶುಕ್ರ ಆದ ಮೇಲೆ ಭೂಮಿ ಆದ ಮೇಲೆ ಅಂಗಾರಕ ಆದ ಮೇಲೆ ಗುರು, ಆಮೇಲೆ ಶನಿ. ಈ 7 ಗ್ರಹಗಳು ಸೂರ್ಯನ ಯಾವ ಆರ್ಡರ್ನಲ್ಲಿ ಬರ್ತವೆ ಅದನ್ನು ಕಲ್ತ ಹಾಗೆ ಆಗ್ತದೆ. ಮತ್ತೆ ಕ್ಷುದ್ರ ಗ್ರಹಗಳನ್ನು ನಾವು ತೆಗೆದುಕೊಳ್ಳಿಲ್ಲ. ಇದನ್ನ ಸ್ಟೆಪ್ಸ್ ಹಂತಗಳನ್ನು ಮಾಡಿ ಅದೆಲ್ಲ ತೆಗೆದುಕೊಳ್ಳಿಲ್ಲ. ಇದು ನಮ್ಮ ಇದರಲ್ಲಿ ಈ ಜ್ಯೋತಿಷಾಸ್ತ್ರ ಪ್ರಕಾರ ಈ ಗ್ರಹಗಳನ್ನು 8 ಗ್ರಹಗಳನ್ನು ಕೂರಿಸಿದ್ದೇವೆ. ಅದರ ಪ್ರಕಾರ ಸೂರ್ಯ ಕೂಡ ಗ್ರಹವೇ ಕರೆಕ್ಟ್ ಜ್ಯೋತಿಷ್ಯದಲ್ಲಿ. ಹಾಗೆ ಇದು ಮಧ್ಯದಲ್ಲಿ ಬರ್ತದೆ ಸೂರ್ಯ. ಈ ರೀತಿಯಿಂದ ಇದನ್ನು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಉದ್ದೇಶ ಏನೆಂದರೆ ವಿದ್ಯಾಭ್ಯಾಸಕ್ಕೆ, ಶಿಕ್ಷಣಕ್ಕೆ ಒಂದು ಆಧ್ಯಾತ್ಮದ ಸ್ಪರ್ಶ ಕೊಡಬೇಕು ಅಂತ ನಮ್ಮ ಆಲೋಚನೆ. ಸೊ ಈ ಆಧ್ಯಾತ್ಮಿಕ ಸ್ಪರ್ಶ ಇರುವ ಕಾರಣ ನಾವು ಮಕ್ಕಳಿಗೆ ಏನು ಮಾಡ್ತೇವೆ ಅಂದರೆ ಈ ಪ್ರತಿಯೊಂದು ಮೆಟ್ಟಲಲ್ಲಿ ಕೂಡ ಬರೆದಿಟ್ಟಿದ್ದೇವೆ. ಬುಧಾಯ ನಮಃ, ಶುಕ್ರಾಯ ನಮಃ, ಭೂಮಿಯೇ ನಮಃ, ಅಂಗಾರಕಾಯ ನಮಃ, ಗುರವೇ ನಮಃ, ಶನೈಭ್ಯೋ ನಮಃ ಅಂತಲ್ಲ. ಆ ನಮಃ ಎಂಬ ಶಬ್ದ ಏನು ಮಾಡ್ತೇವೆ ಅಂದರೆ ಒಂದು ನಮ್ಮ ವ್ಯಕ್ತಿತ್ವಕ್ಕೂ ಆಧ್ಯಾತ್ಮಕ್ಕೊಂದು ಲಿಂಕ್ ಕೊಡ್ತದೆ, ಕರೆಕ್ಟ್, ಒಂದು ಸಂಪರ್ಕ ಕೊಡ್ತದೆ. ಆ ದೃಷ್ಟಿಯಿಂದ ನಾವು ಏನು ಮಾಡ್ತೇವೆ ಅಂದರೆ ಇದರಲ್ಲಿ ಮಕ್ಕಳು ಪ್ರದಕ್ಷಿಣೆ ಬರುವಾಗ, ಆಯಾ ಸ್ಟೆಪ್ನಲ್ಲಿ ಪ್ರದಕ್ಷಿಣೆ ಬರುವಾಗ ಅವರು ಆ ಮಂತ್ರವನ್ನು ಹೇಳ್ತಾರೆ. ಬೆಳಿಗ್ಗೆ ಬಂದು ಮಕ್ಕಳು ಬೇಗ ಇಟ್ಟು ಸೂರ್ಯ ನಮಸ್ಕಾರ ಮಾಡಿಯೇ ಕ್ಲಾಸಿಗೆ ಹೋಗುದು. ಕರೆಕ್ಟ್. 2 ಸೂರ್ಯ ನಮಸ್ಕಾರ ಮಾಡ್ತಾರೆ. ಸೊ ಇದರಿಂದ ಅವರ ದೇಹಕ್ಕೂ, ದೇಹಾರೋಗ್ಯಕ್ಕೂ ಮತ್ತೊಂಥರ ಎಲರ್ಟ್ ಆಗಿರಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಹೀಗೆ ನಮ್ಮ ಈ ಸೂರ್ಯಾಲಯ ಶಾಲೆಯ ಒಂದು ಆರಂಭದಲ್ಲಿ ಮೊದಲೇ ಸಿಕ್ಕುವ ಕಾರಣ ನಮ್ಮ ಬೆಳಗ್ಗಿನ ಚಟುವಟಿಕೆಗಳೆಲ್ಲ ಇಲ್ಲೇ ಮಾಡ್ತೇವೆ. ಇಲ್ಲಿ ಸೂರ್ಯನ ಆಲಯದ ಎದುರೇ ಇರುವ ಈ ಟ್ರ್ಯಾಕ್ಗಳು, ಕರೆಕ್ಟ್, ಈ ಟ್ರ್ಯಾಕ್ಗಳು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಇರುವಂಥದ್ದು. ಕರೆಕ್ಟ್. ಈ ಸೂರ್ಯ ನಮಸ್ಕಾರ ಮಾಡುವ ಈ ಟ್ರ್ಯಾಕ್ಗಳಲ್ಲಿ ಒಟ್ಟು 100-120 ಮಕ್ಕಳಿಗೆ ಏಕಕಾಲದಲ್ಲಿ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಆಗ್ತದೆ. ಕರೆಕ್ಟ್. ಹಾಗೆ ನಾವು ಇದನ್ನು ಅರೇಂಜ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಇದನ್ನು ಇಡೀ ವರ್ಷ ಉಪಯೋಗಿಸ್ತಾ ಇದ್ದೇವೆ.
ಸರ್ ನಮಸ್ತೆ. ನಮಸ್ತೆ. ಮುಖ್ಯವಾಗಿ ಏನು ಶಿಕ್ಷಣ ಮತ್ತೆ ಶಾಲೆ ಈ ವಿಚಾರವಾಗಿ ಅಂದರೆ ಸ್ನೇಹ ಶಾಲೆ ಅಂತ ಹೇಳಿ ನೀವು ಮಾಡಿ ಇವಾಗ ಈ ವರ್ಷ 22ನೇ ವರ್ಷ ನೀವು ನಡೆಸ್ತಾ ಇದ್ದೀರಿ. ಒಂದು ಕ್ರಾಂತಿಕಾರಕವಾದಂತಹ ಒಂದು ಹೆಜ್ಜೆ ಅದು. ಯಾಕೆಂತಂದರೆ ಕನ್ನಡ ಶಾಲೆಗಳು ಸರ್ಕಾರವೇ ಅದನ್ನು ಕ್ಲೋಸ್ ಮಾಡ್ತಾ ಇರುವಾಗ ಮುಚ್ಚುತ್ತಾ ಇರುವಾಗ ನೀವು ಕನ್ನಡ ಮೀಡಿಯಮಲ್ಲೇ ಏನು ಶಿಕ್ಷಣ ಆಗಬೇಕು ಅಂತ ಹೇಳಿ ಈ ಕಳೆದ 22 ವರ್ಷಗಳಿಂದ ಅದೊಂದು ಏನು ಪ್ರವಾಹದ ವಿರುದ್ಧ ಈಜುವ ಒಂದು ಸಾಧನೆ. ಹೌದು. ಇಂಥ ಒಂದು ಕಾಲಘಟ್ಟದಲ್ಲಿ ಅಂದರೆ ನಿಮಗೆ ಶಿಕ್ಷಣದ ನಿಮ್ಮ ಅನುಭವಗಳು, ನೀವು ಮಾಸ್ಟರ್ ಆಗಿ ಇದ್ದಾಗ ಅನುಭವಗಳು, ಆಮೇಲೆ ಈ ಶಾಲೆ ಮಾಡಲಿಕ್ಕೆ ನಿಮಗೆ ಪ್ರೇರಣೆ, ಮತ್ತೆ ಈ ಶಾಲೆ ಶುರು ಮಾಡಿ ಅದರ ಏನು ತಾಂತ್ರಿಕವಾದಂತಹ ಒಂದು ಸವಾಲುಗಳು ಅಥವಾ ರಾಜಕೀಯವಾದಂತಹ ಸವಾಲುಗಳು ಮತ್ತೆ ಆಡಳಿತಾತ್ಮಕವಾದಂತಹ ಸವಾಲುಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಅಂದ್ರೆ ಇದು ಈಗ ನಮಗೆ ಈಗ ನಾವು ಈ ಶಾಲೆಯ ಒಂದು ಈ ಜಾಗವನ್ನು ನೋಡುವಾಗ ಈಗ ನಮಗೆ ಬಹಳ ಒಂದು ಖುಷಿ ಆಗ್ತದೆ. ನಾವು ಮಾಡುವುದು ಇಂಥದ್ದು ಅಂತ ನಮಗೆ ಕಾಣ್ತದೆ. ಆದರೆ ಅದು ಕಾಣುವಷ್ಟು ಸುಲಭ ಅಲ್ಲದು. ಅದರ ಹಿಂದೆ ಬಹಳ ದೊಡ್ಡ ಒಂದು ಪರಿಶ್ರಮ ಉಂಟು, ಸಾಧನೆ ಉಂಟು. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಸ್ವಲ್ಪ ಬೆಳಕು ಚೆಲ್ತೀರಾ ಸರ್? ಇದೀಗ ಸ್ನೇಹ ಶಿಕ್ಷಣ ಸಂಸ್ಥೆ ಅಂತ ನಾವು ಸ್ಥಾಪನೆ ಮಾಡಿದರ ಹಿಂದೆ ಸ್ನೇಹಿತರಿದ್ದಾರೆ. 5-6 ಮಂದಿ ನನ್ನ ಬೆಂಬಲಕ್ಕೆ ನಿಂತ ಸ್ನೇಹಿತರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಭಾರದ್ವಾಜ್ ಅವರು ಕಾರ್ಯದರ್ಶಿಗಳಾಗಿದ್ದರು. ಆಮೇಲೆ ಡಾಕ್ಟರ್ ವಿದ್ಯಾಶಂಭವ ಪಾರೆ ಅಂತ ನಮ್ಮ ಇಲ್ಲಿಯ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಒಬ್ಬರು ಇದ್ರು. ಪುತ್ತೂರಿನ ಮಾಸ್ಟರ್ ಪ್ರಿನರಿ ಆನಂದ ಕುಮಾರ್ ಅವರು ಮುಖ್ಯವಾದ ಕೊಡುಗೆ ಕೊಟ್ಟುಕೊಂಡು ಇದನ್ನು ಬೆಳೆಸುವುದರಲ್ಲಿ ಸಹಾಯ ಮಾಡಿದವರು. ನನ್ನ ತಮ್ಮ ಶ್ರೀಕರ ದಾಮ್ಲೆ ಅಂತ ಅವನು ಸಹ ಇದರಲ್ಲಿದ್ದಾನೆ. ಮತ್ತು ನನ್ನ ಹೆಂಡತಿ ಮತ್ತು ಆನಂದ್ ಕುಮಾರ್ ಮಿಸಿ 7 ಜನ ನಾವು ಸೇರಿ ಸ್ನೇಹ ಸಂಸ್ಥೆ ಸ್ಥಾಪಿಸಿಕೊಂಡು ನಡೆಸಲಿಕ್ಕೆ ಶುರು ಮಾಡಿದ್ದೇವೆ. ಆದ್ರೆ ಇದರ ಬಿಗಿನಿಂಗ್ ಮೂಲ ಹೇಗಂದ್ರೆ, ನನಗೆ ಸಣ್ಣವಿದ್ದಾಗಿದ್ರೆ ನಾನು ಅರಸಿನಮಕ್ಕಿಯ ಗೋಪಾಲಕೃಷ್ಣ ಎಡೆಡ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಕಲ್ತವನು. ಅಲ್ಲಿಯ ಶಾಲೆ ಎಷ್ಟು ನಮಗೆ ಒಂದು ಆನಂದದಾಯಕವಾಗಿತ್ತು ಅಂದ್ರೆ, ಕಲಿಕೆಯಲ್ಲಿ ಆಗಲಿ, ಆಟದ ವಿಚಾರಗಳಲ್ಲಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಷಯದಲ್ಲಿ ಆಗಲಿ, ಮತ್ತು ಶಿಕ್ಷಕರು ಮಕ್ಕಳನ್ನು ನಡೆಸುವ ವಿಷಯದಲ್ಲಿ ನನಗೆ ಮುಖ್ಯವಾಗಿ ಅಲ್ಲಿಯ ಯಾವುದು ಆಸಕ್ತಿದಾಯಕ ಈಗ ನೆನಪಾಗುವುದಂದ್ರೆ, ಅಲ್ಲಿಯ ಶಿಕ್ಷಕರಿಗೆ ಮನಸ್ಸಿನಲ್ಲಿತ್ತು ಈ ಮಕ್ಕಳು ಒಳ್ಳೇದಾಗಬೇಕು ಅಂತ. ಕರೆಕ್ಟ್. ಯಾವ ಶಿಕ್ಷಕರಿಗೆ ಮಕ್ಕಳು ಒಳ್ಳೇದಾಗಬೇಕಂತ ಇರ್ತದ ಅಲ್ಲಿ ಆ ಶಿಕ್ಷಕರನ್ನು ಮತ್ತೆ ನೀವು ಟ್ರೈನಿಂಗ್ ಮಾಡೋದು ಬೇಡ, ಯಾವ ಶೈಕ್ಷಣಿಕ ಸಿದ್ಧಾಂತವೂ ಬೇಡ, ಅಂತ ಶಿಕ್ಷಕರು ನನಗೆ ಅಲ್ಲಿ ಸಿಕ್ಕಿದ್ರು. ಹಾಗೆ ನನಗೆ ಒಂದು ಮನಸ್ಸಿನಲ್ಲಿತ್ತು, ಒಂದು ಬದುಕಿನಲ್ಲಿ ಒಂದು ಮಾಡಿದರೆ ಒಂದು ಶಾಲೆ ಮಾಡಬೇಕು ಅಂತ, ಅಗತ್ಯ ಇರುವಲ್ಲಿ ಒಂದು ಶಾಲೆ ಮಾಡಬೇಕು ಅಂತ. ಹಾಗೆ ಆ ದೃಷ್ಟಿ ನನ್ನ ಹತ್ರ ಒಂದು ಒಳಗಿದ್ದಂಥದ್ದು. ಹಾಗೆ ನಾನು ನಿಜವಾಗಿ ನಂದು ಶಿಕ್ಷಣ ಅರ್ಧ ನಿಂತಿತ್ತು PUC ಆದ್ಮೇಲೆ, ನಮ್ಮ ಬಡತನದಿಂದಾಗಿ. ಕರೆಕ್ಟ್. ಕಾಲೇಜಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ, ಆರ್ಥಿಕ ವ್ಯವಸ್ಥೆ ಮಾಡ್ಲಿಕ್ಕೆ ತಂದೆಯವರಿಗೆ ಕಷ್ಟ ಆಗಿ ನಾನು ಮನೆಯಲ್ಲಿ ಉಳಿದವನು ಕೃಷಿ ಕೆಲಸಕ್ಕೆ ಅಂತ. ಆ ಸಮಯದಲ್ಲಿ ನನ್ನ ಸಮಯವನ್ನು ನಾನು ಶಾಲೆಗೆ ಹೋಗ್ತಾ ಇದ್ದೆ, ನಾನು ಕಲಿತ ಶಾಲೆಗೆ ಹೋಗ್ತಾ ಇದ್ದೆ. ನನಗೆ ಒಂದು ಹಿಂದಿ ಮಾಸ್ಟರ್ ಆಗಬೇಕು ಅಂತ ಆಸಕ್ತಿ ಇತ್ತು. ಅದಕ್ಕೆ ನನಗೆ ಬೇಕಾದ ಶಿಕ್ಷಣವನ್ನು ಮಾಡಿಕೊಂಡೆ. ಆದರೆ ಜಾಬ್ ಸಿಗ್ಲಿಲ್ಲ. ಯಾವುದಾದ್ರು ಒಂದು ರೀತಿಯಿಂದ ಒಂದು ಶಿಕ್ಷಣ ಕ್ಷೇತ್ರಕ್ಕೆ B.Ed ಆಗಬೇಕು ಅಂತ ಟ್ರೈ ಮಾಡಿದೆ, ಅದಾಗಲಿಲ್ಲ. ಹೀಗೆ ನನ್ನ ಆಸಕ್ತಿಗಳಿತ್ತು. ಮತ್ತೆ ನಾನೇನ್ ಮಾಡಿದೆ, ಅಲ್ಲಿ ನಮ್ಮ ಊರಿನ ಶಾಲೆಯಲ್ಲಿ ಹಡ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡಿದೆ. ಹಡ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡಿದ್ರಿಂದ ನನಗೆ ಶಾಲೆಯ ಲಿಂಕ್ ಇಟ್ಟುಕೊಳ್ಳಿಕ್ಕೆ ಒಂದು ದಾರಿ ಕೂಡ ಸಿಕ್ಕಿತ್ತು. ಹೀಗೆ ಇದ್ದಂತ ಸಂದರ್ಭದಲ್ಲಿ ನನಗೆ ಮತ್ತೆ ಪ್ರೈವೇಟ್ BA ಮಾಡಿದೆ. ಪ್ರೈವೇಟ್ BA ಮಾಡ್ತಿದ್ದಾಗ ನನಗೆ ಕಂಡಿತ್ತು, ನಮ್ಮ ಇರುವ ಮನೆಯ ಪರಿಸ್ಥಿತಿಗೆ ನಾನು ಮನೆಯಿಂದ ಬೇರೆ ಆದಷ್ಟು ಹೊರಗೆ ಹೋದ್ರೆ ಒಳ್ಳೇದು, ಎಲ್ಲಾದ್ರೂ ಜಾಬಿಗೆ ಸೇರಿದ್ರೆ ಒಳ್ಳೇದು ಅಂತ ಅನಿಸ್ತು.
ಹಾಗೆ ನಾನು ಸ್ವಲ್ಪ ಅಲ್ಲಿ ನಮ್ಮ ಊರಿನಲ್ಲಿ ವಿದ್ಯುತ್ ಇರಲಿಲ್ಲ, ಹೇಳಿಕೊಡುವವರು ಇರಲಿಲ್ಲ, ಎಲ್ಲ ಸ್ವಯಂ ಪ್ರಯತ್ನದಿಂದ BA ಅಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿತ್ತು. ಹಾಗಾಗಿ ನನಗೆ MA ಗೆ ಸೀಟು ಸಿಕ್ಕಿತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ರೆಗ್ಯುಲರ್ ಹೋಗಲಿಕ್ಕೆ. ಆಗ ನನಗೆ ಆಗಲೂ ತಂದೆಯವರಿಗೆ ನನ್ನನ್ನು ಕಳಿಸುವಷ್ಟು ಆರ್ಥಿಕ ಸಾಮರ್ಥ್ಯ. ಕರೆಕ್ಟ್. ಆಗ ನನಗೆ ಊರಿನ ಒಬ್ಬರು ಗೋವಿಂದ ಚಿಕ್ಕಣಕರ್ ಅಂತ ಹೇಳುವವರು, ಅವರೊಬ್ಬರು ಅನ್ಮ್ಯಾರಿಡ್ ಮಾಸ್ಟರ್ ಇದ್ರು, ಮದುವೆ ಆಗಿರಲಿಲ್ಲ ಅವರಿಗೆ. ಹಾಗೆ ಅವರು ನನಗೆ ಸಹಾಯ ಕೊಟ್ಟರು. ಹಾಗೆ ಅವರು ಕೊಟ್ಟ ಸಹಾಯವನ್ನು ನಾನು ವಾಪಸ್ ಮಾಡಿದ್ದೇನೆ ಅವರಿಗೆ. ಅವರು ಕೊಟ್ಟ ಎಲ್ಲ ಹಣವನ್ನು ಅವರಿಗೆ ಬಡ್ಡಿ ಸಮೇತ ಎಂಬ ರೀತಿಯಲ್ಲಿ ವಾಪಸ್ ಕೊಟ್ಟಿದ್ದೇನೆ. ಅದನ್ನು ಉಳಿಸ್ಕೊಳ್ಳಿಲ್ಲ. ಯಾಕೆ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅವ್ರು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿ ಅಂತ. ಕರೆಕ್ಟ್. ಇಲ್ಲದ್ರೆ ಏನಾಗ್ತದೆ, ಒಬ್ಬ ಸಹಾಯ ತಗೊಳ್ಳೋದು ಮತ್ತೆ ಅವ ಕೈ ಕೊಡುದು ಅಂತ ಮಾಡಿದ್ರೆ ಇನ್ನೊಬ್ಬನಿಗೆ ಸಹಾಯ ಮಾಡುವಂತ ಅನಿಸುದಿಲ್ಲ. ಅದಕ್ಕೆ ಅವ್ರು ಇನ್ನೊಬ್ಬರಿಗೆ ಯಾರಿಗೆ ಸಹಾಯ ಮಾಡ್ಲಿ ಅಂತ ಅವ್ರಿಗೆ ವಾಪಸ್ ಕೊಟ್ಟಿದ್ದೇನೆ ನಾನು. ಹೀಗೆ ನನ್ನ ಶಿಕ್ಷಣ ಆಗಿ ನಾನು ಸುಳ್ಳ್ಯದಲ್ಲಿ ಇಲ್ಲಿ ಉಪನ್ಯಾಸಕನಾಗಿ ಸೇರಿದ ಮೇಲೆ ಈ ಕಾಲೇಜ್ ಪಾಠ ಮಾಡುವಾಗ ಅನಿಸ್ತಾ ಇತ್ತು, ಈ ಮಕ್ಕಳಿಗೆ ಏನೋ ನಾಲೆಜ್ ಇಲ್ಲ ಯಾಕೆ ಅಂತ. ಬೇಸಿಕ್ ನಾಲೆಜ್ ಯಾಕೆ ಇಲ್ಲ ಇವರಿಗೆ? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಸ್ಪೆಲ್ಲಿಂಗ್ ಸರಿ ಇಲ್ಲ, ಇಲ್ಲದಿದ್ದದ್ರ ಬಗ್ಗೆ ಅವರಿಗೆ ಬೇಸರವೂ ಇಲ್ಲ. ಈ ತರದ ಯಾಕೆ ಇದೆ ಇವರಿಗೆ ಅಂತ ನನಗೆ ಅನಿಸ್ತಾ ಇತ್ತು. ಕರೆಕ್ಟ್. ಹಾಗೆ ಅನಿಸಿದ ಕಾರಣ ನಾನು ಯೋಚನೆ ಮಾಡಿದೆ, ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದಾದ್ರೆ ಒಂದು ಶಾಲೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಒಂದು ಹೆಚ್ಚು ಪ್ರವಾಹ ಇತ್ತು. ಕರೆಕ್ಟ್. ಆರಂಭ ಆಗಿತ್ತದು, ಇಂಗ್ಲಿಷ್ ಮೀಡಿಯಂ ಶಾಲೆ ಅಂತ. ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಕಳಿಸುವವರು ವಿದ್ಯಾವಂತರು ಮತ್ತು ಹಣವಂತರು. ಈಗ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಣ ಇದ್ರೆ ಸಾಕು, ಅಪ್ಪ ಅಮ್ಮನಿಗೆ ಇಂಗ್ಲಿಷ್ ಬರಬೇಕಂತಿಲ್ಲ, ಆ ತರದ ಪರಿಸ್ಥಿತಿ ಇದೆ. ಆಗ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಕಳಿಸ್ತಿದ್ದು ಹೆಚ್ಚಾಗಿ ವಿದ್ಯಾವಂತರು. ಅಂತ ಒಂದು ಕಾಲದ ಸಂದರ್ಭದಲ್ಲಿ ನಾನು ಶಿಕ್ಷಣದ ಬಗ್ಗೆ ಇರುವ ನನ್ನ ತಿಳುವಳಿಕೆಯ ಪ್ರಕಾರ ವ್ಯಕ್ತಿತ್ವ ವಿಕಸನಕ್ಕಾಗಿ ಶಿಕ್ಷಣ ಇರುವುದು, ಬರೀ ಒಂದಿಷ್ಟು ಮಾಹಿತಿ ಸಂಗ್ರಹಕ್ಕೆ ಇರುವುದಲ್ಲ. ಅದು ವ್ಯಕ್ತಿತ್ವ ವಿಕಸನಕ್ಕೆ ಇರುವುದಂದ್ರೆ ಎಲ್ಲಿಂದ ಒಳಗಿಂದ ವಿಕಸನ ಆಗಬೇಕು. ಕರೆಕ್ಟ್. ಆ ಮಗು ಅರ್ಥ ಮಾಡಿಕೊಳ್ಳಿ, ಪ್ರಪಂಚ ನೋಡ್ತಾ ಅರ್ಥ ಮಾಡಿಕೊಳ್ಳಿಕ್ಕೆ ಕಲಿಯುವ ಒಂದು ಸಾಮರ್ಥ್ಯ ಅದಕ್ಕೆ ಬರಬೇಕು. ಪ್ರಶ್ನೆ ಮಾಡಿ ಏನಂತ ತಿಳ್ಕೊಳ್ಳುವ ಸಾಮರ್ಥ್ಯ ಬರಬೇಕು. ತಾನಾಗಿ ಒಂದು ಪುಸ್ತಕ ಎತ್ತಿ ಓದುವ ಸಾಮರ್ಥ್ಯ ಬರಬೇಕು, ಅಥವಾ ಆ ರೀತಿಯ ಒಂದು ಪ್ರವೃತ್ತಿ ಬೆಳಿಬೇಕು. ಕರೆಕ್ಟ್. ಇದು ನನ್ನ ಮನಸ್ಸಿನಲ್ಲಿ ಇದ್ದಂಥದ್ದು. ಅದಾಗಬೇಕಿದ್ರೆ ಮಗುವಿಗೆ ಯಾವ ಭಾಷೆಯಲ್ಲಿ ಕಲಿತದ ಆ ಭಾಷೆಯಲ್ಲಿಯೇ ಅದಕ್ಕೆ ಸಾಮಾಜಿಕ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗುದು. ಅಥವಾ ಮಗುವಿಗೆ ಯಾವ ಭಾಷೆ ಸಾಮಾಜಿಕ ಸಂವಹನ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲೇ ಕಲ್ತ್ರೆ ಬೇಗ ತಿಳುವಳಿಕೆ ಬರುದು. ಕರೆಕ್ಟ್. ಸೊ ಈ ಕಾರಣದಿಂದಾಗಿ ಕನ್ನಡ ಮೀಡಿಯಮೇ ಒಳ್ಳೇದು ಅಂತ ನನ್ನ ಒಂದು ಲೇಖನಗಳನ್ನು ಬರಿತಾ ಇದ್ದೇನೆ. ನಾನು ಸಹ ಪತ್ರಿಕೆ, ಉದಯವಾಣಿ ಪತ್ರಿಕೆಯಲ್ಲಿ ಒಂದು ದೊಡ್ಡ ಚರ್ಚೆ ಆಗ್ತಾ ಇತ್ತು. ಒಂದ್ ಸರ್ತಿ ಏನಾಯ್ತು ಅಂದ್ರೆ, ಮುರಾರಿ ಬಲ್ಲಾಳ್ ಅಂತ ನೀವು ಕೇಳಿರ್ಬೋದು, ಉಡುಪಿಯವರು, ಅವರು ನನಗೊಂದು ಕಾಗದ ಹಾಕಿದರು, ನೀವು ಯಾಕೆ ಆಚೆಯಿಂದ ಬರೆಯುವುದಿಲ್ಲ ಇದ್ರ ಬಗ್ಗೆ ಅಂತ. ನಾನು ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇದ್ದದ್ದು ಮಾತ್ರ ಅಲ್ಲ, ನಾನು ನನ್ನ ಮಗನನ್ನು, ದೊಡ್ಡ ಮಗನನ್ನು ಸಮೀರ್ನನ್ನು ನಮ್ಮ ಶಾಲೆಯಿಂದ ದೂರ ಇರುವ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ್ದೆ. ನಮ್ಮ ಮನೆ ಹತ್ತಿರ ಇರುವ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸೇರಿಸಿರಲಿಲ್ಲ ಆಗ, ನನ್ನ ಸಿದ್ಧಾಂತಕ್ಕಾಗಿ. ಅದಕ್ಕೆ ನನಗೆ ನನ್ನ ಕಾಲೇಜಲ್ಲಿ ಸಹೋದ್ಯೋಗಿಗಳು ನಗಾಡಿದ್ದು ಉಂಟು, ನಿಮ್ಗೆ ದುಡ್ಡಿನ ಆಸೆಯ, ಅದು ಮನೆ ಹತ್ರ ಇಂಗ್ಲಿಷ್ ಮೀಡಿಯಂ ಉಂಟು, ಕನ್ನಡ ಮೀಡಿಯಂ ಯಾಕೆ ಕಳಿಸ್ತೀರಿ ಅಂತ. ಬಟ್ ನಾನು ಅವರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೆ. ಕರೆಕ್ಟ್. ಹಾಗೆ ನನಗೆ ಅವತ್ತು ಅವನನ್ನು ಕಳಿಸಿದ್ದು ಯಾವ ರೀತಿಯಿಂದಲೂ ವಿಫಲ ಆಗಿದೆ ಅಂತ ಅನಿಸ್ಲಿಲ್ಲ. ಹೌದು. ಯಾಕಂದ್ರೆ ಅವನು ಇಂಗ್ಲಿಷ್ ನಲ್ಲಿಯೂ ಸಾಕಷ್ಟು ಪರಿಣತ ಇದ್ದಾನೆ, ಕನ್ನಡದಲ್ಲಿಯೂ ಇದ್ದಾನೆ, ಕನ್ನಡದ ಲೇಖನಗಳನ್ನು ಬರೀತಾನೆ. ಇಂಗ್ಲಿಷ್ ನಲ್ಲಿ ಅವನು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವಷ್ಟು ಇಂಗ್ಲಿಷ್ ಚೆನ್ನಾಗಿ ಬರ್ತದೆ. ಅವನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದ್ದಾಗ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ನಲ್ಲಿ ಸಡನ್ ಆಗಿ ಫೀಡ್ಬ್ಯಾಕ್ ಕೊಡಿ ಅಂತ ಕರೆದರೆ ಯಾರು ಸಹ ಹೋದವರಿಲ್ಲ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ. ಅವನು ಹೋಗಿದ್ದಾನೆ. ಹಾಗಾದ್ರೆ ಎಲ್ಲಿಂದ ಹೋದ? ಒಳಗೆ ಸ್ಟ್ರೆಂತ್ ಬಂದ ಕಾರಣ. ಆ ಸ್ಟ್ರೆಂತ್ಗೆ ಕನ್ನಡ ಮೀಡಿಯಂ ಅಡ್ಡ ಆಗ್ಲಿಲ್ಲ ಅಂತ ನಾನು ಹೇಳುದು. ಕರೆಕ್ಟ್. ಅದರಿಂದ ಅದು ಅನುಭವದ ಒಂದು ಮಾತು. ಹಾಗಾಗಿ ನನಗೆ ಖಂಡಿತ ಒಂದು ಶಾಲೆ ಮಾಡೋದು ಒಳ್ಳೇದು ಅಂತ. ಆದರೆ ಒಂದು ಶಾಲೆ ಮಾಡೋದು ಹೇಗೆ? ಲ್ಯಾಂಡ್ ಬೇಕು, ಭೂಮಿ ಬೇಕು, ಬಿಲ್ಡಿಂಗ್ ಆಗಬೇಕು. ಆಗ ನನ್ನ ಕೈಯಲ್ಲಿ ಮೊದಲೇ ಏನೂ ಇಲ್ಲ. ನಾನು ಅತಿ ಕಡಿಮೆ ಸಂಬಳಕ್ಕೆ ಕೆಲಸ ಆರಂಭಿಸಿ ಬೆಳೆದವನು. ಹಾಗೆ ನಾನು ಸ್ಥಳೀಯ ಭೂಮಿ ಇರುವವರು. ಆಗ ಸುಳ್ಯ ದೊಡ್ಡ ಈಗಿನಷ್ಟು ದೊಡ್ಡದಾಗಿ ಬೆಳೆದೇ ಇರಲಿಲ್ಲ, ಇಷ್ಟು ಭೂಮಿಯ ವ್ಯಾಲ್ಯೂ ಕೂಡ ಇರಲಿಲ್ಲ. ಕರೆಕ್ಟ್. ಹಾಗೆ ನಾನು ದೊಡ್ಡ ಶ್ರೀಮಂತರನ್ನು, ಭೂಮಿ ಇರುವವರನ್ನು ಸಂಪರ್ಕ ಮಾಡಿ ಕೇಳಿದೆ, ಒಂದು ಶಾಲೆ ಮಾಡುವ ಐಡಿಯಾ ಉಂಟು, ಮಾಡುವನ್ನ ಅಂತ. ಯಾರಿಗೂ ಸಹ ಶಾಲೆ ಮಾಡೋದು ಒಂದು ಒಳ್ಳೆ ಪ್ರಪೋಸಲ್ ಅಂತ ಅನಿಸಲಿಲ್ಲ. ಅದರಲ್ಲಿಯೂ ಕನ್ನಡ ಮಾಧ್ಯಮ ಶಾಲೆ ಮಾಡೋದಾದ್ರೆ ವರ್ಸ್ಟ್ ಪ್ರಪೋಸಲ್ ಅಂತ ಅವರು ಆಗ್ಲಿಕ್ಕಿಲ್ಲ ಅಂತ ಬಿಟ್ಟರು. ಆದ್ರೆ ನನ್ನ ಒಳಗಿನ ಮನ ಇದು ಕೇಳ್ತಿರ್ಲಿಲ್ಲ. ಆಗ ನಾನು ನನ್ನ ಈ ಐಡಿಯಾವನ್ನು ಸ್ನೇಹಿತರ ಮಧ್ಯೆ ಇಟ್ಟೆ. ಈಗ ನಾನು ಹಾಗೆ ಹೇಳಿದೆ. ಕರೆಕ್ಟ್. 7 ಜನ ನಿಮ್ಮನ್ನು ಸೇರಿ, ಅವರ ಮುಂದೆ ನನ್ನನ್ನು ಸೇರಿ ಅವರ ಮುಂದೆ ಇಟ್ಟಾಗ ಯಾಕೆ ಒಂದು ಪ್ರಯತ್ನ ಮಾಡಬಾರದು, ನೋಡುವ ಅಂತೇಳಿ ಬಂತು. ಹಾಗೆ ನಾವು ಶಾಲೆ ಶುರು ಮಾಡಿಯೇ ಬಿಟ್ಟು ಮನೆ ಹತ್ತಿರ. ನಮ್ಮ ಮನೆಯಲ್ಲೇ ಶಾಲೆ ಆರಂಭ ಮಾಡಿದ್ದು. ಮನೆ ಹತ್ತಿರ ಒಂದು ಖಾಲಿ ಬಿಲ್ಡಿಂಗ್ ಸಿಕ್ಕಿದ್ದು, ಅಲ್ಲಿ ಶಾಲೆ ಮುಂದುವರಿಸಿದ್ದು. 1 ವರ್ಷ ಅಲ್ಲಿ ನಡೆಸಿದ್ವು. ಪೇಟೆಯಲ್ಲಿ ಇತ್ತು ನನಗೆ ಮನೆಯಾಗ. ಅಲ್ಲಿಂದ ಮತ್ತೆ ಮರು ವರ್ಷಕ್ಕೆ ನಾನು ಜಾಗ ಹುಡುಕ್ತಾ ಇದ್ದಾಗ ಈಗ ನಾವು ಇರೋ ಜಾಗ ಸಿಕ್ಕಿದ್ದು. ಬರೀ ಹಾಳು ಗುಡ್ಡ, ಏನಿರಲಿಲ್ಲ ಇಲ್ಲಿ. ಒಂದು ಹತ್ಲಿಕ್ಕೆ ರಸ್ತೆ ಇರಲಿಲ್ಲ,
ಯಾವ ಲೆವೆಲ್ ಜಾಗ ಅಂತ ಇರಲಿಲ್ಲ, ಒಟ್ಟು ಒಂದು ಗುಡ್ಡವೇ ಇದು. ಇದನ್ನು ನೋಡಿದಾಗ ನನಗೆ ಅನಿಸಿತು, ಇದರಲ್ಲಿ ಸೃಜನಾತ್ಮಕತೆಗೆ ಬೇಕಷ್ಟು ಅವಕಾಶಗಳು ಉಂಟು. ಕರೆಕ್ಟ್. ನನಗೆ ಗುಡ್ಡ ಯಾಕೆ ಆಯ್ಕೆ ಮಾಡಿದೆ ಅಂದ್ರೆ, ನಮಗೆ ಗೊತ್ತಿದೆ ಮಕ್ಕಳಿಗೆ ಈ ಹತ್ತಿ ಇಳಿಯುವ ಆ ತರದ ರಿಸ್ಕ್ ಜಾಗಗಳಲ್ಲಿ ಹೋಗುವ ಆಸಕ್ತಿ ಜಾಸ್ತಿ ಇರುತ್ತದೆ. ಅಂಥದ್ರಲ್ಲಿ ಹೋದಾಗ ಅವರಿಗೆ ಒಂದು ಖುಷಿ ಬೇರೆ ಇರ್ತದೆ. ಹೌದು. ಅದರಿಂದ ಗುಡ್ಡವನ್ನು ತಿರಸ್ಕರಿಸಬೇಕಾದಲ್ಲ ಅಂತ ನನಗೆ ಅನಿಸಿತು. ನಾನು ಜಾಗ ತಗೊಳ್ಳೋದಂತ ಮಾಡಿದೆ. ಆನಂದ್ ಕುಮಾರ್ ಅವರು ಸ್ವಲ್ಪ ಆ ಟೈಮಿನಲ್ಲಿ ಒಮ್ಮೆ ಪರ್ಚೇಸಿಂಗ್ಗೆ ಬೇಕಾದ ದೊಡ್ಡ ಹೆಲ್ಪ್ ಮಾಡಿದ್ರು. ಮತ್ತೆ ನಾವು ಜಾಗ ತಗೊಂಡು ಮತ್ತೆ ಇಲ್ಲಿ ನಾವು ಶಾಲೆ ಬೆಳೆಸಿದೆವು. 1997ರಿಂದ ನಾವು ಇಲ್ಲಿ ಹಂತ ಹಂತವಾಗಿ ಬೆಳೆಸಿದ್ದು. ಕೆಲವರೆಲ್ಲ ಒಂದು ಶಾಲೆ ಮಾಡುದಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಮ್ಮಿಂದೊಮ್ಮೆಲೆ ಎಲ್ಲಾ ಕ್ಲಾಸ್ಗಳನ್ನು ಶುರು ಮಾಡುದು, ಬೇರೆ ಬೇರೆ ಶಾಲೆ ಬೇರೆ ಬೇರೆ ಕ್ಲಾಸ್ಗಳ ಮಕ್ಕಳನ್ನು ತರುವುದು, ಒಟ್ಟು ಒಂದು ಶಾಲೆ ನಡೆಸೋದು, ವ್ಯವಹಾರಕ್ಕೆ ಆದಿತ್ತು. ಇದು ಹಾಗಲ್ಲ. ಇದು ಒಂದು ನಾವು ಹಣ್ಣುಗಳನ್ನು ಹೇಗೆ ಈ ಮಾವಿನ ಕಾಯಿಯನ್ನು ಹಣ್ಣು ಮಾಡಿದ ಹಾಗೆ, ಕರೆಕ್ಟ್, ಈ ಒತ್ತಡದಲ್ಲಿ ಹಣ್ಣು ಮಾಡುವುದಲ್ಲ, ಆ ತರ ಇರಬಾರ್ದು. ಆ ಕಾರಣಕ್ಕಾಗಿ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಆರ್ಥಿಕತೆಗೂ ಸಹ ಒಳ್ಳೇದಾಗ್ತದೆ ಅದು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಬೆಳೆಸಿದೆ. ಫಸ್ಟಿಗೆ ವೃತ್ತಾಕಾರದ 2 ಕೊಠಡಿಗಳನ್ನು ಮಾಡಿದೆವು. ಈ ಶಾಲೆ ಪರ್ಮಿಷನ್ಗೆ ಸಂಬಂಧಿಸಿ ಹೇಳೋದಾದ್ರೆ, ಆಗ ಒಂದು ವೀರಪ್ಪ ಮೊಯ್ಲಿ ಅವರಿದ್ದೊಂದು ರೂಲ್ಸ್ ಇತ್ತು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ ರೂಲ್ಸ್. ಕನ್ನಡ ಶಾಲೆ ಮಾಧ್ಯಮ ಶಾಲೆ ಯಾರಾದ್ರೂ ಓಪನ್ ಮಾಡೋದಾದ್ರೆ ಪರ್ಮಿಷನ್ ತಗೊಳ್ಳೇಬೇಕಂತಿಲ್ಲ, 4ನೇ ಕ್ಲಾಸ್ ಅವರಿಗೆ ಮಾಡಿದ ಮೇಲೆ ಪರ್ಮಿಷನ್ ತಗೊಂಡ್ರೆ ಸಾಕು ಅಂತ ಹಾಗೊಂದು ರೂಲ್ಸ್ ಇತ್ತು ಅಂತ ನನಗೆ ಒಬ್ರು BO ಹೇಳಿದ್ರು. ಆ BO ನನಗೆ ಮಾಸ್ಟರ್ ಕೂಡ ಆಗಿದ್ರು ಪುತ್ತೂರಿನಲ್ಲಿ. ನಿಮಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ಹಾಗೆ ಮಾಡಬಹುದು, 4 ವರ್ಷದಲ್ಲಿ ನಾವು ಮಾತಾಡೋದಿಲ್ಲ, ಬರೋದಿಲ್ಲ ಅಂತ ಹೇಳಿದರು. ಹಾಗೆ ಆ ಧೈರ್ಯದಲ್ಲಿ ನಾವು ಶುರು ಮಾಡಿದ ಮೇಲೆ ನಮಗೆ 4ನೇ ವರ್ಷದೊಳಗೆ ಪರ್ಮಿಷನ್ ಆಗ್ಬೇಕಲ್ಲ. ಆಗ ಮತ್ತೊಬ್ರು BO ಬಂದಿದ್ರು. ಅವರನ್ನು ನಾನು ಈಗ ಬಿಲ್ಡಿಂಗಿನ ವಿಷಯ ಹೇಳುವಾಗ, ವೃತ್ತಾಕಾರದ ಕೊಠಡಿ ಎಲ್ಲ ಆಗುದಿಲ್ಲ, ನಮ್ಮ ಗವರ್ಮೆಂಟ್ ಸ್ಪೆಸಿಫಿಕೇಶನ್ ಪ್ರಕಾರ ಆಗಬೇಕು ಅಂತೆಲ್ಲ ಹೇಳಿದ್ರು. ನಮ್ದು ಮಾಡಿ ಆಯ್ತು ಅಂತ ಹೇಳಿದೆ. ಮತ್ತೆ ಅವರಿಂದ ಅಡ್ಡನೇ ಇರಲಿಲ್ಲ. ಅದು ನಾನು ನಿಮ್ಗೆ ಏನ್ ಹೇಳೋದಂದ್ರೆ, ಆಫೀಸರ್ಗಳಿಗೆ ಮನಸ್ಸು ಹೇಗಿರ್ತದೆ ಅಂದ್ರೆ, ನಾನು ಮಾಡಿದ ಹಾಗೆ ಆಗ್ಬೇಕು, ನಾವು ಹೇಳಿದ ಹಾಗೆ ಆಗ್ಬೇಕಂತ ಇರ್ತದೆ. ಇದೊಂದು ಹೌದಾ ವೃತ್ತಾಕಾರ ಮಾಡಿದ್ದೀರಿ, ಹೇಗಿದೆ ನೋಡ್ತೇನೆ ಅಂತ ಅವ್ರು ಹೇಳಲಿಲ್ಲ. ಒಮ್ಮೆ ನೋಡುವ ಅದೇನು ಪ್ರಯೋಜನ ಉಂಟಾ ಅಂತ ಕೇಳಲಿಕ್ಕೆ ಅವರು ಬರಲಿಲ್ಲ. ನಿಜವಾಗಿ ವೃತ್ತಾಕಾರದ ಕೊಠಡಿಯಲ್ಲಿ ತುಂಬಾ ಪ್ರಯೋಜನ ಉಂಟು. ಮಕ್ಕಳು ವೃತ್ತವಾಗಿ ಕೂತ್ಕೊಳ್ತಾರೆ, ಫೇಸ್ ಟು ಫೇಸ್ ಕೂತ್ಕೊಳ್ತಾರೆ. ಆಮೇಲೆ ಮಕ್ಕಳಿಗೆ ಟೀಚರ್ಗಳಿಗೆ ನೇರ ಹೋಗಿ ಮಾತಾಡ್ಲಿಕ್ಕೆ, ಹೌದು, ಮಕ್ಕಳು ಸಹ ಟೀಚರ್ ಹತ್ರ ಬರ್ಲಿಕ್ಕೆ ಹತ್ರ ಆಗ್ತದೆ. ಮತ್ತೆ ಮಧ್ಯಾಹ್ನ ಸುಮಾರು ಜಾಗ ಸಿಗ್ತದೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ. ಮತ್ತೆ ಅದು ವೃತ್ತಾಕಾರದ ಕೊಠಡಿ ನಮ್ಮ ಅನುಭವದಲ್ಲಿ ಮಕ್ಕಳು ಇಡೀ ದಿವಸ ಎನರ್ಜೆಟಿಕ್ ಆಗಿರ್ತಾರೆ. ನಮ್ಮ ಶಾಲೆಯ ವೃತ್ತಾಕಾರದ ಕೊಠಡಿಗಳ 3 ಕೊಠಡಿಗಳ ಇದನ್ನು ನೋಡಿದ್ದೇನೆ ನಾನು. ಮತ್ತೆ ಸಾಕಷ್ಟು ಕಿಟಕಿಗಳೆಲ್ಲ ಇರೋದ್ರಿಂದ ಕ್ರಾಸ್ ವೆಂಟಿಲೇಷನ್ ಹೀಗೆಲ್ಲ ಇರ್ತದೆ. ಆದ್ರೆ ನನಗೆ ಅನಿಸುವುದು, ಶಿಕ್ಷಣ ಇಲಾಖೆಯಲ್ಲಿ ಮನಸ್ಸು ಹೇಗಿರ್ತದೆ ಅಂದ್ರೆ, ಎಲ್ಲರೂ ನಾವು ಹೇಳಿದಾಗ ಆಗಬೇಕು ಅಂತ ಆ ರೀತಿ ಇರ್ತದೆ. ಅದು ಹೊಸತೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಇರುವುದಿಲ್ಲ. ನಾವಿಲ್ಲಿ ವೃತ್ತಾಕಾರದ ಕೊಠಡಿಗಳನ್ನು ಫಸ್ಟಿಗೆ ಮಾಡಿದೆವು. ಶಾಲೆ ಉದ್ಘಾಟನೆ ಮಾಡಲಿಕ್ಕೆ ಅನಂತಮೂರ್ತಿಯವರು ಬಂದಿರೋರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಅವರನ್ನು ಕರೆಸಬೇಕಂತಿತ್ತು ನಮಗೆ. ಹಾಗೆ ಅವರು ಬಂದ ಅವರ ಭಾಷಣದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಕನ್ನಡದಲ್ಲೇ ಕಲಿಯಿರಿ, ಇಂಗ್ಲಿಷನ್ನೂ ಕಲಿಯಿರಿ ಅಂತ. ಅಂದ್ರೆ ಇಂಗ್ಲಿಷ್ ನಮಗೆ ಬೇಕು, ಯಾವುದು ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆಲ್ಲ ಇಂಗ್ಲಿಷ್ ಬೇಕು. ಆದ್ರೆ ಕನ್ನಡದಲ್ಲೇ ಕಲಿಯಿರಿ. ಕನ್ನಡದಲ್ಲೇ ಕಲ್ತ್ರೆ ನಮಗೆ ಇದು ಜಾಸ್ತಿ, ಏನು ಇನ್ನರ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ನಾಲೆಜ್ ಇರ್ತದೆ, ಆತ್ಮವಿಶ್ವಾಸ ಜಾಸ್ತಿ ಇರ್ತದೆ. ಸೊ ಮತ್ತೆ ನಿತ್ಯ ನಮಗೊಂದು ಒತ್ತಡ ಅಂತ ಇರುವುದಿಲ್ಲ. ಕನ್ನಡದಲ್ಲಿ ಕಲಿಯುವ ಮಗುವಿಗೆ ನಿತ್ಯ ಒತ್ತಡ ಇರುವುದಿಲ್ಲ. ಇಂಗ್ಲಿಷಲ್ಲಿ ಕಲಿಯುವ ಮಗುವಿನ ಒಂದು ಹೋಮ್ವರ್ಕ್ ಆಗ್ಲಿಲ್ಲ, ಸ್ಪೆಲ್ಲಿಂಗ್ ಸರಿ ಬರುವುದಿಲ್ಲ, ಓದಿ ಆಗ್ಲಿಲ್ಲ, ಟೀಚರ್ ಜೋರು ಮಾಡ್ತಾರೆ, ಇದ್ರೆ ಒಟ್ಟಿಗೆ ಯೂನಿಫಾರ್ಮ್, ಶೂ ಇದೆಲ್ಲ ಆಗಿ ಆ ಒತ್ತಡಗಳ ಯಾವುದು ಇರುವುದಿಲ್ಲ. ನಮ್ಮಲ್ಲಿ ಯೂನಿಫಾರ್ಮ್ ಇಲ್ಲ, ಮಕ್ಕಳು ಕ್ಲಾಸಿಗೆ ಚಪ್ಪಲ್ ಹಾಕ್ಲಿಕ್ಕಿಲ್ಲ, ಕ್ಲಾಸ್ ಒಳಗೆ ಹೊರಗೆ ಇಡಬೇಕು. ಮತ್ತೆ ಟೀಚರ್ಸ್ಗಳಲ್ಲಿ ಅವರು ಫ್ರೆಂಡ್ಲಿಯಾಗಿ ಮಾತಾಡಬಹುದು. ಈ ತರದ ಒಂದು ಲಿಬರಲ್ ಅಟ್ಮಾಸ್ಫಿಯರ್ ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಕರೆಕ್ಟ್. ಹಾಗಾಗಿ ಆ ರೀತಿಯ ಬೆಳವಣಿಗೆ ಶಾಲೆಗೆ ಆಗುವಾಗ ನಮಗೆ 4ನೇ ಕ್ಲಾಸಿಗೆ ಆಗುವಾಗ ಒಬ್ರು DDPI ಸ್ಥಾನದವರು ಬಂದು ಹೇಳಿದ್ರು, ನೀವು ಪರ್ಮಿಷನ್ ಮಾಡಿಸ್ಲಿಲ್ಲಲ್ಲ ಅಂತ. ಪರ್ಮಿಷನ್ ಮಾಡಿಸ್ಲಿಲ್ಲ, ನೀವು ಪರ್ಮಿಷನ್ ಮಾಡ್ಬೇಕಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಪರ್ಮಿಷನ್ ಮಾಡ್ಲಿಕ್ಕೆ 4ನೇ ಕ್ಲಾಸ್ನವರಿಗೆ ಪರ್ಮಿಷನ್ ಬೇಡ ಅಲ್ಲ ನಮಗೆ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, 4ನೇ ಕ್ಲಾಸ್ನವರಿಗೆ ಪರ್ಮಿಷನ್ ಆದ್ರೆ ನೀವು ಇಂಗ್ಲಿಷ್ ಮಾಡಬಹುದಲ್ಲ ಹೇಳಿದ್ರು. ನಾನು ಹೇಳಿದೆ, ಇಂಗ್ಲಿಷ್ ಮಾಡ್ಲಿಕ್ಕೆ ಜನ ಬೇರೆ ಇದ್ದಾರೆ, ನಾವು ಕನ್ನಡವೇ ಮಾಡುದು. ನಾವು ಇದಿಲ್ಲ ಎಂತ ನಿಮ್ಮ ಅದರಲ್ಲಿ ರಾಜಿ ಇಲ್ಲ, ಹೌದು, ನಾವು ಕನ್ನಡ ಶಾಲೆ ಮಾಡ್ತೇವೆ ಮತ್ತೆ ಅವರಿಗೆ ಅರ್ಥ ಆಯ್ತು, ನನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಹಾಗೆ ಅವರು ಮತ್ತೆ ಹೌದು ಅಂತೂ ನಾನು ಹೇಳುದು, ಈ ಇಲಾಖೆಯಿಂದ ಹಿಡಿದು ಸಮಾಜದಲ್ಲಿ ಮೇಲ್ಸ್ತರದವರು ಪ್ರಭಾವಶಾಲಿಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ಇಂಗ್ಲಿಷಿನ ಬೆನ್ನ ಹಿಂದೆ ಹೋಗುವವರು. ವಾಸ್ತವಿಕ ಸಂಗತಿ ಏನು ಅಂತ ನೋಡುವವರಿಲ್ಲ. ಈಗ ನೋಡಿ ಸರ್, ನೀವು ಈಗ ಈ ಶಾಲೆಯನ್ನು ಶುರು ಮಾಡಿದ್ರಿ, 4 ವರ್ಷ 4ನೇ ಕ್ಲಾಸಿನವರೆಗೆ ಮಾಡಿ, ಆಮೇಲೆ ಈಗ ನಮ್ಗೆ ಏನು ಕಾಣ್ತಾ ಉಂಟು,
ಇದರ ಹಂತ ಹಂತದ ಬೆಳವಣಿಗೆ ಅದು ಹೇಗೆ ಆಗ್ತಾ ಬಂತು? ಅದಿದ್ರೆ 4ನೇ ಕ್ಲಾಸ್ನವರೆಗೆ ನಾವು ಈ ಒಂದೊಂದೇ ರೂಮ್ ಹೆಚ್ಚು ಮಾಡ್ತಾ ಹೋದೆವಲ್ಲ. ಹಾ, ಅಲ್ಲಲ್ಲ, ಒಂದೊಂದೇ ರೂಮ್ ಹೆಚ್ಚು ಮಾಡುದು ಅಂತಲ್ಲ, ಇಲ್ಲಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಉಂಟು. ಅಂದ್ರೆ ಈಗ ನೋಡುವಾಗ ಒಳ್ಳೆ ಪ್ಲಾನಡ್ ಆಗಿ ಕಾಣ್ತದೆ. ಅದೇ ಏನಾಯ್ತು ಅಂದ್ರೆ, ನಾನು ಇಲ್ಲಿ ನೆಲವನ್ನು ಸರಿ ಲೆವೆಲ್ ಮಾಡ್ಲಿಕ್ಕೆ ಅಂತ ಖರ್ಚೆ ಮಾಡ್ಲಿಲ್ಲ. ಇಡೀ ಈ ಗುಡ್ಡದಲ್ಲಿ ಯಾವ ಯಾವ ಏರಿಯಾದಲ್ಲಿ ಹೇಗೆ ಲೆವೆಲ್ಗಳಿವೆಯಾ ಮತ್ತೆ ಎಲ್ಲೆಲ್ಲಿ ಮರಗಳಿಲ್ಲವೋ ಅಲ್ಲಿ ಮಾತ್ರ ನಾವು ಬಿಲ್ಡಿಂಗ್ ಹಾಕಿರೋದು. ಈ ಜಾಗವನ್ನು ತೆಗೆದುಕೊಂಡಾಗ ಎಷ್ಟು ಮರಗಳಿವೆ ಆ ಎಲ್ಲ ಮರಗಳು ಈಗಲೂ ಇದೆ. ಏನ್ ಮಾಡಿದೆ ಅಂದ್ರೆ, ಬಿಲ್ಡಿಂಗ್ ಹಾಕುವಾಗ ಕುರುಚಲು ಗಿಡ ಇದ್ದ ತೆಗೆದಿದ್ದೇವೆ, ಮತ್ತೆ ದೊಡ್ಡ ಮರಗಳಿಲ್ಲದ ಜಾಗಗಳನ್ನೇ ಹುಡುಕಿ ನಾವು ಬಿಲ್ಡಿಂಗ್ ಗಳನ್ನು ಹಾಕಿರೋದು. ಮತ್ತೆ ಈ ಎತ್ತರ ತಕ್ಕನ್ನು ಉಪಯೋಗಿಸಿಕೊಂಡಿದ್ದೇವೆ. ಉದಾಹರಣೆಗೆ ನಮ್ಮ ಸ್ಟೇಜ್ ಮತ್ತು ಈಗ ಆಂಪಿ ಥಿಯೇಟರ್ ಅರ್ಧ ಇದೆ ಉಂಟು, ಜನ ಕೂತ್ಕೊಳ್ಳುವ ಜಾಗ ಇದ್ದು ಅದು ಆ ಗುಡ್ಡವೇ ಹಾಗಿತ್ತು. ಈಗ ನಾವೇನ್ ಮಾಡಿದ್ವಿ, ಆ ಗುಡ್ಡವನ್ನು ಅದೇ ರೀತಿಯಲ್ಲಿ ಉಪಯೋಗಿಸಿದ್ವಿ. ಆಗ ನಮಗೆ ಈ ಗುಡ್ಡಕ್ಕೆ ಮಣ್ಣು ಹಾಕ್ಲಿಕ್ಕೂ ಸಿಗ್ಲಿಲ್ಲ ಅಥವಾ ಅದನ್ನು ತೆಗಿಲಿಕ್ಕೂ ಅವಕಾಶ ಆಗ್ಲಿಲ್ಲ. ಹೌದು. ಮತ್ತೆ ಈಗ ಇನ್ನೊಂದರ ಲಾಭ ಏನಂದ್ರೆ, ಅದೇ ಜಾಗವನ್ನು ನಾವು ಸರಿ ಲೆವೆಲ್ ಮಾಡ್ತಿದ್ರೆ ಎಷ್ಟು ನಮಗೆ ನಿಜವಾದ ಜಾಗ ಸಿಕ್ತಿತ್ತು ಅದಕ್ಕಿಂತ ಹೆಚ್ಚು ಜಾಗ ಸಿಗ್ತದೆ. ಯಾಕಂದ್ರೆ ಸ್ಲೋಪ್ ಉಂಟಲ್ಲ, ಕರೆಕ್ಟ್, ಸ್ಲೋಪ್ ಇರುವ ಕಾರಣ ನಮಗೆ ಹೆಚ್ಚು ಜಾಗ ಸಿಗ್ತದೆ. ಈಗ 600 ಜನ ಅಲ್ಲಿ ಕೂತ್ಕೊಳ್ಬಹುದು. ನಾವು ಲೆವೆಲ್ ಮಾಡ್ತಿದ್ರೆ 200 ಜನರ ಜಾಗ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಮಣ್ಣು ಆಗಿತ್ತು. ಕರೆಕ್ಟ್. ಅದು ಹಾಗೆ ಪ್ಲೇ ಗ್ರೌಂಡ್ ಕೂಡ ಹಾಗೆ. ನಾವು ಪ್ಲೇ ಗ್ರೌಂಡ್ ಅನ್ನು ಸಹ ಲೆವೆಲ್ ಅಲ್ಲಿಂದ ಅಲ್ಲಿಗೆ ಲೆವೆಲ್ ಮಾಡಿಕೊಂಡದ್ದು. ಮತ್ತೆ ನಾವು ಒಂದು ನೈಸರ್ಗಿಕವಾದ ಕಾಡು ಇಟ್ಟುಕೊಂಡಿದ್ದೇವೆ. ಈಗ ನಮ್ಮ ಶಾಲೆಗೆ ಇರುವ ಮುಖ್ಯವಾದ ಒಂದು ಬಹಳ ದೊಡ್ಡದಾದ ಒಂದು ಸ್ಟ್ರೆಂತ್, ಅದು ಸಂಪತ್ತು ಯಾವುದಂದ್ರೆ ಪರಿಸರ. ನಮ್ಮಲ್ಲಿ ಒಂದು 76 ಜಾತಿಯ ಮರಗಳು ಜಾಸ್ತಿ ಇವೆ, ಮತ್ತೊಂದು 67 ಜಾತಿಯ ಹೂಗಳು, ಒಂದು 87 ಜಾತಿಯ ಗಿಡ ಪದರುಗಳು, ಮತ್ತೊಂದು 51 ಜಾತಿಯ ಯಾವುದು ಬಳ್ಳಿಗಳು, ಮತ್ತೊಂದು 7-8 ಜಾತಿಯ ಗಡ್ಡೆಗಳು. ಹೀಗೆಲ್ಲ ನಮ್ಮ ಕ್ಯಾಂಪಸ್ ಇವೆ ಅನ್ನೋದು ದಾಖಲೆ ಮಾಡಿದ್ದೇವೆ ನಾವು. ಕರೆಕ್ಟ್. ಈ ದಾಖಲೆ ಯಾವುದಕ್ಕಿದೆ ಅಂದ್ರೆ, ಜನರಿಗೆ ಸಹ ಇದರಿಂದ ನಾವು ಏನ್ ಹೇಳ್ತೇವೆ ಅಂದ್ರೆ, ನಿಜವಾದ ನಮ್ಮ ಶರೀರಕ್ಕೆ ಬೇಕಾದ ಎಲ್ಲ ಕೆಮಿಕಲ್ಸ್ ಸಸ್ಯಗಳಲ್ಲಿ ಉಂಟು. ನೀವು ಆರ್ಟಿಫಿಷಿಯಲ್ ಯಾವ ಕೆಮಿಕಲ್ಸ್ ತಗೊಳ್ಳೋದು ಬೇಡ. ಸಸ್ಯಗಳನ್ನು ಸರಿಯಾಗಿ ಉಪಯೋಗಿಸಿದ್ರೆ ಆಹಾರಕ್ಕೆ, ಆಗ ನಿಮಗೆ ಎಲ್ಲ ಕೆಮಿಕಲ್ಸ್ಗಳು ಸಿಗ್ತವೆ. ಮತ್ತು ನಮ್ಮ ಮಕ್ಕಳಿಗೆ ಸಹ ಸಸ್ಯಗಳ ಪರಿಚಯ ಅದನ್ನೆಲ್ಲ ಮಾಡ್ಲಿಕ್ಕೆಲ್ಲ ಹೇಳಿಕೊಡ್ತೇವೆ, ಪಾಠ್ಯೇತರವಾಗಿ ಅದು ಮಾಡ್ತೇವೆ. ಹಾಗೆ ನಮ್ಮ ಶಾಲೆ ಬೆಳೆದು ಬಂದದಂದ್ರೆ ಒಟ್ಟೊಟ್ಟಿಗೆ ಪರಿಸರವನ್ನು ಉಳಿಸಿಕೊಳ್ತಾ ಈ ಕಟ್ಟಡಗಳ ಸೌಂದರ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟದ್ದು ಹೊರತು ನಾವು ಕಟ್ಟಡಗಳನ್ನು ವೈಭವೀಕರಣವಾಗಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕರೆಕ್ಟ್. ಸೌಂದರ್ಯ ಮುಖ್ಯ ಕಟ್ಟಡಗಳಿಗೆ. ಮಕ್ಕಳಿಗೆ ಅದು ಆಸಕ್ತಿದಾಯಕವಾಗಿರಬೇಕು, ಸಾಕಷ್ಟು ಗಾಳಿ ಬೆಳಕಿರಬೇಕು, ಮತ್ತೆ ಇನ್ನೊಂದು ಕ್ಲಾಸ್ ತೊಂದರೆ ಇರದ ಹಾಗೆ ಮಧ್ಯೆ ಗೋಡೆ ಎಲ್ಲ ಇರಬೇಕು. ಈಗ ನಮ್ಗೆ ಬಹಳ ವ್ಯವಸ್ಥಿತವಾದ ಕಟ್ಟಡ ಇದೆ, ಆದ್ರೆ ಅದರ ವೈಭವೀಕರಣ ಇಲ್ಲ ಕಟ್ಟಡದ್ದು. ಅದಕ್ಕಾಗಿ ಒಂದು ಹೆಚ್ಚು ಹಣ ತಗೊಳ್ಳಿಕ್ಕೆ ಒಂದು ದಾರಿ ಮಾಡಿಕೊಳ್ಳಿಲ್ಲ ಅದು. ಹೌದು. ಆದ್ರೆ ಬಿಲ್ಡಿಂಗ್ ಮೇಂಟೆನೆನ್ಸ್ ಫಂಡ್ ಅಂತ ಕೆಲವು ಕಡೆ ಇದೆ. ಹೌದು. ಆಮೇಲೆ ನಮ್ಮಲ್ಲಿ ಲ್ಯಾಬ್ ಇದೆ, ಆಮೇಲೆ ನಮ್ಮ ಹತ್ರ ಗ್ರಂಥಾಲಯ ಉಂಟು, ಆಡಿಯೋ ವಿಜುವಲ್ ರೂಮ್ ಉಂಟು. ಅಂದ್ರೆ ನಮ್ದು ಈಗ ಸ್ಟೇಟ್ ಆಫ್ ದ ಆರ್ಟ್ ಅಂತ ಹೇಳ್ತೇವಲ್ಲ, ಆ ಲೆವೆಲ್ ನಮ್ಮ ಶಾಲೆಯ ಎಲ್ಲ ಸೌಲಭ್ಯಗಳಿವೆ. ಇದು ಒಂದು 15 ವರ್ಷಗಳಲ್ಲಿ ಬೆಳೆದುಕೊಂಡು ಬಂದಂಥದ್ದು. ಹೌದು. ಬೇರೆ ಬೇರೆ ಸಾಧ್ಯ ಇರುವ ಕೊಡುಗೆಗಳನ್ನು ತೆಗೆದುಕೊಂಡಿದ್ದೇವೆ, ಒತ್ತಡ ಅಂತ ಮಾಡಲಿಲ್ಲ. ಆದ್ರೆ ಕನ್ನಡ ಮಾಧ್ಯಮ ಶಾಲೆ ಆದ ಕಾರಣ ಸೇರಿಸುವವರು ಕಡಿಮೆ ಇರ್ತಾರೆ. ಕೆಲವು ಬಡವರಿಗೆ ಸೇರಿಸಬೇಕಂತ ಇರ್ತದೆ, ಕೈಯಲ್ಲಿ ಏನೇನು ಹಣ ಇರೋದಿಲ್ಲ. ಅಂತ ಟೈಮಲ್ಲಿ ನಾವೇನ್ ಮಾಡಿದ್ದೇವೆ ಅಂದ್ರೆ, ಕೆಲವು ಸ್ಪಾನ್ಸರ್ಸ್ ಅಂತ ತೆಗೆದುಕೊಂಡಿದ್ದೇವೆ. ಸ್ಪಾನ್ಸರ್ ಅಂದ್ರೆ ಅವ್ರ ಪೋಷಕರು ಮಕ್ಕಳಿಗೆ ವರ್ಷಕ್ಕೆ 10,000 ರೂಪಾಯಿ ಕೊಡ್ಬೇಕು. ಅವ್ರು 7 ವರ್ಷ ಕೊಡ್ಬೇಕು. ಅಂದ್ರೆ ಒಂದು ಮಗು 1ನೇಗೆ ಸೇರುವಾಗ ಅವ್ರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 7ನೇವರೆಗೆ ಕೊಡ್ಬೇಕು. ಆಗ ಒಂದು ಮಗು 7ನೇವರೆಗೆ ಕನ್ನಡ ಕಲಿತದೆ. 7ನೇವರೆಗೆ ಕನ್ನಡ ಕಲಿತ್ರೆ ಅದರ ಜೀವಮಾನದಲ್ಲಿ ಕನ್ನಡ ಉಳಿಸಿಕೊಳ್ತದೆ. ಕರೆಕ್ಟ್. ಅಂದ್ರೆ 60 ವರ್ಷದವರೆಗೆ ಕನ್ನಡ ಉಳಿಸುವ ಒಂದು ವಹಿವಾಟು ಅಂತ. ಹೌದು, ಕರೆಕ್ಟ್. ಅಂತ ಮಕ್ಕಳು ಸ್ವಲ್ಪ ಜನ ತಯಾರಾದ್ರೆ ಅಷ್ಟು ಕಾಲಕ್ಕೆ ಕನ್ನಡ ಉಳಿತಲ್ಲ, ಅಷ್ಟರವರೆಗೆ ಅವರು ಸಹ ಒಂದು ವ್ಯವಸ್ಥೆ ಮಾಡಿಕೊಂಡು ಕನ್ನಡ ಬೆಳೆಸಬಹುದು. ಆ ರೀತಿಯಿಂದ ಆ ರೀತಿಯಲ್ಲಿ ನಮಗೊಂದು 30 ಮಕ್ಕಳಿಗೆ ನಾವು ಉಚಿತವಾಗಿ ಶಿಕ್ಷಣ ಕೊಡ್ತೇವೆ. ನಮ್ಮ ಶಾಲೆಯ ಈ ನಮ್ಮ ಈ ಪ್ರಯತ್ನವನ್ನೆಲ್ಲ ನೋಡಿ ನಮ್ಮ CNR ರಾವ್ ಅವರು, ಭಾರತ ರತ್ನ ಪ್ರಶಸ್ತಿ ಪಡೆದವರು, ಅವರು ಮೂಲತಃ ಕನ್ನಡ ಮೀಡಿಯಂ ಅಲ್ಲಿ ಕಲ್ತದಂತೆ. ಕರೆಕ್ಟ್. ಅವ್ರ ತಂದೆ ಹಠ ಹಿಡಿದು ಕನ್ನಡ ಮೀಡಿಯಂಗೆ ಅವರನ್ನು ಸೇರಿಸಿದ್ದು. ಅವರು ನಮ್ಮ ಶಾಲೆಗೆ ಬಂದಿದ್ರು. ಅವರಿಗೆ ಸಹ ಬಹಳ ಮೆಚ್ಚುಗೆ ಆಯ್ತು ಈ ತರದ ಪ್ರಯತ್ನ. ಅವರು ಬೇರೆ ಕಡೆ ಹೋದಲ್ಲೆಲ್ಲ ಹೇಳ್ತಾರಂತೆ, ನಾನು ಇಂಥೊಂದು ಹಳ್ಳಿಯಲ್ಲಿ ಒಂದು ಶಾಲೆಗೆ ಹೋಗಿದ್ದೆ, ಈ ತರ ಪ್ರಯತ್ನ ಮಾಡ್ತಾರೆ ಅಂತ. ಅಂದ್ರೆ ನಾನು ಹೇಳೋದೇನೆಂದ್ರೆ, ಸರಿಯಾಗಿ ಶಿಕ್ಷಣದ ಸಿದ್ಧಾಂತ ಗೊತ್ತಿರುವವರಿಗೆ ಮೀಡಿಯಂ ಯಾವ್ದು ಇರಬೇಕಂತ ಗೊತ್ತಿದೆ. ಆದ್ರೆ ಬರೇ ಹಣದ ಹಿಂದೆ ಹೋಗ್ಬೇಕಂತಿರುವವರಿಗೆ ಅಥವಾ ಇಂಗ್ಲಿಷ್ನಿಂದ ದೊಡ್ಡ ಜಾಬಿಗೆ ಹೋಗ್ಬೋದು, ಅಂತಾರಾಷ್ಟ್ರೀಯ ಗ್ಲೋಬಲ್ ಸಿಟಿಸನ್ ಆಗ್ಬೋದು ಅಂತ ಆಸೆ ಇರುವವರಿಗೆ ಇದು ಆಗುದಿಲ್ಲ ಅಂತ ಉಂಟು ಮನಸ್ಸಲ್ಲಿ. ಎಲ್ಲ ಮಕ್ಕಳು ಗ್ಲೋಬಲ್ ಸಿಟಿಸನ್ ಆಗುದಿಲ್ಲ. ಗ್ಲೋಬಲ್ ಅದಕ್ಕೆ ಸಹ ಒಂದು ಲಿಮಿಟೇಷನ್ ಉಂಟಲ್ಲ. ಆದ್ರೆ ನಮಗೆ ಎಲ್ಲ ಮಕ್ಕಳು ಮನುಷ್ಯರಾಗಬೇಕು. ಇಲ್ಲಿ ಒಬ್ರು ಪೇರೆಂಟ್ ಮಗುವನ್ನು ಸೇರಿಸುವಾಗ ಹೇಳಿದರು, ನಾನು ನಿಮ್ಮ ಶಾಲೆಗೆ ಸೇರಿಸ್ತಾ ಇರೋದು ಯಾಕೆಂದ್ರೆ ನನ್ನ ಮಗು ಒಳ್ಳೆ ಮನುಷ್ಯ ಆಗಬೇಕು.
ನೀವು ಅಂಥ ಗುಣಗಳನ್ನು ಇಲ್ಲಿ ಕಲಿಸ್ತೀರಿ ಅಂತ ನಮಗೆ ಗೊತ್ತಿದೆ ಅಂತ. ನಮ್ಮ ಶಾಲೆಯಲ್ಲಿ ನಾವು ಅವರಿಗೆ ಮಕ್ಕಳಿಗೆ ಬೆಳಿಗ್ಗೆ ಪ್ರಾರ್ಥನೆಯಲ್ಲಿ ಧ್ಯಾನ ಶ್ಲೋಕಗಳು, ಆಮೇಲೆ ದೇಶದ ಭಕ್ತಿ ಗೀತೆಯ ಒಂದು ಹಾಡು, ಆಮೇಲೆ ಜನರಲ್ ನಾಲೆಜಿಗೆ ಸಂಬಂಧಪಟ್ಟದ್ದು ಮತ್ತೆ ನಮ್ಮ ಮಂತ್ರಗಳು ಕೆಲವು ಇವುಗಳನ್ನೆಲ್ಲ ಕಲಿಸ್ತೇವೆ. ಸಂಸ್ಕೃತ ಕಲಿಸದಿದ್ರು ಮಂತ್ರಗಳನ್ನು ಕಲಿಸ್ತೇವೆ. ಇದೆಲ್ಲ ಉಚ್ಚಾರಕ್ಕೆ ಬಹಳ ಮುಖ್ಯವಾದವು. ಹೌದು. ನಮ್ಮ ಶಾಲೆಯ ಬಗ್ಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಕಾಡಿನ ಪರಿಸರದ ಮಧ್ಯದಲ್ಲಿ ಒಂದು ಗುರುಕುಲ ಅಂತ ಮಾಡಿದ್ದೇವೆ. ಹೌದು. ಗುರುಕುಲ ಅತ್ಯಂತ ಎತ್ತರವಾದ ಒಂದು ಮರದ ಅಡಿಯಲ್ಲಿ ಗುರುಗಳು ಕೂತ್ಕೊಳ್ಳೋದು, ಮಕ್ಕಳು ಕೂತ್ಕೊಳ್ಳೋದು. ಈ ಓರಲ್ ಎಜುಕೇಶನ್ ಅಂದ್ರೆ ಉಂಟಲ್ಲ, ಮೌಖಿಕ ಶಿಕ್ಷಣದಲ್ಲಿ ಏನಿರ್ತದೆ ಅಂದ್ರೆ ಬುದ್ಧಿಯ ಕೆಲಸ ಇರ್ತದೆ. ನೀವೊಂದು ಮಾತಾಡ್ಬೇಕಾದ್ರೆ ಒಂದು ಆಲೋಚನೆ ಮಾಡಲೇಬೇಕು. ಕರೆಕ್ಟ್. ಪುಸ್ತಕ ಓದುದಾದ್ರೆ ನೀವು ಆಲೋಚನೆ ಮಾಡುವ ಪ್ರಶ್ನೆ ಇಲ್ಲ, ಪುಸ್ತಕದಲ್ಲಿ ವಿಷಯ ಇರ್ತದೆ. ಓದಿ ಭಾಷಣ ಮಾಡುವವರಿದ್ದಾರಲ್ಲ, ಅಂದ್ರೆ ಭಾಷಣದಲ್ಲಿ ವಿಷಯ ಇರ್ತದೆ, ಅವರು ಹೆಚ್ಚು ಆಲೋಚನೆ ಮಾಡದಿದ್ರು ನಡೀತದೆ. ಆದರೆ ಈ ಮೌಖಿಕ ಶಿಕ್ಷಣದಲ್ಲಿ ಕಥೆ ಹೇಳೋದು, ಉದಾಹರಣೆಗೆ ಭಾಷಣ ಮಾಡೋದು, ಚರ್ಚೆ ಮಾಡೋದು, ಗಾದೆ ಮಾತುಗಳನ್ನು ಹೇಳೋದು, ಗಾದೆ ತಯಾರು ಮಾಡೋದು, ಇದೆಲ್ಲ ಯಾವ ಶಾಲೆಯಲ್ಲಿ ಇಲ್ಲ. ಅಂಥದಕ್ಕೆಲ್ಲ ಅದು ಒಳ್ಳೆ ಜಾಗ ಅದು. ಆ ತರಹದ ದೃಷ್ಟಿಕೋನದಿಂದ ಗುರುಕುಲವನ್ನು ಮಾಡಿದ್ದು. ಬರಹದ ಮನೆ ಅಂತ ಒಂದು ಮಾಡಿದ್ದೇವೆ, ಒಂದು ಸೌಲಭ್ಯ ಇದೆ ನಮ್ಮ. ಒಂದು ಜೀವಂತವಾದ ಮರದ ಸುತ್ತಲೂ ಒಂದು ಮಾಡು ಕಟ್ಟಿ ಒಂದು 20 ಸ್ಕ್ವೇರ್ ಫೀಟ್ ಆಗಾದಷ್ಟು ಜಾಗೆಯಲ್ಲಿ ಇಡೀ ಹೊಯ್ಗೆ ಹಾಕಿಟ್ಟದ್ದು. ಮಕ್ಕಳಿಗೆ ಹೊಯ್ಗೆ ಅಂದ್ರೆ ಬಹಳ ಪ್ರೀತಿ, ದೊಡ್ಡವರಿಗೂ ಪ್ರೀತಿ, ಮಕ್ಕಳಿಗಂತೂ ತುಂಬಾ ಪ್ರೀತಿ. ಅಲ್ಲಿ ಮಕ್ಕಳಿಗೆ ಅನೇಕ ಸೃಜನಶೀಲವಾದ ಸಂಗತಿಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಈಗ ನಮಗೆ ಶಿಕ್ಷಣಕ್ಕೆ ಸೃಜನಶೀಲತೆ ಎನ್ನುವುದು ಬಹಳ ಮುಖ್ಯವಾದ ಸಂಗತಿ ಅಂತ ತಿಳ್ಕೊಳ್ಳದಿರುವುದೇ ದೊಡ್ಡ ದುರಂತ. ನಿಜವಾಗಿ ಶಿಕ್ಷಣಕ್ಕೆ ಸೃಜನಶೀಲತೆ ಒಟ್ಟೊಟ್ಟಿಗೆ ಸೇರಿಕೊಳ್ಳಬೇಕು. ಅಂದ್ರೆ ನಾವು ಈಗ ಶಿಕ್ಷಣದ ಸಮಯದಲ್ಲಿ ಗುಮಾಸ್ತರನ್ನು ತಯಾರು ಮಾಡುವ ಕೆಲಸ ಮಾಡ್ತಾ ಇದ್ದೇವೆ. ಗುಮಾಸ್ತರ ಅಂದ್ರೆ ಏನು, ಪರೀಕ್ಷೆಯಲ್ಲಿ ಏನು ಬರೀತೀರಿ ಅದಕ್ಕೆ ಮಾರ್ಕು, ಏನ್ ತಿಳ್ಕೊಂಡಿದ್ದೀರಿ ಅನ್ನೋದಕ್ಕೆ ಮಾರ್ಕ್ ಇಲ್ಲ. ಹೌದು. ಈ ಬರಹದ ಮನೆಯಲ್ಲಿ ಮಕ್ಕಳು ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ. ನಾವು ಬರಹದ ಮನೆ ಅಂತ ಮಾಡಿದ್ದು ಅಕ್ಷರಾಭ್ಯಾಸ ಮಾಡ್ಲಿ ಅಂತ. ನಿಜವಾದ ಅಕ್ಷರಾಭ್ಯಾಸ ಮಾಡಿದ್ರು ಸಹ ಲಾಭ ಉಂಟು. ಯಾಕಂದ್ರೆ ಈಗ ನೀವು ಬೆರಳನ್ನು ಹೊಯ್ಗೆಯಲ್ಲಿ ಹೀಗೆ ಓಡಾಡಿಸುವಾಗ ಅಂತ ಬರೀದಕ್ಕೆ ಅಕ್ಷರ ಕೈಯಲ್ಲಿ ಓಡಾಡಿಸ್ತೀರಿ. ಇಲ್ಲಿ ಬೆರಳಿನ ತುದಿಯಿಂದ ನಾಲೆಜಿಗೆ ಮೆದುಳಿಗೆ ಹೋಗ್ತದೆ. ಅದೆಷ್ಟೋ ಜನ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಯಾವುದೇ ಬರೀರಿ ಮರಳಿನಲ್ಲಿ, ಅದರ ಎಂತ ಸೆನ್ಸಿಬಿಲಿಟಿ ಉಂಟಲ್ಲ, ಅದು ಮೆದುಳಿನವರೆಗೂ ಹೋಗ್ತದೆ. ಕರೆಕ್ಟ್. ಮತ್ತೆ ಮಕ್ಕಳು ಅದರಲ್ಲಿ ಗುಹೆ ಮಾಡೋದು, ಪರ್ವತ ಮಾಡೋದು, ಕಾಲುವೆ ಮಾಡೋದು, ರಸ್ತೆ ಮಾಡೋದು, ಅಣೆಕಟ್ಟು ಮಾಡೋದು, ಹೀಗೆಲ್ಲ ಅನೇಕ ಚಟುವಟಿಕೆ ಮಾಡ್ತಾರೆ. ಮತ್ತೆ ಕೆಲವು ತಿಂಡಿಗಳನ್ನು ಮಾಡೋದು, ಅಂದ್ರೆ ಹೇಳಲಿಕ್ಕೆ ಗೆರಟೆ ಅವರಿಗೆ ಒಂದು ವಸ್ತು ಕೆಲಸ, ಅದರಲ್ಲಿ ಇಡ್ಲಿ ಮಾಡ್ಲಿಕ್ಕೆ ಉದಾಹರಣೆಗೆ ನಾನು ಹೇಳಿದ್ದು. ಅಂದ್ರೆ ಏನು, ಮಕ್ಕಳೇ ಹುಡುಕಿಕೊಳ್ತಾರೆ ಏನಿದೆ ನನಗೆ ಪರಿಸರದಲ್ಲಿ ಆಡ್ಲಿಕ್ಕೆ ಆಗುವಂತ ಮ್ಯಾಟರ್ ಏನಿದೆ ಅಂತ ಮಕ್ಕಳು ಹುಡುಕಿಕೊಳ್ತಾರೆ. ಅಷ್ಟಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಸಾಕು, ಮತ್ತೇನದು ಅವ್ರು ಮಾಡ್ತಾರೆ. ನಾವೀಗ ಬರದ ಮನೆ ಮೂಲಕ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಏನೆಲ್ಲ ಮಾಡಿ ಅಂತ ನಾವು ಹೇಳಿಕೊಡ್ಲಿಲ್ಲ, ಅದು ಅವರೇ ಮಾಡುವುದರಲ್ಲೇ ಇರುವುದು ಆನಂದ ಕೂಡ ಅವರಿಗೆ ನಿಜವಾಗಿ. ಸೊ ಹಾಗೆ ಆ ಬರಹದ ಮನೆ ನಮ್ಮ ಶಾಲೆಯ ಒಂದು ಬಹಳ ಪ್ರಧಾನವಾದ, ಅದು ನನ್ನದೇ ಪರಿಕಲ್ಪನೆ. ನಾನು ಬೇರೆಯಲ್ಲಿ ಅವ್ರು ನೋಡಿ ಮಾಡಿದ್ದಲ್ಲ. ಅದು ನನಗೆ ಮರ ಇತ್ತು, ಒಂದು ಕ್ಲಾಸ್ ರೂಮ್ ಬೇಕಿತ್ತು, ನನಗೆ ಕ್ಲಾಸ್ ರೂಮ್ ಕಟ್ಲಿಕ್ಕೆ ಶುರು ಮಾಡಿದೆ. ಕ್ಲಾಸ್ ರೂಮ್ ಕಟ್ಲಿಕ್ಕೆ ಶುರು ಮಾಡಿದ ಮೇಲೆ ನಂಗೆ ಅನಿಸ್ತು ಆ ಮರ ಉಪದ್ರ ಆಗ್ತದೆ, ಅದು ಡಿಸ್ಟ್ರಾಕ್ಷನ್ ಮಾಡ್ತದೆ ಮಕ್ಕಳಿಗೆ, ಪಾಠಕ್ಕೆ ಸರಿ ಕೇಳೋದು. ಯಾಕಂದ್ರೆ ಪಾಠ ಮಾಡುವ ಮಕ್ಕಳು ಮರ ನೋಡ್ತಾರೆ, ಎಂತಾದ್ರೂ ಒಂದು ಇರುವೆ ಹೋಗಿರ್ತದೆ, ಒಂದು ಹಲ್ಲಿ ಹತ್ತಿರ್ತದೆ, ಇವರ ಗಮನ ಅದಕ್ಕೆ ಹೋಯ್ತು. ಅದಕ್ಕೆ ಇನ್ನು ಬೇಡ, ಅದನ್ನು ಈ ತರ ಮಾಡುವಂತ ಬರಹದ ಮನೆ ಅಂತ ಮಾಡಿದೆವು. ಅದು ತುಂಬಾ ಪ್ರಯೋಜನ ಉಂಟು. ಮತ್ತೆ ಬರಹದ ಮನೆಯ ಪರಿಸರದಲ್ಲಿ ಒಂದು ಸೈನ್ಸ್ ಪಾರ್ಕ್ ಅಂತ ಮಾಡಿದ್ದೇವೆ. ಆ ಸೈನ್ಸ್ ಪಾರ್ಕ್ನಲ್ಲಿ ಸಹಜವಾದ ಭೌತಿಕ ನಿಯಮಗಳ ವಿಷಯಗಳನ್ನು ಒಂದೊಂದು ಇನ್ಸ್ಟ್ರೂಮೆಂಟ್ ಮೂಲಕ ಮಾಡಿಟ್ಟದ್ದು. ಅದು ಆಕ್ಚುಲಿ ನನಗೆ ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿ ಸಿಕ್ಕಿದ ಮಾಡೆಲ್ಗಳು. ಆದ್ರೆ ಅಲ್ಲಿನ ಒಂದು ಉತ್ತರಾಯಣ ದಕ್ಷಿಣಾಯನ ವಿಷಯ ಕಲಿಸಿಕ್ಕೆ ನನ್ನದೇ ಒಂದು ಐಡಿಯಾದಲ್ಲಿ ಒಂದು ಮಾಡೆಲ್ ಮಾಡಿಟ್ಟಿದ್ದೇನೆ. ಅದರಲ್ಲಿ ನಮಗೆ ಪೂರ್ವ ಅಂದ್ರೆ ಎಷ್ಟು ವಿಸ್ತಾರಕ್ಕೆ, ಪಶ್ಚಿಮ ಎಷ್ಟು ವಿಸ್ತಾರಕ್ಕೆ ಉಂಟು, ದಕ್ಷಿಣಕ್ಕೆ ಎಷ್ಟು ಭಾಗದವರೆಗೆ ಸೂರ್ಯ ಹೋಗ್ತಾನೆ, ಉತ್ತರಕ್ಕೆ ಎಷ್ಟು ಭಾಗದವರೆಗೆ ಹೋಗ್ತಾನೆ, ಮತ್ತೆ ಯಾಕೆ ಈ ಧ್ರುವ ಪ್ರದೇಶಗಳಲ್ಲೆಲ್ಲ ಹಿಮ ಉಂಟು, ಎಲ್ಲವನ್ನು ವಿವರಿಸಲಿಕ್ಕೆ ಆಗ್ತದೆ. ಮತ್ತೆ ಯಾಕೆ ದಿನ ದೊಡ್ಡದು ಸಣ್ಣದಾಗುವುದು, ಅಂದ್ರೆ ಕೆಲವು ಅವಧಿಗಳು ಕಮ್ಮಿ ಕೆಲವು ಜಾಸ್ತಿ ಇರುವುದು ಯಾಕೆ, ಮತ್ತೆ ಯಾವ ಸಮಯದಲ್ಲಿ ಹೆಚ್ಚು ಉಷ್ಣ ಇರುತ್ತೆ, ಯಾವ ಸಮಯದಲ್ಲಿ ಕಮ್ಮಿ ಇರುತ್ತೆ. ನಾವು ಮತ್ತು ಭೂಮಧ್ಯ ರೇಖೆಗಿಂತ ಭೂಮಿ ಸ್ವಲ್ಪ ಮೇಲೆ ಅಲ್ಲ ಇರೋದು, ಹಾಗೆ ಇರೋದ್ರಿಂದ ಏನಾಗ್ತದೆ, ಇದು ವಾತಾವರಣ ಸೂರ್ಯನ ತಾಪದ ವ್ಯತ್ಯಾಸ ಗೊತ್ತಾಗ್ತದೆ. ಭೂಮಧ್ಯ ರೇಖೆಯಿಂದ ಮೇಲೆ ಇದ್ದೇವೆ ಸ್ವಲ್ಪ. ಇದೆಲ್ಲ ಸಂಗತಿಗಳನ್ನು ಮಕ್ಕಳಿಗೆ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ವಿವರಿಸಲಿಕ್ಕೆ, ಪ್ರಾಕ್ಟಿಕಲ್ ಆಗಿ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದು ಬರಹದ ಮನೆ. ಇನ್ನು ಅಲ್ಲಿ ಒಂದು ಕಲಾಶಾಲೆ ಅಂತ ಮಾಡಿದ್ದೇವೆ. ಅದು ವೃತ್ತಾಕಾರದ ಕೊಠಡಿಗಳ ಬ್ಯಾಕ್ ಸೈಡ್ ಇದೆ. ಅದು ಇಡೀ ಕಲ್ಲಿ ಅಲ್ಲಿ ಇರುವಂಥದ್ದು. ನೀವೊಂದು ಪಿಕಾಸ್ ಹಾಕಿದ್ರೆ ಅಥವಾ ಒಂದು ಸಬ್ಬಲ್ನಲ್ಲಿ ಗುದ್ದಿದ್ರೆ ಕೂಟ ಟೈಮ್ ಅಂತ ಕೇಳಿದ್ರೆ ಅಷ್ಟು ಕಲ್ಲು ಉಂಟು. ಆ ಕಲ್ಲನ್ನು ನಾವು ಹೇಗೆ ಉಪಯೋಗಿಸೋದು ಸುಮಾರು ಕಾಲ ಆಲೋಚನೆ ಮಾಡಿ ಮತ್ತೆ ನನಗೆ ಒಂದು ಐಡಿಯಾ ಬಂತು, ಅದೊಂದು ಹೀಗೆ ಕಲಾಶಾಲೆ ಮಾಡುವಂತ.
ಕಲ್ಲುಗಳ ಮೇಲೆ ಕುಂದಗಳನ್ನು ಹಾಕಿ ಅದನ್ನು ಎಬ್ಬಿಸಿದ್ದು. ಈಗಲೂ ಕೆಲವು ಕಲ್ಲುಗಳನ್ನು ಉಪಯೋಗಿಸಿದ್ದೇವೆ ಆರ್ಟ್ ಮಾಡಲಿಕ್ಕೆ. ಉಳಿದಂತೆ ನಾವು ಆರ್ಟ್ ಅಲ್ಲಿ ಒಂದು ಯಕ್ಷಗಾನದ ಪ್ರತಿರೂಪ ಮಾಡಿದ್ದೇವೆ. ಹಾಗಾಗಿ ಅಲ್ಲಿ ಬಣ್ಣದ ವೇಷದ ಒಂದು ರೂಪ, ರಾಜವೇಷದೊಂದು ಹೀಗೆಲ್ಲ ಇರುವುದರಿಂದ ಅಲ್ಲಿ ಮಕ್ಕಳಿಗೆ ಅದೊಂದು ಬೋಟಿನಲ್ಲಿ ಬರೆದಿಟ್ಟಿದೆ, ಏನು ಕಲೆ ಹೃದಯ ಮತ್ತು ಮನಸ್ಸನ್ನು ಅರಳಿಸ್ತದೆ ಅಂತ. ನಿಜವಾಗಿ ಹೌದು, ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿಬೇಕಾದ್ರೆ ಕಲಾತ್ಮಕ ಸ್ಪರ್ಶ ಸ್ವಲ್ಪ ಆದ್ರೂ ಬೇಕು. ಸಂಗೀತ ಗೊತ್ತಿದ್ರೆ ಆಗ್ಬೋದು, ಚಿತ್ರಕಲೆ ಗೊತ್ತಿದ್ರೆ ಆಗ್ಬೋದು. ಅದ್ರ ಏನಾಗ್ತದೆ ಅಂದ್ರೆ ಅದ್ರ ಮೂಲಕ ಅವನು ಸೊಸೈಟಿಯನ್ನು ತಿಳ್ಕೊಳ್ತಾನೆ, ಕಲೆ ಕರೆಕ್ಟ್ ಸೊಸೈಟಿಯನ್ನು ತಿಳ್ಕೊಳ್ತಾನೆ. ನನಗೇನಾಗ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಚಿತ್ರವನ್ನ, ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡ್ಕೊಳ್ತಾನೆ ಅವನು. ಹಾಗಾಗಿ ಆ ಕಲಾಶಾಲೆಯಲ್ಲಿ ಮಕ್ಕಳು ಹೋಗಿ ಕೂತು ತುಂಬಾ ಸಮಯ ಮಕ್ಕಳಲ್ಲಿ ಕಳೀತಾರೆ. ಹೀಗೆ ಖುಷಿಯಿಂದ ಅಲ್ಲಿ ಹೋಗಿರ್ತಾರೆ ಅವರು. ಸೊ ಆ ರೀತಿ ಕಲೆ ಹೃದಯ ಮತ್ತು ಮನಸ್ಸನ್ನು ಬೆಳಗಿಸುವಂತ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ದು ಮತ್ತೆ ಸೂರ್ಯಾಲಯ. ನಮ್ಮ ಶಾಲೆಯ ಪರಿಸರದಲ್ಲಿ ಸಾಕಷ್ಟು ಏನು ಒಂದು ರೀತಿಯ ಶಾಂತ ವಾತಾವರಣ ಇದೆ ಮತ್ತು ಒಂದು ವಿಭಿನ್ನವಾದ ಸ್ಥಳದಲ್ಲಿ ಇರುವುದರಿಂದ ಇಲ್ಲಿ ನೋಡ್ಲಿಕ್ಕೆ ಬಂದವರೆಲ್ಲ ಹೇಳ್ತಿದ್ರು, ಕರೆಕ್ಟ್, ಒಂದು ದೇವಸ್ಥಾನ ಬೇಕು, ದೇವಸ್ಥಾನವನ್ನು ಮಾಡಿಸಿ ಅಂತ. ಸಲಹೆ ಕೊಡೋದು ಸುಲಭ, ಆದರೆ ಆ ಸಲಹೆಯನ್ನು ತೆಗೆದುಕೊಳ್ಳುವಾಗ ನಾವು ಸರಿಯಾದ ಲೆಕ್ಕಾಚಾರ ಮಾಡಬೇಕು. ಆ ದೃಷ್ಟಿಯಿಂದ ನಂಗೆ ಯಾವ ನಿರ್ದಿಷ್ಟ ದೇವರ ದೇವಸ್ಥಾನ ಮಾಡ್ಲಿಕ್ಕೂ ಮನಸ್ಸು ಬರಲಿಲ್ಲ. ಯಾಕಂದ್ರೆ ಯಾವುದನ್ನು ಮಾಡಿದ್ರು ಇನ್ನೊಂದು ಮಾಡಬೇಕಿತ್ತು ಅಂತ ಹೇಳುವವರಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ನಮ್ಮ ಪ್ರಕೃತಿಗೆ ಸಂಬಂಧಿತವಾದ ಒಂದು ದೈವಶಕ್ತಿಯ ಆರಾಧನೆ ಬೇಕು ಅಂತ ಅನಿಸ್ತಾ ಇದ್ದ ಹಾಗೆ ಒಂದು ದಿವಸ ಐಡಿಯಾ ಬಂತು, ಸೂರ್ಯ ದೇವಾಲಯ ಮಾಡಿದ್ರೆ ಅಂದ್ರೆ. ಸೂರ್ಯ ಕಣ್ಣಿಗೆ ಕಾಣುವ ದೇವರು ಮತ್ತು ನಿಜವಾದ ಪರಿಸರದ ಜೀವ ಇರುವುದೇ ಸೂರ್ಯನಲ್ಲಿ. ಕರೆಕ್ಟ್. ಮತ್ತೆ ಸೂರ್ಯನನ್ನೇ ಜಗತ್ ಚಕ್ಷು ಅಂತ ಹೇಳ್ತಾರೆ. ಜಗತ್ ಜ್ಞಾನದ ಚಕ್ಷು ಸೂರ್ಯನೇ. ಹಾಗೆ ಎಲ್ಲ ರೀತಿಯಿಂದ ಕೂಡ ನನಗೆ ಸೂರ್ಯನ ದೇವಾಲಯ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಅನಿಸಿತ್ತು. ಮತ್ತು ನಮ್ಮ ಶಾಲೆಯ ಕೆಳಗಿನ ಭಾಗ, ಶಾಲೆಯ ಒಳಗೆ ಬರುವಂತಲ್ಲಿರುವ ಭಾಗ ತುಂಬಾ ಸ್ಲೋಪ್ ಆಗಿದ್ದು, ಯಾವ ರೀತಿ ಉಪಯೋಗಕ್ಕೂ ಇರಲಿಲ್ಲ. ಅದಕ್ಕೆ ನಾನು ಒಂದು ಆಲೋಚನೆ ಮಾಡಿ ಅಲ್ಲಿ ಒಂದು ಎತ್ತರವಾದ ಗೋಡೆಯನ್ನು ಕಟ್ಟಿಕೊಂಡು ಒಂದು ಅಂಗಳವನ್ನು ಮಾಡಿಕೊಂಡೆ ಫಸ್ಟಿಗೆ. ಮತ್ತೆ ಸೂರ್ಯ ದೇವಾಲಯ ಅಂತ ಹೇಳಿದ ತಕ್ಷಣ ದೇವರ ಮೂರ್ತಿಯೇ ಆಗ್ಬೇಕಂತಿಲ್ಲ. ನಾವೀಗ ನಮ್ಮ ಭಾರತೀಯ ಪರಂಪರೆಯಲ್ಲಿ ದೇವರ ಕಲ್ಪನೆಯಲ್ಲಿ ಅನೇಕ ಕಲ್ಪನೆಗಳಿವೆ. ಮೂರ್ತಿ ಹೊರತಾದ ಅಬ್ಸ್ಟ್ರಾಕ್ಟ್ ಕಲ್ಪನೆಗಳು ಸಹ ಇದೆ. ಮತ್ತು ಸೂರ್ಯನ ಪ್ರತೀಕವಾಗಿ ಒಂದು ಗೋಲ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಹಾಗೆ ನಾವು ಏನ್ ಮಾಡಿದೇವೆ ಅಂದ್ರೆ ಆ ಅಂಗಳದಲ್ಲಿ ಸೂರ್ಯ ದೇವಾಲಯ ಮಾಡುವ ಬರೀ ಒಂದು ಸೂರ್ಯನ ಮೂರ್ತಿಯನ್ನಲ್ಲ, ಸೂರ್ಯನಿಗೆ ಸಂಬಂಧಿತವಾದ ಗ್ರಹಗಳ ನಾಲೆಜ್, ಜ್ಞಾನ ಕೂಡ ಬರಬೇಕು. ಇದು ಬರೀ ಆರಾಧನೆಗೆ ಇರುವುದಲ್ಲ, ಜ್ಞಾನಕ್ಕೆ ಸಿಗಬೇಕು ಅಂತ ಹೇಳಿ. ಅಂದ್ರೆ ನಮ್ಮ ಮೂಲ ಫಂಡಮೆಂಟಲ್ ಧ್ಯೇಯ ಏನಂದ್ರೆ ಶಿಕ್ಷಣಕ್ಕೆ ಒಂದು ಆಧ್ಯಾತ್ಮಿಕ ಸ್ಪರ್ಶ ಬೇಕು ಅಂತ. ಆಧ್ಯಾತ್ಮಿಕ ಸ್ಪರ್ಶ ಹೇಳಿದ ತಕ್ಷಣ ಅದು ಮೂಢನಂಬಿಕೆಗಳ ವಿಷಯ ಅಲ್ಲ, ಅದು ಹೌದು, ಕರೆಕ್ಟ್. ಆಧ್ಯಾತ್ಮಿಕ ವಿಷಯ ಏನಂದ್ರೆ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಅವನಿಗಿಂತ ದೊಡ್ಡ ಸಂಗತಿ ಒಂದು ಉಂಟು ಎನ್ನುವ ಪ್ರಜ್ಞೆ ಅವನಿಗೆ ಯಾವತ್ತೂ ಇರಬೇಕು. ಇದಿಲ್ಲದೆ ಏನಾಗ್ತದೆ, ಎಲ್ಲ ನಾನೆಲ್ಲ ಮಾಡಿಬಿಟ್ಟೆ, ನನಗೆಲ್ಲ ಗೊತ್ತಾಯ್ತು ಅಂತ ಹೇಳುವ ಸ್ಥಿತಿಗೆ ಒಬ್ಬ ಬಂದುಬಿಟ್ರೆ ಅವನ ಅಜ್ಞಾನದ ಇದು ಸ್ಟಾರ್ಟ್ ಆಗ್ತದೆ. ಕರೆಕ್ಟ್. ಹಾಗಾಗಿ ಆ ಒಂದು ಆಧ್ಯಾತ್ಮಿಕ ಸ್ಪರ್ಶ ಇರಲಿ, ದೇವರ ಪರಿಕಲ್ಪನೆ ಇರಲಿ, ಅವರವರ ಸ್ವಾತಂತ್ರ್ಯ ವಹಿಸಿಕೊಂಡು ಅವರ ದೇವರುಗಳನ್ನು ಅವರು ಇಟ್ಕೊಳ್ಳಿ ಎಂಬ ದೃಷ್ಟಿಯಿಂದ ಸೂರ್ಯನ ಇದು ಮಾಡುವಾಗ ಆಸ್ಟ್ರಾನಮಿಯನ್ನು ಉಪಯೋಗಿಸಿದೆ. ಅಂದ್ರೆ ಖಗೋಳ ಜ್ಞಾನ ಪ್ರಕಾರ ಸೂರ್ಯನ ನಂತರ ಯಾವ ಗ್ರಹ? ಬುಧ. ಅದರ ನಂತರ ಯಾವ ಗ್ರಹ? ಶುಕ್ರ. ಆಮೇಲೆ ಯಾವ ಗ್ರಹ? ಭೂಮಿ. ಆಮೇಲೆ ಮಂಗಳ. ಆಮೇಲೆ ಗುರು. ಆಮೇಲೆ ಶನಿ. ಈ ರೀತಿ ನಮ್ಮ ಗ್ರಹಗಳು ಬರ್ತವೆ. ಆಮೇಲೆ ಯುರೇನಸ್, ನೆಪ್ಚೂನ್, ಪ್ಲೂಟೋ ಎಲ್ಲ ಉಂಟು. ಆದ್ರೂ ನಮ್ಮ ಮೂಲ ತಿಳುವಳಿಕೆಯಲ್ಲಿ ಶನಿಯವರೆಗೆ ಇರುವುದರಿಂದ ಆ 7 ಹಂತಗಳಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿಕೊಂಡು ತುದಿಯಲ್ಲಿ ಸೂರ್ಯನ ಒಂದು ವರ್ತುಲ, ಅಲ್ಲಿ ಸೂರ್ಯನ ಜ್ಞಾನ ಸ್ತಂಭ ಅಂತ ಒಂದು ಕುತ್ಕೊಳಿಸಿ ಅದರ ಮೇಲೆ ಸೂರ್ಯನ ಪ್ರತೀಕವನ್ನು ಇಟ್ಟಿದ್ದೇವೆ. ಸೊ ಹಾಗೆ ಅದಕ್ಕೆ ಅದು ಮಕ್ಕಳಿಗೆ ಒಂದು ರೀತಿಯ ಸ್ಪರ್ಶ ಕೊಡ್ತದೆ. ಆದ್ರೆ ಇದಕ್ಕೂ ಸಹ ಮೂಲ ಯಾವುದಂದ್ರೆ, ನಮ್ಮ ಶಾಲೆಯಲ್ಲಿ ಒಂದು ಗೇಟ್ ನಲ್ಲಿ ಎಂಟರ್ ಆಗುವಲ್ಲಿಯೇ ಒಂದು ಹತ್ತಿ ಮರ ಇತ್ತು, ಈಗಲೂ ಇದೆ ಅದು. ಆ ಹತ್ತಿ ಮರವನ್ನು ನೋಡಿದ ಒಬ್ರು ಹೇಳಿದ್ರು, ಇದು ಬಹಳ ಪವಿತ್ರವಾದ ಮರ, ನಿಮ್ಮ ಜಾಗದಲ್ಲಿ ಉಂಟಲ್ಲ, ಇದು ನಿಮ್ಮ ಜಾಗಕ್ಕೆ ಬಹಳ ಲಕ್ಷಣ ಅಂತ. ಅಂತ ಒಂದು ಮರವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಬೇಕು, ಗೌರವಪೂರ್ವಕ ಇಟ್ಟುಕೊಳ್ಬೇಕಂದ್ರೆ ಅದಕ್ಕೊಂದು ಕಟ್ಟೆಯನ್ನೆಲ್ಲ ಕಟ್ಟಿದೆವು. ಮತ್ತೆ ಆ ಕಟ್ಟೆಗೆ ಮಕ್ಕಳು ಪ್ರದಕ್ಷಿಣೆ ಬರ್ತಾ ಇದ್ರು. ಆಗ ನನಗೆ ಅನಿಸ್ತು, ಇಲ್ಲಿ ಈ ಕಟ್ಟೆಯ ಮೇಲೆ ಒಂದು ದೇವರನ್ನು ಸ್ಥಾಪಿಸಬೇಕು, ಆದ್ರೆ ಯಾವ ದೇವರನ್ನು ಅಂತ ಇದ್ದಾಗ ನನಗೆ ಈ ಐಡಿಯಾ ಬಂತು. ಅಲ್ಲಿ ಒಂದು ಒಳ್ಳೆಯದಾದ ಒಂದು ಕಲ್ಲಿತ್ತು, ಮೈಸೂರಿನ ತಂದದ್ದು, ಕನ್ನಂಬಾಡಿ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಸಿಕ್ಕಿದ ಕಲ್ಲು, ಹೊಳೆಯಲ್ಲಿ ಸಿಕ್ಕಿದ ಕಲ್ಲು, ಅದು ಪ್ರಕೃತಿದ್ದೆ. ಅದಕ್ಕೆ ಶೇಪ್ ಏನಿರಲಿಲ್ಲ ನಿರ್ದಿಷ್ಟವಾದ, ಅದನ್ನು ತಂದು ಅಲ್ಲಿ ಇಟ್ಟೆ. ಮತ್ತೆ ಅದಕ್ಕೆ ಮಕ್ಕಳಿಗೆ ಹೇಳಿದೆ, ನಿತ್ಯ ಅದರ ಮೇಲೆ ಸೂರ್ಯನ ಬೆಳಕು ಬೀಳ್ತದೆ, ಪೂರ್ವ ದಿಕ್ಕಿನಿಂದ ಇದರ ನಿತ್ಯ ಬೆಳಕು ಬೀಳ್ತದೆ. ಸೂರ್ಯನ ಬೆಳಕು ಬಿದ್ದರೆ ಒಂದು ಅಲ್ಲಿ ಎನರ್ಜಿ ಪಾಸ್ ಆಗಿದೆ ಅಂತ ಅರ್ಥ. ಸೊ ಇದರಲ್ಲಿರುವ ಎನರ್ಜಿ ನಿಮಗೆ ಸಿಗ್ತದೆ ಅಂತ ಹೇಳಿದ್ದೆ ಮಕ್ಕಳಿಗೆ. ಮಕ್ಕಳು ಆ ಕಲ್ಲಿಗೆ ನಮಸ್ಕಾರ ಮಾಡ್ತಾ ಇದ್ರು, ಹಾಗೆ ಪ್ರದಕ್ಷಿಣೆ ಬರ್ತಾ ಇದ್ರು. ಹೀಗೆ ನಮ್ಮಲ್ಲಿ ಒಂದು ರೀತಿಯ
ಶುದ್ಧತೆ ಆಗುದು ಅಂತ ಹೇಳ್ಬೋದು ನಾವು, ಶುದ್ಧವಾಗುದು ಅಂತ, ಮನಸ್ಸು ಶುದ್ಧವಾಗುದು, ದೇಹ ಶುದ್ಧವಾಗುದು, ಜ್ಞಾನ ಶುದ್ಧ, ಇದೆಲ್ಲ ಆಗುವಂತ ಒಂದು ಕೇಂದ್ರ ಆಯ್ತು. ಆಮೇಲೆ ನನಗೆ ಈ ಸೂರ್ಯ ದೇವಾಲಯ ಮಾಡ್ಲಿಕ್ಕೆ ಆಗುವಾಗ ಇದರ ಪ್ರೇರೇಪಣೆಯಿಂದ ಅಲ್ಲಿ ಮಾಡಿದೆ, ದೊಡ್ಡದಾಗಿ ಮಾಡಿದ್ದು. ಆದ್ರೂ ಇದು ಇಟ್ಟುಕೊಂಡಿದ್ದೇವೆ. ಇಲ್ಲಿಯ ಪೂಜೆ ಈಗಲೂ ನಡೀತಾ ಉಂಟು. ನಾನು ಕೆಲವು ಸತಿ ಬಂದವರಿಗೆ ಹೇಳುದುಂಟು, ಬಹುದೇವತಾರಾಧನೆಗೆ ಇದೇ ಕಾರಣ ಅಂತ. ನಾವು ಮೂಲದಲ್ಲಿ ಇದ್ದ ದೇವರನ್ನು ಬಿಡುವುದಿಲ್ಲ, ಹೊಸ ದೇವರನ್ನಂತೂ ಹೇಗೂ ಬಿಡುವುದಿಲ್ಲ. ಇನ್ನೊಂದು ಮಾಡಿದ್ರೆ ಅದನ್ನು ನಾವು ಬಿಡುವುದಿಲ್ಲ. ಇದು ಒಂದು ರೀತಿಯಿಂದ ನಮಗೆ ಏನು ಕೊಡ್ತದೆ ಅಂದ್ರೆ ಒಂದು ಪ್ರವಾಹವನ್ನು ಕೊಡ್ತದೆ, ಭಕ್ತಿಯ ಪ್ರವಾಹವನ್ನು ಕೊಡ್ತದೆ. ಹಾಗೆ ಆ ಕಾರಣಕ್ಕೆ ನಮಗೆ ಸೂರ್ಯ ದೇವಾಲಯವನ್ನು ಮಾಡಿದ್ದೇವೆ. ಆದರೆ ಅದರಲ್ಲಿ ಮಾಡಿದಾಗ ಇಷ್ಟೊಂದು ಮಾಡಿದ ಮೇಲೆ ಇದು ಯೋಗಾಸನಗಳಿಗೆ ಸಹ ಪೂರಕ ಆಗಬೇಕು ಎಂಬ ಕಾರಣಕ್ಕೆ ಅಲ್ಲಿ ನಾವು ಟ್ರ್ಯಾಕ್ಗಳನ್ನು ಮಾಡಿದ್ದೇವೆ, 2 ಫೀಟ್ ಅಗಲದ ಪಟ್ಟಿಗಳು. ಕರೆಕ್ಟ್. ಅದರ ಮಧ್ಯೆಯಲ್ಲಿ ಹುಲ್ಲು ಹಾಕಿಟ್ಟಿದ್ದೇವೆ. ಹಾಗೆ ಕರೆಕ್ಟ್ ಅದೊಂದು ಡಿಸಿಪ್ಲಿನ್ ಸಿಗ್ತದೆ. ಅದರಲ್ಲಿ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಸೊ ಮಕ್ಕಳು ನಿತ್ಯ ಶಾಲೆಗೆ ಬಂದ ಕೂಡಲೇ 2 ಸೂರ್ಯ ನಮಸ್ಕಾರ ಹಾಕ್ತಾರೆ. ಅವರಿಗೆ ಯಾರು ಹೇಳಿಕೊಡ್ಬೇಕಂತಿಲ್ಲ, ಗೊತ್ತಿದೆ ಅವರಿಗೆ ಸೂರ್ಯ ನಮಸ್ಕಾರ ಹಾಕೋದು ಹೇಗೆ ಅಂತ. ಆ ಪ್ರಕಾರ ಸೂರ್ಯ ನಮಸ್ಕಾರ ಹಾಕಿ ಕ್ಲಾಸಿಗೆ ಹೋಗ್ತಾರೆ. ಇದರಿಂದ ಅವರ ಬಾಡಿ ಅಲರ್ಟ್ ಆಗ್ತದೆ, ಅಲ್ಲಿ ಬೆಳಗಿನ ಸೂರ್ಯನ ಶಾಖವೂ ಸಿಗ್ತದೆ ಅವರಿಗೆ. ಸೊ ಈ ತರದ ಒಂದು ಲಾಭ ಸಿಕ್ಕುವಂತ ಒಂದು ಸೂರ್ಯಾಲಯವನ್ನು ನಾವು ಮಾಡಿದ್ದೇವೆ. ಅದು ನನ್ನ ದೃಷ್ಟಿಯಲ್ಲಿ ಇದಕ್ಕೆ ಸಾವಿರಾರು ಜನ ಬರ್ಬೇಕಂತಿಲ್ಲ, ಅದೇ ಬರುವ ವಿದ್ಯಾರ್ಥಿಗಳಿಗೆ ಅದು ಪ್ರಯೋಜನ ಆಗಬೇಕು. ನಾವು ಪ್ರಸಿದ್ಧಿಗಾಗಿ ಮಾಡಿದ್ದು ಹೌದು ಹೌದು. ಆ ದೃಷ್ಟಿಯಿಂದ ನಾವು ಅದನ್ನು ಬೆಳೆಸ್ಕೊಳ್ತಾ ಬಂದಿದ್ದೇವೆ. ಹಾಗೆ ಬರಹದ ಮನೆ, ಕಲಾಶಾಲೆ, ಗುರುಕುಲ, ಸೂರ್ಯಾಲಯ, ಔಷಧೀಯ ಸಸ್ಯಗಳವನ್ನ ಉಂಟು ನಮ್ಮ ಹತ್ರ. ಔಷಧೀಯ ಸಸ್ಯಗಳು ನಮ್ಮಲ್ಲಿ ತುಂಬಾ ಔಷಧೀಯ ಸಸ್ಯಗಳು ಉಂಟು, ನೈಸರ್ಗಿಕವಾಗಿ ಬೆಳೆದದ್ದು ಮತ್ತು ಕೆಲವು ನಾವು ತಂದು ಬೆಳೆಸಿದ್ದು. ಸೊ ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಅದರ ಪ್ರಯೋಜನ ಹೇಗೆ ತಗೊಳ್ತೇವೆ ಅಂದ್ರೆ, ಮಳೆಗಾಲದ ಆರಂಭದಲ್ಲಿ ಜೂನ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗ್ತದೆ. ಜೂನ್ ತಿಂಗಳ ಎಂಡಿಗೆ ಭಾರಿ ಮಳೆ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ. ಅಷ್ಟೊತ್ತಿಗೆ ಶೀತ, ಕಫ, ತುಂಬಾ ರೀತಿಯ ತಾಪತ್ರಯಗಳು ಮಕ್ಕಳಿಗೆ. ನಾವು ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ನನ್ನ ಹೆಂಡತಿಗೆ ಅಂದ್ರೆ ಶಾಲೆ ಮುಖ್ಯೋಪಾಧ್ಯಾಯನಿ ಅವಳೆ, ನಮ್ಮ ಪೈಕಿ ಒಬ್ರು ಇಲ್ಲದಿದ್ರೆ ನಮ್ಮ ಶಾಲೆ ನಮ್ಮ ಐಡಿಯಾ ಪ್ರಕಾರ ನಡೀಬಹುದು ಅಂತ ವಿಶ್ವಾಸ ಇಲ್ಲ. ಕರೆಕ್ಟ್. ಹಾಗೆ ಅವಳಿಗೆ B.Ed ಆಗಿದೆ, MA ಆಗಿದೆ. ಸೊ ಅವಳು ಮುಖ್ಯೋಪಾಧ್ಯಾಯನಿಯಾಗಿ ಅವಳೆ ಕೆಲಸ ಮಾಡ್ತಾರೆ. ಹಾಗೆ ಎಲ್ಲ ಶಿಕ್ಷಕರನ್ನು ಒಂದು ಲೀಡರ್ಶಿಪ್ ಕೊಟ್ಟುಕೊಂಡು ತಗೊಂಡು ಹೋಗುದು ಸಹ ದೊಡ್ಡ ಸವಾಲು. ಕರೆಕ್ಟ್. ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ತುಂಬಾ ಈ ಸಸ್ಯಗಳ ಪರಿಜ್ಞಾನ ಉಂಟು, ಔಷಧೀಯ ಸಸ್ಯಗಳಿದೆಲ್ಲ. ಸೊ ನಾವು ಈ ಜೂನ್ ತಿಂಗಳಲ್ಲಿ ಯಾವ ಸಸ್ಯದ ಯಾವ ಭಾಗ ಔಷಧಿಯುಕ್ತವಾದ ಅಂದ್ರೆ, ಕೆಲವರದ್ದು ಚಿಗುರು, ಕೆಲವರದ್ದು ಹೂ, ಕೆಲವರದ್ದು ಕೆತ್ತೆ, ಕೆಲವರದ್ದು ಬೇರು, ಯಾವ್ದು ಔಷಧೀಯ ಗುಣ ಉಳ್ಳಂತದ್ದು ಭಾಗ ಇದೆ ಅಂತದನ್ನು ಸಂಗ್ರಹ ಮಾಡುದು ಅಂತ ಒಂದು 100ರಷ್ಟು ಸಂಗ್ರಹ ಆಗ್ತದೆ. ಎಲ್ಲವನ್ನು ಒಂದು ದೊಡ್ಡ ಹಂಡೆಗೆ ಹಾಕುದು, ದೊಡ್ಡ ಮಟ್ಟದ ಕಷಾಯ ಮಾಡುದು. ಆ ದೊಡ್ಡ ಮಟ್ಟದ ಕಷಾಯ ಮಾಡಿ ಆ ಕಷಾಯವನ್ನು ಮಕ್ಕಳಿಗೆ ಹಂಚುದು ಗ್ಲಾಸಲ್ಲಿ ಸಾಯಂಕಾಲ. ಆ ಹಂಚುದು ಅದನ್ನೊಂದು ಕಾರ್ಯಕ್ರಮವೇ ಮಾಡ್ತೇವೆ ನಾವು ಈಗ. ಹಾಗೆ ಮಾಡಿ ಆ ಮಕ್ಕಳು ಮನೆಯಲ್ಲಿ ಮದ್ದು ಕುಡಿಯೋದವರು ಕೂಡ ಇಲ್ಲಿ ಕಷಾಯ ಕುಡಿತಾರೆ ಹಟ್ಟೆ. ಕೆಲವರು 4-5 ಗ್ಲಾಸ್ ಕುಡಿಯೋದು ಉಂಟು, ಅಂದ್ರೆ ಅಂತರ ಉತ್ಸಾಹದಲ್ಲಿ. ಆದ್ರೆ ಅವರಿಗೆ ಅದರ ಪ್ರಯೋಜನ ಉಂಟು. ಆ ಪ್ರಯೋಜನ ಎಲ್ಲಿವರೆಗೆ ಉಂಟು ಎನ್ನುವುದಕ್ಕೆ ನಮಗೆ ಬಂದ ಕೆಲವು ಮಾಹಿತಿಗಳು ಏನಂದ್ರೆ, ನಾವೊಂದು ವರ್ಷ ಇದು ಕಷಾಯ ಮಾಡ್ಲಿಕ್ಕೆ ಸ್ವಲ್ಪ ತಡ ಆಯ್ತು. ಜೂನ್ ಆಯ್ತು, 15 ಆಯ್ತು, ಮತ್ತೆ ಜುಲೈ ಬಂತು. ಆದ್ರೂ ನಮಗೆ 1 ವಾರ ಕಳೆದ್ರು ಮಾಡ್ಲಿಕ್ಕೆ ಆಗಲಿಲ್ಲ. ಆಗ ಫೋನ್ ಬರ್ಲಿಕ್ಕೆ ಶುರು ಆಯ್ತು, ನಿಮ್ಮಲ್ಲಿ ಕಷಾಯ ಯಾವಾಗ ಅಂತ. ಅರೆ ಕಷಾಯ ಯಾವಾಗ ಅಂತ ಕೇಳುವಷ್ಟು ಏನು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇತ್ತು. ಏನು ಅಂತ ಕೇಳಿದೆ ಅವ್ರ ಹತ್ರ. ಅದು ನಿಮ್ಮ ಶಾಲೆಯ ಕಷಾಯ ಒಂದು ಕುಡಿದ್ರೆ ಉಂಟಲ್ಲ, ಮತ್ತೆ ನಮ್ಮ ಮಕ್ಕಳ ಆರಾಮ, ಪ್ರಾಬ್ಲಮ್ ಇಲ್ಲ ಅಂತ. ಹಾಗೆ ನಮಗೆ ಸಹ ಅನ್ನಿಸ್ತಾ ಇತ್ತು, ಈ ಜೂನ್ ತಿಂಗಳಲ್ಲಿ ಯಾವಾಗಲೂ ಸಹ ಇವತ್ತು ಮಗು ಬರುವುದಿಲ್ಲ, ಇವತ್ತು ಜ್ವರ, ಇವತ್ತು ಹುಷಾರಿಲ್ಲ, ಹೀಗೆಲ್ಲ ಹೇಳ್ತಿದ್ದಂತ ಫೋನ್ಗಳು ಬರ್ತಾ ಇರ್ತಿತ್ತು. ಅಂತದ್ದು ಈ ಕಷಾಯ ಕೊಟ್ಟ ಮೇಲೆ 1 ತಿಂಗಳು ನಮಗೆ ಫೋನೇ ಇಲ್ಲ ಅಂತದ್ದು, ಮಗು ಬರುದಿಲ್ಲ ಅಂತ ಫೋನೇ ಇಲ್ಲ. ಅಂದ್ರೆ ನಂಗೆ ಆ ಕಷಾಯದಲ್ಲಿ ಪ್ರಯೋಜನ ಉಂಟು ಅಂತ ಅನಿಸುದು. ಅದಕ್ಕೆ ನಾನು ಹೇಳಿದ್ದು, ಪ್ರಕೃತಿಯನ್ನು ನಾವು ಉಪಯೋಗಿಸಲಿಕ್ಕೆ ಗೊತ್ತಿದ್ರೆ ಶಾಲೆಯಲ್ಲಿ ಅಟೆಂಡೆನ್ಸ್ ಹೆಚ್ಚಾಗ್ತದೆ, ಕರೆಕ್ಟ್, ಮಕ್ಕಳ ಹೆಲ್ತ್ ಒಳ್ಳೇದಾಗ್ತದೆ. ಸೊ ಹಾಗಾಗಿ ನಮ್ಮಲ್ಲಿ ಈ ಇವುಗಳೊಟ್ಟಿಗೆ ಔಷಧೀಯವನ್ನು ಕೂಡ ಬಹಳ ಮುಖ್ಯವಾದ ಒಂದು ವ್ಯವಸ್ಥೆ. ಮತ್ತೆ ಎತ್ತರ ತಗ್ಗುಗಳನ್ನು ಸಹ ಮಕ್ಕಳು ಸಾಕಷ್ಟು ಉಪಯೋಗಿಸ್ತಾರೆ. ನೈಸರ್ಗಿಕವಾದ ಕಾಡುಂಟು, ಕಾಡಿನಲ್ಲಿ ಈಗಲೂ ಸಹ ನೆಲ್ಲಿಕಾಯಿ ಮರ ಉಂಟು, ಬೇರೆ ಬೇರೆ ಕೆಲವು ಮರಗಳೆಲ್ಲ ಉಂಟು. ಮಕ್ಕಳು ಬಂದು ಮರ ಹತ್ತಿದ್ದಾರೆ. ಎಲ್ಲಿವರೆಗೆ ಇದರ ಪ್ರಾಮುಖ್ಯತೆ ನಾನು ನಿಮ್ಗೆ ಹೇಳೋದಾದ್ರೆ, ಮಕ್ಕಳು ಶಾಲೆಗೆ ಬಂದ ಹಾಗೆ ಸೀದಾ ಕಾಡಿಗೆ ಹೋಗ್ತಾರೆ. ನಾನು ಅವ್ರಿಗೆ ಕೇಳಿದೆ, ನೀ ಯಾಕೆ ಇಲ್ಲಿ ಬಂದು ಮರ ಹತ್ತದಂತ. ಅದು ನಮ್ಗೆ ಮನೆಯಲ್ಲಿ ಬಿಡುವುದೇ ಇಲ್ಲ, ಅದಕ್ಕೆ ನೀವಾದ್ರೆ ಬಿಡ್ತೀರಿ, ಹಾಗೆ ನಾನು ಇಲ್ಲಿ ಬಂದು ಮರ ಹತ್ತದಂತ. ಅಂದ್ರೆ ಮಕ್ಕಳಿಗೆ ಅವರ ಹತ್ತುವ ಉತ್ಸಾಹ ಇರ್ತದೆ, ಅವರಿಗೆ ಚಾಲೆಂಜ್ ಮಾಡುವ ಆಸಕ್ತಿ ಇರ್ತದೆ. ನಾವು ಚಾಲೆಂಜ್ಗೆ ಬಿಡದಿದ್ರೆ ಏನು ಪ್ರಯೋಜನ. ಸೊ ಹಾಗೆ ನಾವು ಯಾರು ಸಹ ಬಿಡುದಿಲ್ಲ, ಯಾರು ಬೀಳ್ಲಿಕ್ಕಾಗಿ ಹತ್ತುದಿಲ್ಲ ಮರ. ಮಕ್ಕಳಿಗೆ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕಂತ ಗೊತ್ತಿರ್ತದೆ. ಹಾಗೆ ಯಾವ ಮಕ್ಕಳು ಶಿಕ್ಷಣದಲ್ಲಿ ಮರದಿಂದ ಬಿದ್ದದಂತ ಇಲ್ಲಿ ಘಟನೆ ಆಗ್ಲಿಲ್ಲ. ಕರೆಕ್ಟ್. ಮತ್ತೆ ನಾವು ಏನ್ ಮಾಡ್ತೇವೆ, ಪ್ರತಿ ವರ್ಷ ಸ್ಕೂಲ್ ಡೇ ಮಾಡ್ತೇವೆ. ಈ ಸ್ಕೂಲ್ ಡೇ ಪ್ರತಿಯೊಂದು ಮಗುವಿಗೆ ಸಹ ಒಂದು ಪ್ರೈಸ್ ಕೊಟ್ಟಿಕೊಂಡು
ಪ್ರೈಸ್ ಇಲ್ಲ ಅಂತ ಯಾವ ಮಗುವಿಗೆ ಸಾಗುದಿಲ್ಲ. ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೆ ಬಹಳ ವ್ಯವಸ್ಥಿತವಾಗಿ ನಿಯಮಿತವಾಗಿ ಒಂದು ಟೈಮ್ ಕೂಡ ಕಡಿಮೆ ಸಮಯದಲ್ಲಿ ಆಗುವಾಗ ಪ್ರೈಸ್ ಕೊಡ್ತೇವೆ. ಆ ಮಗುವಿನ ಎಲ್ಲ ಕೌಶಲ್ಯಗಳನ್ನು ವಿವರಿಸಿ ಹೇಳಿ ಪ್ರೈಸ್ ಕೊಡುವುದು. ಅದು ಕಲಿಯುವುದರಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಅಥವಾ ಇತರ ಕಲಾತ್ಮಕ ಚಟುವಟಿಕೆ ಇರ್ಬೋದು, ಯಾವುದರಲ್ಲಿ ಹೆಚ್ಚು ಅದನ್ನು ಮುಖ್ಯವಾಗಿ ಹೇಳಿ ಪ್ರೈಸ್ ಕೊಡ್ತೇವೆ. ಒಂದು ವರ್ಷ ಒಂದು ಇಬ್ಬರು ಮಕ್ಕಳಿಗೆ ಯಾವುದ್ರಲ್ಲಿ ನೋಡಿದ್ರೆ ಸಹ ಪ್ರೈಸ್ ಇಲ್ಲ, ಯಾವುದರಲ್ಲಿ ಅವರು ತೋರಿಸಲಿಲ್ಲ ಅವರ ಪರ್ಫಾರ್ಮೆನ್ಸ್. ಆದರೆ ನಾವು ಇಬ್ಬರನ್ನು ಬಿಡೋದು ಹೇಗೆ? ಎಲ್ಲ ಇಷ್ಟು ಮಕ್ಕಳಿಗೆ ಪ್ರೈಸ್ ಕೊಡುವಾಗ ನನಗೆ ಯಾರಂತ ಕೇಳಿದೆ, ನೋಡುವಾಗ ಅವರಿಬ್ಬರು. ಹಾಗೆ ನೀವೊಂದು ಮಾಡಿ ಅಂತ ಹೇಳಿದೆ, ಮರ ಹತ್ತುವ ಸ್ಪರ್ಧೆ ಮಾಡಿ ಆಮೇಲೆ ನೋಡಿ ಅಂತ. ಮರ ಹತ್ತು ಸ್ಪರ್ಧೆ ಮಾಡಿದ್ರೆ ಅವರೇ ಫಸ್ಟ್, ಯಾಕಂದ್ರೆ ಅವರು ಅದರಲ್ಲಿ ಹುಷಾರಿದ್ದಾರೆ. ಸೊ ಅದರಲ್ಲಿ ಸಹ ನಾವು ಒಂದು ಪ್ರೈಸ್ ಕೊಟ್ಟಿದ್ದೇವೆ. ಇದರ ಅರ್ಥ ಏನಂದ್ರೆ, ನಾವು ಮಕ್ಕಳಲ್ಲಿ ಈಗ ಈಗಿನ ಒಂದು ಟ್ರೆಂಡ್ ಉಂಟಲ್ಲ, ಮೆಡಿಕಲ್ ಓದು, ಇಂಜಿನಿಯರಿಂಗ್ ಓದು, ಅದೇ ಮಾಡು ಇದೇ ಮಾಡು, ಇದು ಅಗತ್ಯ ಇಲ್ಲ ಅಂತ. ಮಕ್ಕಳಿಗೆ ಅವರವರ ಕೌಶಲ್ಯಗಳ ವಿಸ್ತರಣೆಗೆ ಬೇಕಾದ ಜಾಗ ನಾವು ಮಾಡಿಕೊಡ್ಬೇಕಲ್ಲದೆ ಅದಾಗೂ ಇದಾಗೂ ನಾವು ಹೇಳುವ ಅಗತ್ಯ ಇಲ್ಲ. ಸೊ ಈ ರೀತಿಯಿಂದಾಗಿ ನಾವು ನಮ್ಮ ಶಾಲೆಯಲ್ಲಿ ಈಗ ಇಷ್ಟು 10-12 ಬ್ಯಾಚ್ ಹೋಯ್ತು. ಈಗ ಅವರಲ್ಲಿ ಹೈಯರ್ ಸ್ಟಡೀಸ್ ಮಾಡಿ ಜಾಬಿಗೆ ಸೇರಿದವರಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಕನ್ನಡ ಮೀಡಿಯಂನಲ್ಲಿ ಕಲಿತರು ಎಂಬ ಕಾರಣಕ್ಕೆ ಯಾರು ಸಹ ಹಿಂದೆ ಬೀಳಲಿಲ್ಲ. ಅವರಿಗೆ ಒಳ್ಳೊಳ್ಳೆ ಜಾಬ್ ಸಿಕ್ಕಿದೆ. ಬೇರೆ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಹೋಗುವ ಮಕ್ಕಳಿಗಿಂತ ಸಹ ಒಳ್ಳೆ ಜಾಬ್ ಸಿಕ್ಕಿದವರು ಇದ್ದಾರೆ ನಮ್ಮಲ್ಲಿ, ಈ ಹಳೆ ವಿದ್ಯಾರ್ಥಿಗಳು. ಇನ್ನೊಂದೇನೆಂದ್ರೆ, ಅವರು ಆಯ್ಕೆ ಮಾಡಿದ ಫೀಲ್ಡ್ಗಳು ವೈವಿಧ್ಯಮಯವಾದ ಫೀಲ್ಡ್. ಕೆಲವೊಬ್ಬ ಇದು ಪಶುವೈದ್ಯಕೀಯಕ್ಕೆ ಹೋಗಿದ್ದಾನೆ, ಒಬ್ಬ ಅಗ್ರಿಕಲ್ಚರಿಗೆ ಹೋಗಿದ್ದಾನೆ, ಒಬ್ಬ ಮಿಲಿಟರಿಗೆ ಹೋಗಿದ್ದಾನೆ, ಒಬ್ಬಳು ಟೀಚಿಂಗಿನಲ್ಲಿ ಹೈಯೆಸ್ಟ್ ನ್ಯಾಷನಲ್ ಲೆವೆಲ್ನಲ್ಲಿ ಮಾರ್ಕ್ ತೆಗೆದು ಹೋಗಿದ್ದಾಳೆ. ಈ ವೈವಿಧ್ಯಮಯ ಫೀಲ್ಡ್ ಎಂಜಿನಿಯರ್ ಆದವರು ಇದ್ದಾರೆ, ಆದರೆ ವೈವಿಧ್ಯಮಯ ಫೀಲ್ಡ್ಗೆ ಹೋದವರು ಸಹ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ ಆದವರು ಇದ್ದಾರೆ. ಹೀಗಾಗಿ ಆಯ್ಕೆಗೆ ಒಂದು ಮುಕ್ತವಾದಂಥ ಸಾಧ್ಯತೆಗಳು ಉಂಟು ಎಂಬುದನ್ನು ಮಕ್ಕಳಿಗೆ ನಾವು ಕಲಿಸಿಕೊಡ್ಬೇಕು. ಅದು ನಾವಿಲ್ಲಿ ಮಾಡ್ತೇವೆ. ಮತ್ತೆ ಹಾಗೆ ಪ್ರೈಸ್ನ ಒಂದು ವಿಷಯ, ಮತ್ತು ಪ್ರತಿಯೊಬ್ಬರು ಸಹ ಸ್ಟೇಜಿಗೆ ಬರಬೇಕು. ಯಾವೊಂದು ಮಗು ಸಹ ಸ್ಟೇಜಿಗೆ ಬಾರದೇ ಇಲ್ಲ. ಒಂದಲ್ಲ ಒಂದು ನಾಟಕದಲ್ಲಿ ಏನಾದ್ರು ಮಾಡಿ ಸ್ಟೇಜಿಗೆ ಬರಬೇಕು. ಏನು ಇಲ್ಲದ್ರೆ ಕೊನೆ ಪಕ್ಷ ಒಂದು ಬಾಗಿಲ ಕಾಯುವ ಬಟನ್ ಆಗಿ ಆದ್ರೆ ಬಂದು ನಿಲ್ಬೇಕು, ಒಂದು ಕೋಲ್ ಹಿಡ್ಕೊಂಡು. ಅಷ್ಟಾದ್ರೂ ಆಯ್ತು, ಸ್ಟೇಜಿಗೆ ಬಂದ ಹಾಗೆ ಆಯ್ತಲ್ಲ ಅವರು. ಸೊ ಅದೊಂದು ಅವರಿಗೆ ಲೈಫ್ ಲಾಂಗ್ ನೆನಪಿಟ್ಟುಕೊಳ್ಳುವಂತ ವಿಷಯ. ನಮ್ಮಲ್ಲಿ ಕೆಲವು ಪೇರೆಂಟ್ ಹೇಳ್ತಾರೆ, ನಾನು ಜನ್ಮದಲ್ಲಿ ಸ್ಟೇಜಿಗೆ ಹೋಗಲಿಲ್ಲ, ನನ್ನ ಮಕ್ಕಳು ಈಗಲೂ ಸ್ಟೇಜಿಗೆ ಹೋಗಿದ್ದಾರೆ, ನನಗೆ ಪ್ರೈಸ್ ಒಮ್ಮೆ ಸಹ ಬರಲಿಲ್ಲ ನನ್ನ ಜೀವನದಲ್ಲಿ, ಈ ನನ್ನ ಮಗು ಈಗಲೇ ಪ್ರೈಸ್ 4-5 ಸತಿ ತಗೊಂಡಾಯ್ತು ಅಂತ ಸಂತೋಷ ಪಡುವ ಹೆತ್ತವರಿದ್ದಾರೆ. ಅಂದ್ರೆ ನಾವು ಅದಕ್ಕಾಗಿ ಪ್ರೈಸ್ ಕೊಡುದಿಲ್ಲ, ನಾವು ಪ್ರೈಸ್ ಕೊಡೋದು ಮೋಟಿವೇಶನ್ಗೆ ಮಕ್ಕಳಿಗೆ. ಹಾಗೆ ಮಕ್ಕಳಿಗೆ ಸ್ಟೇಜಲ್ಲಿ ಚಾನ್ಸ್ ಕೊಡೋದು ಮೋಟಿವೇಶನ್ಗೆ, ಅವ್ರ ಕೆಪಾಸಿಟಿ ಬಿಲ್ಡಪ್ ಆಗಲಿ ಅಂತ. ಸೊ ಹೀಗೆ ಮಾಡ್ತಾ ಇದ್ದೇವೆ. ಮತ್ತೆ ಒಂದು ಬರಹ ಅಂದ್ರೆ ಮುಖ್ಯವಾಗಿ ಲಿಟರರಿ ವರ್ಕ್ಸ್, ಕತೆ ಬರೆಯೋದು, ಕವನ ಬರೆಯೋದು, ಚಿತ್ರ ರಚನೆ ಮಾಡೋದು, ಹಾಗೆ ನಾವು ಇದನ್ನು ಮಾಡ್ತೇವೆ. ಸಂಪುಟಗಳನ್ನು ಯಾವ್ದ್ರದ್ದು, ಮಕ್ಕಳ ಸಾಹಿತ್ಯ ಸಂಪುಟ ಮತ್ತು ಚಿತ್ರ ಸಂಪುಟ ಅಂತ. ಇದು ನಾವು ಜಿಲ್ಲಾ ಮಟ್ಟದ ಹಸ್ತಪ್ರತಿ ಸ್ಪರ್ಧೆ ಕಳಿಸ್ತೇವೆ. ನಮಗೆ ನಿರಂತರವಾಗಿ 12 ವರ್ಷಗಳಲ್ಲಿ ಸಹ ಅದಕ್ಕೆ ಪ್ರಥಮ ಬಹುಮಾನ ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳನ್ನೊಳಗೊಂಡ ಒಂದು ಮಕ್ಕಳ ಸಾಹಿತ್ಯ ಸಂಗಮ ಅಂತ ಉಂಟು. ಅದು ನಮಗೆ ಪ್ರೈಸ್ ಬರ್ತಾ ಉಂಟು, ಪ್ರಥಮ ಬಹುಮಾನ. ಅದಷ್ಟು ವೆರೈಟಿಗಳನ್ನು ನಾವು ಅದರಲ್ಲಿ ಮಾಡ್ತೇವೆ. ಕರೆಕ್ಟ್. ಅದು ಮಕ್ಕಳಿಗೆ ಪರೋಕ್ಷವಾಗಿ ಕೊಡುವ ಬೆಂಬಲ. ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ನಮ್ಮ ಶಾಲೆಯ ಮಕ್ಕಳು ಹಿಂದೆ ಬೀಳುವುದಿಲ್ಲ. ಕಡಿಮೆ ಸಂಖ್ಯೆ ಇದ್ರೂ ಸಹ ನಮ್ದು ತಾಲೂಕಿನಲ್ಲಿ ಒಂದು ವಾಲಿಬಾಲ್ನಲ್ಲಿ, ಕಬಡ್ಡಿಯಲ್ಲಿ ಅದರಲ್ಲಿ ಅದೊಂದು ಪ್ರೈಸ್ ಉಂಟು ನಮಗೆ. ಜಿಲ್ಲಾ ಮಟ್ಟಕ್ಕೆ ಹೋಗುವಂತಹ ಸಾಧನೆಗಳನ್ನು ಮಾಡಿದ್ದಾರೆ. ವಿಜ್ಞಾನದ ಸ್ಪರ್ಧೆಗಳಲ್ಲಿ ಸಹ ಮಾಡಿದ್ದಾರೆ. ಸೊ ಹೀಗೆ ನಮ್ಮ ಒಂದು ಐಡಿಯಾ ಏನಿತ್ತು, ಮಕ್ಕಳನ್ನು ಬೆಳೆಸಬಹುದು ಎನ್ನುವಂತ ಐಡಿಯಾ ಪ್ರಕಾರ ಸುಮಾರು ಸಾಧ್ಯತೆ ಆಗಿದೆ. ಎಲ್ಲವೂ ಆಗ್ಲಿಲ್ಲ. ಆ ಎಲ್ಲವೂ ಆಗದಿರುವುದರ ಹಿಂದೆ ನನಗೆ ಒಂದಿರುವ ಒಂದು ಗ್ರಹಿಕೆ ಅಂದ್ರೆ ಆಗದೇ ಇರುವಂತದ್ದು ಯಾವುದು? ಆಗದಿರುವಂದ್ರೆ ನಾವು ಎಣಿಸಿದ ರೀತಿಯಲ್ಲಿ ಮಕ್ಕಳು ಕಲಿಯುವುದಿಲ್ಲ. ಈ ಕಲಿಯುವ ನಾವು ಇಷ್ಟು ಕಲಿಸಿರ್ತೇವೆ, ಇದನ್ನು ಕಲ್ತ್ಕೊಂಡು ಬನ್ನಿ ಅಂದ್ರೆ ಕಲಿಯುವುದಿಲ್ಲ. ಯಾಕಂದ್ರೆ ನನಗೆ ಅದನ್ನ ನಾನು ಹೇಳುದು, ಪೇರೆಂಟ್ಸ್ ಸಪೋರ್ಟ್ ಬೇಕು ಅಂತ, ಮತ್ತು ಪಾರ್ಟಿಸಿಪೇಷನ್ ಸಹ ಬೇಕು. ಪೇರೆಂಟ್ಸ್ ಪಾರ್ಟಿಸಿಪೇಷನ್ ಮತ್ತು ಸಪೋರ್ಟ್ ಇಲ್ಲದಿದ್ರೆ ಮಕ್ಕಳು ಕಲಿಯುವುದಿಲ್ಲ. ನಾವು ಮಕ್ಕಳು ಕಲಿಯುವುದಿಲ್ಲ ಅಂತ ಹೇಳಿದ ತಕ್ಷಣ ಪೇರೆಂಟ್ಸ್ ಅದನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳುವ ಬದಲು, ಎಷ್ಟೋ ನೆಗೆಟಿವ್ ಆಗಿ ತೆಗೆದುಕೊಳ್ಳೋದು ನೋಡಿದ್ದೇವೆ ನಾವು. ಅದರ ಬದಲು ಏನು ಕಲಿಯೋದಿಲ್ಲ, ಹೇಗೆ ಕಲಿಯೋದು, ನಾವೇನು ಮಾಡಬಹುದು ಅಂತ ಅವ್ರು ಕೇಳುವುದಿಲ್ಲ. ಅಂಥವ್ರಿಗೆ ನಾವು ಹೇಳಬೇಕಾಗ್ತದೆ ಹೀಗೆ ಮಾಡಿ ಅಂತ. ನಮಗೆ ಎಷ್ಟೋ ಪೇರೆಂಟ್ಸ್ ಹೇಳೋದುಂಟು, ನೀವು ಸರಿ ಹೊಡೀರಿ ಅಂತ. ನಾವು ಸರಿ ಹೊಡಿಯೋದಕ್ಕೆ ನಾವೆಲ್ಲ ಇರೋದು, ನೀವೇ ಮಾಡ್ಬೋದು, ನಾವು ಮಾಡ್ಬೇಕಂತಿಲ್ಲ. ನಮಗೆ ನಿಮ್ಮ ಮಗು ಚೆನ್ನಾಗಿ ಕಲಿಬೇಕಾದ್ರೆ ನಾವಿಬ್ಬರು ಸೇರಿ ಏನು ಮಾಡ್ಬೇಕಂತ ಯೋಚನೆ ಮಾಡುವ ಅಂತ ನಾವು ಹೇಳೋದು. ಹೀಗೆಲ್ಲ ನಮ್ಮ ಶಾಲೆಯ ಸಂಗತಿಗಳು. ಹಾಗೆ ನಮ್ಮ ಮೂಲ ಗುರಿ ಇದ್ದದ್ದು ಏನಂದ್ರೆ, ಸರ್ಕಾರಿ ಶಾಲೆಗಳು ಈ ಥರ ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು. ಹಾಗೆ ಬೆಳೆಸಿದ್ರೆ ಯಾವ ಇಂಗ್ಲಿಷ್ ಮೀಡಿಯಂನ ಬಾಧೆಗಳು ಸಹ ಬರುವುದಿಲ್ಲ. ಈಗೇನಾಗಿದೆ, ಸರ್ಕಾರಿ ಶಾಲೆಗಳನ್ನು ಈ ಶೈಲಿಯಲ್ಲಿ ಬೆಳೆಸ್ತಾ ಇಲ್ಲ. ಆದರೆ ಅವರೊಂದು ಮಾಡೆಲ್ ಕೊಡುವಂತ ನಾವು ಮಾಡಿದ್ದೇವೆ. ಯಾವ ಟೈಮಿಗೆ ಸರ್ಕಾರಿ ಶಾಲೆಗಳು ಹೀಗೆ ಆಗ್ತಾವೋ ಆಗ ನಮ್ಮ ಶಾಲೆ ಅಗತ್ಯ ಇಲ್ಲ. ಇದು ನಮ್ಮ ಧ್ಯೇಯ. ನಮಗೆ ತುಂಬಾ ಇಷ್ಟು ಒಳ್ಳೆಯ ಪರಿಸರದಲ್ಲಿ ನೀವು ಒಂದು ಇಂಗ್ಲಿಷ್ ಮೀಡಿಯಂ ಮಾಡ್ತಿದ್ರೆ ಎಷ್ಟು ಒಳ್ಳೆದಿತ್ತು ಅಂತ ಬಂದು ಹೇಳುವವರು ಇದ್ದಾರೆ.
ನಾನು ಅದಕ್ಕೆ ಹೇಳೋದು, ಇಂಗ್ಲಿಷ್ ಮೀಡಿಯಂ ಮಾಡ್ಲಿಕ್ಕೆ ಜನ ಬೇರೆ ಇದ್ದಾರೆ, ನಾವು ಮಾಡ್ಬೇಕಂತಿಲ್ಲ. ನಮ್ಮದು ಏನು ಗುರಿ, ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಭಾಷೆ. ನಮಗೆ ಕನ್ನಡದ ದುರಭಿಮಾನವೂ ಅಲ್ಲ, ಅತಿಯಾದ ಅಭಿಮಾನವೂ ಅಲ್ಲ. ಕನ್ನಡವೇ ಉಪಯುಕ್ತ ಅಂತ ನಾವು ಹೇಳೋದು. ಇಂಗ್ಲಿಷಿನೊಟ್ಟಿಗೆ ಕಲಿಯುವ. ಈಗ ನಮ್ಮ ಜನರೇಷನ್ ಅವರು, ನಮ್ಮ ನಂತರ ಜನರೇಷನ್ ಅವರು ಎಷ್ಟೋ ಮಂದಿ ಕನ್ನಡ ಮೀಡಿಯಂನಲ್ಲೇ SSLC ಕಲ್ತು ಸಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂಗ್ಲಿಷ್ ನಲ್ಲಿ ಏನವರು ಹಿಂದೆ ಬೀಳಲಿಲ್ಲ. ಹಾಗಿದ್ದ ಮೇಲೆ ಯಾಕೆ ಅಷ್ಟು ಹೆದರಿಕೆ? ಇಲ್ಲ, ನನ್ನ ತಂಗಿಯ ಮಗು ಅವನು ಈಗ ಕನ್ನಡ ಮೀಡಿಯಂಗೆ ನಾವು ಸೇರಿಸಿದ್ದು. ನಾನೇ ಒಮ್ಮೆ ಹೇಳಿದೆ ಅಪ್ಪನಿಗೆ, ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಸೇರಿಸ್ತಾರೆ, ನಾವೊಂದು ಎಂತ ಆದರ್ಶ ಅಂತ ಹೇಳಿ ಕನ್ನಡ ಸೇರಿಸುದು ಎಷ್ಟು ಸರಿ ಅಂತ ನಾನು ಕೇಳಿದೆ. ಅಂದ್ರೆ ನನ್ನ ಉದ್ದೇಶ ಇದ್ದಿದ್ದು ಕನ್ನಡ ಮೀಡಿಯಂಗೆ ಹೋಗಬಾರ್ದು ಅಂತಲ್ಲ, ಅವನ ಭವಿಷ್ಯಕ್ಕೆ ಮಾರಕ ಆಗಬಾರ್ದಲ್ಲ ಅಂತ ಹೇಳಿ. ಬಟ್ ತಂದೆ ಹಠ ಮಾಡಿ ಎಂಥದಾಗುದಿಲ್ಲ, ನಾನು ನೀನು ಇದ್ದವರೆಲ್ಲ ಕನ್ನಡದಲ್ಲೇ ಕಲ್ತದ್ದು, ಏನಾಯ್ತು ಏನೂ ಆಗಲಿಲ್ಲ ಅಂತ ಹೇಳಿ ಈಗ ಅಲ್ಲೇ ಉಡುಪಿಯಲ್ಲೇ ಕನ್ನಡ ಮೀಡಿಯಂಗೆ ಹಾಕಿದ್ದಾರೆ ಅವನನ್ನು. ಅಂದ್ರೆ ಈಗ UKG ಅವನು, ಅಂದ್ರೆ ಈಗಲೂ ಇದ್ದಾರೆ. ನಾನು ಹೇಳುದು, ಯಾವ ಭಯ ಪಡಬೇಕಾದ ಅಗತ್ಯ ಇಲ್ಲ. ನಮ್ಮಲ್ಲಿ ಈಗ ಇಷ್ಟು ಮಕ್ಕಳು ಕಲ್ತು ಹೋದರಲ್ಲ, ಈಗ ಈಗ ನನಗೆ ಇಷ್ಟು ಏನು ಹೇಳಿಕ್ಕೆ ಧೈರ್ಯ ಅಂದ್ರೆ, ನಾನು ನನ್ನ ಮಕ್ಕಳನ್ನೇ ಕಳಿಸಿದ ಕನ್ನಡ ಮೀಡಿಯಂಗೆ, ಮತ್ತು ಇಬ್ಬರು ಸಹ ಸಕ್ಸಸ್ಫುಲ್ ಆಗಿದ್ದಾರೆ. ಈಗ ಸಮೀರನ ವಿಷಯ ಆಗಲೇ ಹೇಳಿದೆ ನಾನು. ಇನ್ನೊಬ್ಬ ಅಕ್ಷರ, ಅವನು ಸಹ ಹಾಗೆ ಕನ್ನಡ ಮೀಡಿಯಂನಲ್ಲಿ ಇಲ್ಲಿ ನಮ್ಮ ಶಾಲೆಯಲ್ಲೇ ಕಲ್ತದ. ಅವನು ಇಂಗ್ಲಿಷಲ್ಲಿ ಆರ್ಟಿಕಲ್ಸ್ ತುಂಬಾ ಬರೀತಾನೆ, ಅವನು ಇಂಗ್ಲಿಷಲ್ಲಿ ಸಾಕಷ್ಟು ಸಂಭಾಷಣೆ ಮಾಡ್ತಾನೆ. ಇಂಗ್ಲಿಷ್ ಆರ್ಟಿಕಲ್ಸ್ಗೆ ಅವನಿಗೆ ಇದು ವೆಬ್ ಆರ್ಟಿಕಲ್ಸ್ ಬರೆದಕ್ಕೆ ಅದರಲ್ಲಿ ಸ್ವಲ್ಪ ಸಂಪಾದನೆ ಸಹ ಮಾಡ್ಲಿಕ್ಕೆ ಆಗ್ತದೆ, ಕನ್ನಡ ಆರ್ಟಿಕಲ್ಸ್ ಬರೀಲಿಕ್ಕೆ ಆಗ್ತದೆ. ಹೀಗಾಗಿ ಏನು ಅಂದ್ರೆ ವ್ಯಕ್ತಿತ್ವ ವಿಕಸನದಲ್ಲಿ ಪರೋಕ್ಷವಾಗಿ ಆಗುವ ಲಾಭಗಳು. ಮತ್ತೆ ಇನ್ನೊಂದು ನಾನು ಮುಖ್ಯವಾಗಿ ಹೇಳಬೇಕಂದ್ರೆ, ಈಗ ಸಮೀರನ ಸಂದರ್ಭದಲ್ಲಿ ಮಕ್ಕಳು ಅವ್ರಿಗೆ ಖುಷಿ ಪಡ್ತಾ ಇದ್ರು, ಅವರು ಶಾಲೆ ಹೋಗ್ಲಿಕ್ಕೆ, ನಡ್ಕೊಂಡು ಹೋಗ್ಲಿಕ್ಕೆ. ಅವನು ಇಂಗ್ಲಿಷ್ ಮೀಡಿಯಂ ಶಾಲೆಗೆ 1 ವರ್ಷ ಹೋಗಿದ್ದಾನೆ. 1 ವರ್ಷ ಹೋದಾಗ ಯಾವಾಗಲೂ ನಾನು ಸ್ಕೂಟರ್ನಲ್ಲಿ ಬಿಡಬೇಕು, ಯಾಕೆಂದ್ರೆ ಬೇರೆ ಮಕ್ಕಳೆಲ್ಲ ಸ್ಕೂಟರ್ನಲ್ಲಿ ಬರ್ತಾರೆ ಅಥವಾ ಕಾರ್ನಲ್ಲಿ ಬರ್ತಾರೆ, ನನ್ನನ್ನು ಮಾತ್ರ ಯಾಕೆ ಹಾಗೆ ಅಂತ ಸಾಕ್ಸ್ ಇದೆಲ್ಲ ಹಾಕಿಸ್ಕೊಂಡು ನಾನು ಸ್ಕೂಟರ್ನಲ್ಲಿ ಬಿಡಬೇಕಿತ್ತು. ಅವನು ಪ್ರೈಮರಿ ಸ್ಕೂಲಿಗೆ ಕನ್ನಡ ಮೀಡಿಯಮಿಗೆ ಸೇರಿಸಿದ ಮೇಲೆ ನಾನು ಬಿಡ್ತೇನೆ ಹೇಳಿದ್ರು ಬೇಡ ಹೇಳ್ತಿದ್ದ. ಅವನು ಆಚೀಚೆ ಮನೆ ಮಕ್ಕಳೊಟ್ಟಿಗೆ ನಡ್ಕೊಂಡು ಹೋಗುದು, ಮಳೆಗಾಲದಲ್ಲಿ ಕೊಡೆ ಹಿಡ್ಕೊಂಡು ಹರಿದು ಬರುವ ನೀರಿನಲ್ಲಿ ಕಾಲಾಡಿಸಿಕೊಂಡು ಹೋಗುದು ಎಲ್ಲ ಬಹಳ ಖುಷಿಯ ವಿಷಯ. ಅಂದ್ರೆ ನಾನು ಹೇಳುದು, ಎಂಜಾಯ್ ಮಾಡ್ತಾರೆ ಮಕ್ಕಳು ನಡ್ಕೊಂಡು ಹೋಗುದನ್ನು. ನಾವು ಬಿಡುದಿಲ್ಲ. ಅವರು ಎಷ್ಟು ಯಾವ ರೀತಿಯಲ್ಲೆಲ್ಲ ಪ್ರಕೃತಿಗೆ ಹತ್ತಿರವಾಗಿರ್ತಾರ, ಅಲ್ಲಿಂದ ದೂರ ಎಳಿತಾ ಇರ್ತೇವೆ. ಮಣ್ಣಲ್ಲಿ ಆಡಬೇಡ ಹೇಳುದು. ಇಲ್ಲಿ ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಎಂತದು ಮಕ್ಕಳಿಗೆ ಚಡ್ಡಿಯಲ್ಲಿ ಮಣ್ಣು ಅಂತ, ಅಷ್ಟು ನೀವು ಇಲ್ಲಿ ಆಡ್ಲಿಕ್ಕೆ ಬಿಡ್ತೀರಿ ಅಂತ, ಮಣ್ಣಿನಲ್ಲಿ ಆಡ್ಲಿಕ್ಕೆ ಬಿಡ್ತೀರಿ ಅಂತ. ನಾನು ಅದಕ್ಕೆ ಕೇಳಿದೆ, ನೀವು ಆಡಿ ಒಮ್ಮೆ ಅಂತ, ನಿಮ್ಮಿಂದ ಆಗ್ತದೆ ಈಗ ಆಡ್ಲಿಕ್ಕೆ? ಆಗುದಿಲ್ಲ. ಮಣ್ಣಲ್ಲಿ ಆಡ್ಲಿಕ್ಕೆ ಆಗುದು ಮಗುವಾಗಿದ್ದಾಗ ಮಾತ್ರ, ದೊಡ್ಡವರಾದ್ಮೇಲೆ ಆಗುದಿಲ್ಲ. ಹಾಗಾಗಿ ಈಗ ಆಡ್ಲಿ ಅವರು. ಮತ್ತೆ ನೀವು ಚಡ್ಡಿ ತೊಳಿ, ನೀವು 1 ಮಗು 2 ಮಕ್ಕಳು ಇರುವುದು, ತೊಳಿರಿ ಚಡ್ಡಿ, ಎಂತಂದ್ರೆ ಇಲ್ಲ ಅಂತ ಹೇಳುದು ನಾನು. ಅಂದ್ರೆ ಯಾಕೆ ಪ್ರಕೃತಿಯಿಂದ ಮಕ್ಕಳನ್ನು ಎಳೆದು ದೂರ ಇಡ್ತಾರೆ ನನಗೆ ಅರ್ಥ ಆಗುದಿಲ್ಲ. ನನ್ನ ದೃಷ್ಟಿಯಲ್ಲಿ ಕನ್ನಡ ಮೀಡಿಯಂಗೆ ಹೋಗಿ ಯಾರು ಸಹ ಲೈಫ್ ಫೇಲ್ ಆಗುದಿಲ್ಲ. ಅವ್ರು ಎಲ್ಲಿ ಕೂಡ ಸಕ್ಸಸ್ ಆಗ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಜೀವನ ಅಂದ್ರೆ ಏನಂತ ಗೊತ್ತಿರ್ತದೆ. ನಾನು ಹೇಳಲಿಕ್ಕೆ ಹೋದ ಪಾಯಿಂಟ್ ಏನಂದ್ರೆ, ಒಬ್ಬ ವ್ಯಕ್ತಿಗೆ ಸರಿಯಾದ ಒಂದು ಸಾಮಾಜಿಕ ವ್ಯಕ್ತಿ ಆಗಬೇಕಿದ್ರೆ ಅರ್ಧ ಚಡ್ಡಿ ಅವನ ಕ್ಲಾಸ್ಮೇಟ್ ಆಗಿದ್ದವನ ಸಹ ಇದು ಬೇಕು, ಅನುಭವ ಬೇಕು, ಅತ್ಯಂತ ಶ್ರೀಮಂತ ಅನುಭವ ಬೇಕು. ಆಗ ಅವನು ಇಡೀ ಸಮಾಜದಲ್ಲಿ ಎಲ್ಲಿ ಸಹ ಮಿಂಗಲ್ ಆಗಬಲ್ಲ. ಕರೆಕ್ಟ್. ಇದು ನೀವು ಬರೀ ಇಂಗ್ಲಿಷ್ ಮೀಡಿಯಂ ಮೂಲಕ ಬರೀ ಅದೇ ಮಕ್ಕಳೊಟ್ಟಿಗೆ ಯೂನಿಫಾರ್ಮ್ ಹಾಕೋ ಮಕ್ಕಳೊಟ್ಟಿಗೆ ಶೂ ಹಾಕೋ ಮಕ್ಕಳು ಅಷ್ಟು ಮಾಡಿದ್ರೆ ಅವನಿಗೆ ಇವರದ್ದು ಹೆದರಿಕೆ ಆಗ್ತದೆ. ಬಡವರ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರಿಂದ. ಬಡವರನ್ನು ಅವರು ತಿರಸ್ಕಾರ ಮಾಡೋದಲ್ಲ, ಅವರಿಂದ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರಿಂದ. ಆದ್ರೆ ನಮಗೆ ಕೆಪಾಸಿಟಿ ಎಂತದ್ದು ಇರ್ಬೇಕಂದ್ರೆ, ನಾವು ಆ 2 ಎಂಡುಗಳಿಗೆ ಮೀಟ್ ಆಗಿ ಸಂವಹನ ಮಾಡುವ ಸಾಮರ್ಥ್ಯ ಬರ್ಬೇಕು. ಅದು ಬರ್ಬೇಕಂದ್ರೆ ಕನ್ನಡ ಮೀಡಿಯಂ ಮಾತ್ರ ಬರುತ್ತೆ. ಅಂಥದ್ದು ಬಂದ್ರೆ ನಮ್ಮ ಸಮಾಜ ಒಳ್ಳೇದಾಗುತ್ತೆ. ಸೊ ಇದು ನಮ್ಮ ಗುರಿ. ಕರೆಕ್ಟ್ ಸರ್. ಈಗ ನೋಡಿ, ನಾನು ಈ ಶಾಲೆಯನ್ನು ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ನಾನು ಮುಖ್ಯವಾಗಿ ನೋಡಿದ್ದು ಕೇವಲ ಶಾಲೆ ಮಾತ್ರ ಅಲ್ಲ, ಇಲ್ಲಿ ಪ್ರಕೃತಿಯ ಒಂದು ಉಳಿವು, ಒಂದು ಶಾಲೆಯ ಒಂದು ಇದು ಅಂದ್ರೆ ಒಂದು ಸ್ಕೂಲ್ ಇದೆ, ಪ್ರಕೃತಿಯ ಉಳಿವಿನ ಬಗ್ಗೆ ಬಹಳಷ್ಟು ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಆಮೇಲೆ ಒಂದು ರೀತಿಯ ಪ್ರಕೃತಿಯ ಜೊತೆಗೆ ಬದುಕುವಂತಹ ಒಂದು ಇದು ಎಲ್ಲವನ್ನು ನೀವು ಮೊದಲಿಂದ ಪ್ಲಾನ್ ಮಾಡಿ ಅನುಸಂಧಾನ ಮಾಡಿದ್ದ ಅಥವಾ ಹೇಗೆ ಮಾಡಿದ್ದು? ಅಂದ್ರೆ ಇದು ಹೇಗೆ ನಾನು ಯಾಕೆ ಕೇಳುದಂದ್ರೆ, ಈಗ ನೋಡಿ, ನೀವು ಮಾಸ್ಟರ್ ಆಗಿದ್ದವರು, ನೀವು ಇಲ್ಲಿ ನಿಮ್ಗೆ ಈ ಪ್ರಕೃತಿಯ ಒಡನಾಟ ಅದರ ಬಗ್ಗೆ ಅಂದ್ರೆ ಅದರ ಈಗ ಔಷಧೀಯ ಸಸ್ಯಗಳು ಅಥವಾ ಬೇರೆ ಅಲ್ಲಿ ನೀವು ಪಟ್ಟಿ ಮಾಡಿ ಇಟ್ಟಿದ್ದೀರಿ 70, 80 ಇದೆಲ್ಲ ಉಂಟು. ಇದೆಲ್ಲವನ್ನು ನೀವು ಮಾಡಿದ್ದು ಹೇಗೆ? ಮೊದಲಿಂದ ನಿಮ್ಗೆ ಇದರಲ್ಲೂ ಆಸಕ್ತಿ ಇತ್ತ ಹೇಗೆ? ಇದು ಅಂದ್ರೆ ನಾವು ಒಂದೊಂದು ಸರ್ತಿ ಒಂದೊಂದು ವಿಷಯಗಳನ್ನ ಎದುರಿಸುವಾಗ ಹೊಸ ರೀತಿಯ ಚಿಂತನೆಗಳು ಬರ್ತವೆ. ಮೂಲತಃ ನಾನು ಬೆಳೆದದ್ದು ಈ ತರದೊಂದು ಕಾಡಿನಲ್ಲಿಯೇ. ಕರೆಕ್ಟ್. ಸಣ್ಣವಿದ್ದಾಗ ನಮ್ಮ ಊರಿನಲ್ಲಿ ಇಂಥದ್ದು ಕಾಡಿತ್ತು, ನಾವು ಸಾಕಷ್ಟು ಕಾಡುಗಳಿಗೆ ಹೋಗ್ತಿದ್ದು, ಒಂದು ಕಾಡು ದಾಟಿ ಇನ್ನೊಂದು ಏರಿಯಾಕ್ಕೆ ಹೋಗ್ತಿದ್ದು, ನಮ್ಮಲ್ಲಿ ದನಗಳು ಕಾಣೆ ಆದಾಗ ಕಾಡಿನಲ್ಲೇ ಹೋಗಿ ಹುಡುಕ್ತಿದ್ದೆವು. ಹೀಗೆಲ್ಲ ಆದ ಕಾರಣ ಕಾಡಿನ ಒಂದು ಸುಖ ನನಗೆ ಗೊತ್ತಿತ್ತು.
ಒಂದು ವಿಷಯ. ಎರಡನೇದಾಗಿ ಪರಿಸರ, ಈ ನಮ್ಮ ಶಾಂತಿ, ನಮ್ಮ ರವೀಂದ್ರನಾಥ್ ಠಾಗೂರ್ರ ಶಾಂತಿನಿಕೇತನ ಅಂತ ಹೇಳ್ತೇವೆ. ಏನಂತ ನೋಡಿದ್ರೆ ಮೇನ್ಲಿ ಅವರು ಪರಿಸರವನ್ನು ಉಳಿಸಿಕೊಂಡೇ ಅದನ್ನು ಬೆಳೆಸಿರುವಂತ. ಕರೆಕ್ಟ್. ಹಾಗಾಗಿ ಪರಿಸರ ತುಂಬಾ ಲಾಭದಾಯಕ. ನಮಗೆ ಪರಿಸರ ಲಾಭದಾಯಕ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾನೆ. ಮಕ್ಕಳಿಗೆ ನಾವು ಪರಿಸರದಿಂದಲೂ ಪಾಠ ಮಾಡಬಹುದು ಹೇಳೋದಕ್ಕೆ. ನಮ್ಮಲ್ಲಿ ಒಂದು ಚೆನ್ನೆ ಮಣೆಕಾಯಿ ಉಂಟಲ್ಲ, ಅದ್ರ ಒಂದು ಮರ ಇತ್ತು, ಅದೊಂದ್ಸಲ ಅಡ್ಡ ಬಿತ್ತು ಗಾಳಿಗೆ, ಕಡಿಲೇಬೇಕಾಯ್ತು ಇನ್ನೊಂದು ಮರದ ಮೇಲೆ ಬಿದ್ದ ಕಾರಣ. ಕಡಿದಾಗ ನನಗೆ ಬಹಳ ಬೇಸರ ಆಗಿತ್ತು. ಏನ್ ಮಾಡೋದಪ್ಪ, ಇನ್ನು ಈ ಮರ ಇಲ್ಲಲ್ಲ ನಮ್ಗೆ ಇನ್ನೊಂದು ಜಾಗದಲ್ಲಿ ಅಂತ. ಆದ್ರೆ ಒಂದು 15 ದಿವಸ ನೋಡಿದ್ರೆ ಅದರಿಂದ ಹೆಗ್ಗೆಗಳು ಮೂಡಿವೆ. ಅಂದ್ರೆ ಆಗ ಆ ಹೆಗ್ಗೆಗಳು ಆ ಮರಕ್ಕೆ ಜೀವ ಕೊಟ್ಟಿವೆ, ಅಥವಾ ಮರದ ಜೀವ ಹೆಗ್ಗೆಗಳ ಮೂಲಕ ಕಂಡಿದೆ. ನಾವೇನ್ ಮಾಡಿದ್ವಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿದೆವು. ನೋಡಿ, ಈ ಮರ ಸತ್ತಿತ್ತು ಅಂತ ನಾವು ಮೊನ್ನೆ ಮಾತಾಡ್ತಾ ಇದ್ದೆವು. ಇನ್ನು ನಮಗೆ ಚೆನ್ನೆಮಣೆಗೆ ಕಾಯಿ ಸಿಕ್ಕುವ ಮರ ಎಲ್ಲ ಹೇಳ್ತಾ ಇದ್ದೆವು. ಈಗ ನೋಡಿ, ಇದು ಗೆಲ್ಲು ಬಂದಿದೆ. ಏನರ್ಥ ಇದೆ? ಇದು ಸರ್ವೈವಲ್ ಇನ್ಸ್ಟಿಂಕ್ಟ್. ಬದುಕಬೇಕು ನಾನು ಅಂತ ಹೇಳುವ ಒಂದು ಇನ್ಸ್ಟಿಂಕ್ಟ್ ಸಸ್ಯಗಳಲ್ಲಿ ಸಹ ಉಂಟು, ಮನುಷ್ಯನಿಗೆ ಹೇಗೂ ಉಂಟು, ಯಾವ ಪ್ರಾಣಿಗೂ ಸಹ ಉಂಟು, ಹಾಗೆ ಮರಗಳಿಗೂ ಉಂಟು ಅಂತ ನೋಡಿ. ಇದೊಂದು ಸ್ಯಾಂಪಲ್ ಅಂತ ನಾವು ಪರಿಸರದಿಂದ ಸಹ ಕರೆಕ್ಟ್ ಕಲಿಸ್ಲಿಕ್ಕೆ ಆಗ್ತದೆ. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಶಾಲೆ ನಾವು ನೀರಿಂಗಿಸುವಿಕೆ ಕಾರ್ಯಕ್ರಮ ಮಾಡಿದ್ದೇವೆ. ಕಾರ್ಯಕ್ರಮ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಇಲ್ಲಿರುವ ನೈಸರ್ಗಿಕ ಪರಿಸ್ಥಿತಿಯೇ ಕಾರಣ. ಅದಕ್ಕೆ ನೀರೇ ಇರಲಿಲ್ಲ ನಮ್ಮ ಹತ್ರ. ಇಲ್ಲಿ ಮೂಲದಲ್ಲಿ ನಾವು 96ರಲ್ಲಿ ಜಾಗ ತಗೊಂಡಾಗ ಮೇ ತಿಂಗಳಲ್ಲಿ 10 ಕಡಪನ ನೀರು ಕೂಡ ಸರಿಯಾಗಿ ಸಿಗ್ತಿರ್ಲಿಲ್ಲ. ಒಂದು ಸಣ್ಣ ಹೊಂಡ ಇತ್ತು ಅಷ್ಟೇ. ನನಗೆ ನೀರು ಪೇಟೆಯಿಂದ ತರಲಿಕ್ಕಾಗಲಿ ಹೊಳೆಯಿಂದ ತರಲಿಕ್ಕಾಗಲಿ ತುಂಬಾ ಖರ್ಚು ಮಾಡಬೇಕಿತ್ತು. ಆಗ ನಾವು ಇಲ್ಲಿ ಇರಲಿಲ್ಲ, ನಾವು ಪೇಟೆಯಲ್ಲೇ ಇದ್ದೆವು. ನಾವೇನ್ ಮಾಡಿದ್ವಿ ಅಂದ್ರೆ, ಆ ವರ್ಷದ ಮಳೆಗಾಲದಲ್ಲಿ ತುಂಬಾ ರೀತಿಯ ಹೊಂಡಗಳನ್ನು ಮಾಡಿಸಿಟ್ಟೆವು ಗುಡ್ಡದಲ್ಲಿ. ಟ್ರೆಂಚಸ್ ಅಂತ ಹೇಳ್ತೇವೆ, ಉದ್ದದ ಮಾಡುದು. ಆ ಹೊಂಡಗಳಲ್ಲಿ ನೀರು ತುಂಬಿ, ನೀರು ಇಂಗಿ ಹೆಚ್ಚಾದ ನೀರು ಹರಿದು ಹೋಗ್ತಿತ್ತು. ಪ್ರತಿಯೊಂದು ಮಳೆ ಬಂದಾಗಲೂ ನೀರು ತುಂಬುತ್ತದೆ, ಅದರಲ್ಲಿ ನೀರು ಇಂಗುತ್ತದೆ, ಮತ್ತೆ ಪುನಃ ಮಳೆ ಬಂದಾಗ ಪುನಃ ತುಂಬುತ್ತದೆ. ಹೀಗೆ ಮಣ್ಣಿನೊಳಗೆ ನೀರು ಇಂಗುತ್ತಾ ಇದ್ದದ್ದು ಮರು ವರ್ಷಕ್ಕೆ ನಮಗೆ ಕೆರೆಗೆ ಲಾಭ ಆಯ್ತು. ಈಗ ನೋಡಿ, ಆ ತರದ ಗುಡ್ಡ ಇರುವುದು ಸಹ ನಮಗೆ ಏನು ಒಂದು ಸವಾಲು. ಹೌದು, ಅದನ್ನೇ ಉಪಯೋಗಿಸುವ. ಯಾಕೆಂದ್ರೆ ಆ ಗುಡ್ಡದಲ್ಲಿ ನೀರು ಬಿದ್ದರೆ ಅದು ಸೀದಾ ಹರಿದು ಹೋಗುದೆ, ಅದು ಉಳಿತಿರ್ಲಿ. ಕರೆಕ್ಟ್. ಈಗ ನಾವು ಟ್ರೆಂಚಸ್ ಮಾಡಿದ ಕಾರಣ ಅಲ್ಲೇ ಇಂಗುತ್ತದೆ ಅದು. ಹಾಗೆ ನಾವು ನಮಗೆ ನೀರನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ಏನಂದ್ರೆ, ಒಂದು ಪ್ರಕೃತಿಯನ್ನು ಉಪಯೋಗಿಸಿದಾಗಾಯ್ತು, ಇನ್ನೊಂದೊಂದು ವೈಜ್ಞಾನಿಕವಾಗಿ ನಾವು ಹೇಗೆ ನಾವು ಸಸ್ಟೈನ್ ಆಗಬಹುದು ಅನ್ನೋದಕ್ಕೆ ಒಂದು ಮಕ್ಕಳಿಗೆ ನಾವೀಗ ಅದನ್ನೊಂದು ಪಾಠದ ಹಾಗೆ ಸಹ ಹೇಳಿಕೊಳ್ಳಿಕ್ಕೆ. ಕರೆಕ್ಟ್. ಹಾಗೆ ನಾವು ಪ್ರಕೃತಿ ಪ್ಲಾನ್ ಮಾಡಿ ನಾವು ಒಂದು ಗುಡ್ಡ ತಗೊಂಡದಲ್ಲ, ತೆಕ್ಕೊಳ್ಳಿಕ್ಕೆ ಸಿಕ್ಕಿದ್ದು ಗುಡ್ಡ. ಕರೆಕ್ಟ್. ಆದ್ರೂ ಸಹ ನಾವು ಶಾಲೆ ಮಾಡಬಹುದು ಅಂತ ಐಡಿಯಾ ಮಾಡಿಕೊಂಡು ಇದನ್ನು ಮಾಡಿದೆವು. ನಿಜವಾಗಿ ನಮಗೆ ಯಾವ ರೀತಿ ಜಾಗ ಬೇಕೆಂಬ ನಿರ್ದಿಷ್ಟ ಪರಿಕಲ್ಪನೆ ಇರಲಿಲ್ಲ. ಸಿಕ್ಕಿದ ಒಂದು ಜಾಗ ತೆಗೊಳ್ಳುದು, ಆದರೆ ಅದು ಉನ್ಮುಖವಾಗಿ ಒಂದು 2-3 ಎಕರೆ ಆದ್ರೂ ಬೇಕು ಅಂತ ಹೇಳಿ ಈ ತರ ನಾವು ತಗೊಂಡು ಮಾಡಿದ್ದು. ಇಲ್ಲಿ ನೋಡಿ, ಇಲ್ಲಿ ಅದೇ ಈಗ ಮತ್ತೆ ಪುನಃ ಈಗ ಹೇಳುದಿದ್ರೆ ಏನು, ಶೈಕ್ಷಣಿಕ ಆಯ್ತು ಮತ್ತೆ ಪ್ರಕೃತಿ ಆಯ್ತು, ಅದರ ಜೊತೆಗೆ ನೀವು ಧಾರ್ಮಿಕತೆಯನ್ನು ಕೂಡ ಜೋಡಣೆ ಮಾಡಿದ್ದೀರಿ ಇಲ್ಲಿ. ಹೌದು, ಆಧ್ಯಾತ್ಮಿಕವಾದಂತಹ ಒಂದು ವಿಚಾರವನ್ನು. ಈ ಜೋಡಣೆ, ಈ ಆಧ್ಯಾತ್ಮಿಕ ವಿಚಾರವೂ ಕೂಡ ಒಂದು ಹೊಸ ಒಂದು ಪರಿಕಲ್ಪನೆಯಲ್ಲಿ ಉಂಟು. ಈ ಹೊಸ ಪರಿಕಲ್ಪನೆ ನಿಮ್ಮಲ್ಲಿ ಮೂಡ್ಲಿಕ್ಕೆ ಮತ್ತು ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೇಗೆ ಕಾರಣ ಆಯ್ತು? ಅಂದ್ರೆ ಈಗ ನೋಡಿ, ಈಗ ಮುಖ್ಯವಾಗಿ ಮನುಷ್ಯನಿಗೆ ಆರೋಗ್ಯದ ಪ್ರಶ್ನೆ. ಕರೆಕ್ಟ್. ಆರೋಗ್ಯದ ಪ್ರಶ್ನೆಗೆ ಉತ್ತರ ನಿಜವಾಗಿ ನಮಗೆ ಸಿಕ್ಕುದು ಪರಿಸರದಲ್ಲಿ. ಈಗ ನಾವು ಈ ಸಸ್ಯಗಳನ್ನೆಲ್ಲ ಉಳಿಸಿಕೊಂಡಿದ್ದೇವೆ, ಸಾಕಷ್ಟು ಇಲ್ಲಿ ಆಮ್ಲಜನಕ ಸೃಷ್ಟಿಯಾಗ್ತದೆ ಬೆಳಿಗ್ಗೆ. ಹೌದು, ಕರೆಕ್ಟ್. ಸಾಕಷ್ಟು ಶಕ್ತಿಯುತವಾಗಿರ್ತದೆ ಪರಿಸರ. ಅದರಿಂದ ಇಲ್ಲಿ ಬಂದ ಮಕ್ಕಳಿಗೆ ಅದೆಲ್ಲ ಲಾಭಗಳು ಉಂಟೆ. ಹೌದು. ಇದರ ಜೊತೆಯಲ್ಲಿ ಈಗ ಇತ್ತೀಚೆಗೆ ನಾವು ಇಡೀ ವಿಶ್ವಾದ್ಯಂತ ಏನ್ ಕಾಣ್ತಾ ಇದ್ದೇವೆ ಅಂದ್ರೆ, ಯೋಗ ಮಾಡೋದ್ರ ಮೂಲಕ ನಾವು ನಮ್ಮ ಇಡೀ ಶರೀರದ ಎಲ್ಲ ಅಂಗಗಳನ್ನು ಸಹ ನಿರಂತರ ಚಾಲನೆಯಲ್ಲಿಡುವ ಸಾಧ್ಯತೆಗಳು ಉಂಟಂತ ನೋಡ್ತೇವೆ. ಹಾಗೆ ನಾವೇನ್ ಮಾಡಿದ್ವಿ, ಈ ಸೂರ್ಯಾಲಯದೊಟ್ಟಿಗೆ ಯೋಗವನ್ನು ಸಹ ಸೇರಿಸಿಕೊಂಡೆವು. ಕರೆಕ್ಟ್. ಸೇರಿಸಿಕೊಳ್ಳೋದ್ರ ಮೂಲಕ ನಮ್ಮ ಮಕ್ಕಳ ಆರೋಗ್ಯ ಈಗಕ್ಕೆ ಮಾತ್ರ ಅಲ್ಲ, ಲಾಂಗ್ ಟೈಮ್ ಆರೋಗ್ಯಕ್ಕೆ ಅದು ಹೆಲ್ಪ್ ಆಗಬೇಕೆಂಬ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಿಕೊಂಡು ಬಂದದ್ದು. ಅದರಿಂದ ನಮಗೆ ಧಾರ್ಮಿಕತೆ ಎಂಬುದು ಮನುಷ್ಯನ ಆತ್ಮದ ಶಕ್ತಿ ವೃದ್ಧಿಗೆ, ಹೌದು, ಆತ್ಮೋದ್ಧಾರಕ್ಕೆ, ಆತ್ಮವಿಶ್ವಾಸ ಎನ್ನುವುದೆಲ್ಲ ಬರಬೇಕಲ್ಲ, ಅದಕ್ಕೆಲ್ಲ ಅದು ಪೂರಕವಾಗಿ ಸಿಗ್ತದೆ ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಮಕ್ಕಳು ಅದನ್ನು ಖುಷಿ ಪಡ್ತಾರೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು. ಮತ್ತೆ ನಮ್ಮದು ಅದು ಹೇಗೆ ಕಟ್ಟಲಾಗಿದೆ ಅಂದ್ರೆ, ಅದರಲ್ಲಿ ಒಬ್ಬ ಕೂತರೆ ಅವನಿಗೆ ಪ್ರಕೃತಿ ಹೊರತು ಬೇರೆ ಏನು ಕಾಣೋದಿಲ್ಲ. ಧ್ಯಾನಕ್ಕೆ ಬಹಳ ಒಳ್ಳೆಯ ಜಾಗ ಅದು, ಸಾಕಷ್ಟು ಎನರ್ಜಿ ಕೂಡ ಉಂಟು. ಇದು ಬಂದ ಕೆಲವು ಯೋಗದವ್ರು ಹೇಳ್ತಾರೆ. ಈಗ ಉದಾಹರಣೆಗೆ ನಮ್ಮ ಬರಹದ ಮನೆ ಅಂತ ಹೇಳಿದೆ ಅಲ್ಲ, ಅದಕ್ಕೆ ಒಬ್ರು ಇವರು ಬಂದಿದ್ರು, ಯಾರು ನ್ಯಾಚುರೋಪತಿ ಡಾಕ್ಟರ್ ಸ್ಥಳೀಯರು. ಅವರೊಂದು ಬಂದವರು ಏನ್ ಮಾಡಿದ್ರು, ಮರದಿಂದ ಬಾಗಿಲಿನವರೆಗೆ ಹೋಗುದು, ಬಾಗಿಲಿನಿಂದ ಮರದವರೆಗೆ ಹೋಗುದು, ಹೀಗೆ 4-5 ಸರ್ತಿ ಮಾಡಿದ್ರು. ಅದಕ್ಕೆ ಕೇಳಿದೆ, ಅವರು ಡಾಕ್ಟರ್, ಅವರು ಏನು ಡಾಕ್ಟರ್ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಭಾರಿ ಎನರ್ಜಿ ಉಂಟು ಇಲ್ಲಿ ಅಂತ. ನಿಮ್ಮ ಮಕ್ಕಳು ದಿವಸಕ್ಕೆ ಒಮ್ಮೆ ಬಂದರೆ ಸಾಕು, ಒಂದು ಪೀರಿಯಡ್ ಅವರಿಗೆ ಸಾಕಷ್ಟು ಎನರ್ಜಿ ಸಿಗ್ತದೆ ಅಂತ. ಯಾಕಂದ್ರೆ ಅದು ಪಿರಮಿಡ್ ಶೇಪ್ ಅಲ್ಲಿ ಉಂಟು ಮಾಡು, ಜೀವಂತವಾದ ಮರ ಉಂಟು,
ಕೆಳಗೆ ಹೊಯ್ಗೆಯಲ್ಲಿರೋದು ಕರೆಕ್ಟ್ ಪ್ರಕೃತಿದ್ದು. ಸೊ ಎನರ್ಜಿಯಲ್ಲಿ ಉಂಟೆ ಉಂಟು ಅಂತ ಆ ರೀತಿಯ ಅಂದ್ರೆ ಇದೆಲ್ಲ ಏನಂದ್ರೆ ಒಂದು ಕಡೆ ಇಷ್ಟೊಂದೆಲ್ಲ ಮಾಡ್ಬೇಕಂತ ಹೊರಟ್ರೆ ಆಗ್ಬಹುದು ಅಂತ ಹೇಳಿಕ್ ಬರುವುದಿಲ್ಲ. ಇರುವ ಸೌಲಭ್ಯಗಳಲ್ಲಿ ಹೇಗೆ ಚೆನ್ನಾಗಿ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ಆಗ್ಬಹುದು. ಅಂದ್ರೆ ಮೂಲವಾಗಿ ನಿಮ್ಮಲ್ಲಿ ಇದ್ದದ್ದು ಒಂದು ಶಿಕ್ಷಣ, ಅಂದ್ರೆ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸೌಲಭ್ಯ ಎಲ್ಲ ವಿಧದಲ್ಲೂ ಒದಗಬೇಕು ಎನ್ನುವಂಥದ್ದು. ಅದನ್ನು ಹಿಂಬಾಲಿಸಿಕೊಂಡು ಹೋದಾಗ ಇದೆಲ್ಲವೂ ಕೂಡ ಆಗ್ತಾ ಹೋಯ್ತು. ಇನ್ನೂ ಏನಾದ್ರು ಸೃಷ್ಟಿ ಆಗಲು ಸಹ ಆಗ್ಬಹುದು. ಈ ಉದಾಹರಣೆಗೆ ಈಗ ನಮ್ದು ಸೈನ್ಸ್ ಪಾರ್ಕ್ ಆಗಿರೋದು, ಅದಕ್ಕೆ ಕಾರಣ ಏನಂದ್ರೆ ಅದಕ್ಕೊಂದು ಸಣ್ಣ ಡೊನೇಷನ್ ಸಿಕ್ಕಿತ್ತು ನಮಗೆ. ನಾವು ಯಾವುದೇ ಡೊನೇಷನ್ ಸಿಕ್ಕಿದ್ರು ಸಹ ಆ ಡೊನೇಷನ್ಗಿಂತ ಸ್ವಲ್ಪ ಹೆಚ್ಚು ಖರ್ಚು ಮಾಡುದು. ಯಾವ ಸಹ ಡೊನೇಷನ್ ನಲ್ಲಿ ಹಣ ಉಳಿಸಿಕೊಳ್ಳಿಕ್ಕೆ ನೋಡುದಿಲ್ಲ ವೈಯಕ್ತಿಕವಾಗಿ. ಹಾಗಾಗಿ ನಮಗೆ ಎಲ್ಲಿ ಸಹ ನಾವು ಏನೆಲ್ಲ ಮಾಡಿದ್ದೇವೆ ಅದು ಬಹಳ ಸುವ್ಯವಸ್ಥಿತವಾಗಿ ಉಂಟು. ಈಗ ನಮಗೊಂದು ಪೂರ್ವಾಂಕರದ ಬೆಂಗಳೂರಿನ ಒಂದು ಸಂಸ್ಥೆಯವರು CRS ನಲ್ಲಿ ನಮಗೊಂದು 3 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟಾಗ ಅದು ಹೇಗೆ ಚೆನ್ನಾಗಿ ಆಗ ನಮ್ಗೆ ಏನು ಮಾಡುವ ಹೊಸ ಸಂಗತಿ ಅಗತ್ಯ ಕಾಣಲಿಲ್ಲ. ಹೊಸ ಬಿಲ್ಡಿಂಗ್ ಮಾಡೋದು ಬೇಡ, ಎಂತ ಮಾಡೋದು ಬೇಡ, ಇದನ್ನ ಏನು ಮಾಡೋದು ನಮ್ಮ ಕೊಡ್ತಾರಂತೆ ಅವರು, ಏನು ಮಾಡೋದು, ಸೈನ್ಸ್ ಪಾರ್ಕ್ ಮಾಡುವ ಅಂತ. ಹಾಗೆ ನಾವು ಸೈನ್ಸ್ ಪಾರ್ಕ್ ಮಾಡ್ಲಿಕ್ಕೆ ಖರ್ಚು ಮಾಡಿ ಈಗ ನೋಡಿ ತುಂಬಾ ಉಪಯುಕ್ತವಾದದ್ದು. ಹಾಗೆ ನಮಗೆ ಇನ್ನೂ ಏನಾದ್ರು ಒಂದು ದಿವಸ ಡೆವಲಪ್ ಮಾಡುವ ಸಾಧ್ಯತೆಗಳುಂಟು. ಅದು ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಒಂದು ಸಹಾಯ ಸಿಕ್ಕುವಾಗ ಅರ್ಥಪೂರ್ಣವಾಗಿ ಅದನ್ನು ಉಪಯೋಗಿಸ್ತೇವೆ ನಾವು. ಕನ್ನಡ ಪ್ರಾಧಿಕಾರದವರು 5 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟರು. ನಾವು ಅದರಲ್ಲಿ 1 ಲಕ್ಷದಲ್ಲಿ ಲ್ಯಾಬ್ ಮಾಡಿದ್ವಿ. 1 ಲಕ್ಷದಲ್ಲಿ ಆಗಲಿಲ್ಲ, 1.5 ಲಕ್ಷ ಆಯ್ತು. ಹಾಗೆ ಮಕ್ಕಳ ಚೇರ್ಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಚಾನ್ಸ್ ಆಯ್ತು. ಮತ್ತೆ ಅಲ್ಲಿ ಪ್ಲೇ ಪಾರ್ಕ್ ಅನ್ನು ಮಾಡಿದೆವು. ಇದನ್ನೆಲ್ಲ ನೋಡಿ ಅವರಿಗೆ ಆಶ್ಚರ್ಯ ಆಯ್ತು, ಅವ್ರು ಕೊಟ್ಟದಕ್ಕಿಂತ ಹೆಚ್ಚು ಖರ್ಚು ಮಾಡಿ ಇಲ್ಲಿ ಮಾಡಿದ್ದಾರೆ ಅಂತ. ಹಾಗಾಗಿ ನಮ್ಗೆ ಯಾವಾಗಲೂ ಸಹ ಒಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ನಮ್ಮ ಸಂಸ್ಥೆ ಹೇಗಿದೆ ಅಂದ್ರೆ ನಾನು ಮತ್ತು ನನ್ನ ಹೆಂಡತಿ ಮೇಯ್ನ್ ಇಲ್ಲಿ ಕೆಲಸ ಮಾಡುದು. ಇದನ್ನು ಅದು ನಮ್ಮ ಆಡಳಿತ ಮಂಡಳಿಯಲ್ಲಿರುವ ಗಿರೀಶ್ ಭಾರದ್ವಾಜ್ ಆಗಲಿ, SK ಆನಂದರು, ವಿದ್ಯಾಶಾಂಬರು ಸಂಚಾಲಕರಾಗಿ ಸಹಾಯ ಮಾಡ್ತಾ ಇದ್ದಾರೆ, ಶ್ರೀಕರ್ ಆಗಲಿ, ಯಾರು ಸಹ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಇದ್ದಾರೆ ನಾನು ಇದನ್ನು ಕರೆಕ್ಟ್ ಆಗಿ ಮಾಡ್ತೇನೆ ಅಂತ. ಸೊ ಅವರೆಲ್ಲರ ವಿಶ್ವಾಸವನ್ನು ನಾನು ಲೆಕ್ಕಾಚಾರಗಳಲ್ಲಿ ಇಟ್ಟುಕೊಂಡಿದ್ದೇನೆ. ಎಂತ ಹೇಳ್ತಾರೆ, ಪಾರದರ್ಶಕತೆಯನ್ನು ಇಟ್ಟುಕೊಂಡು ಅವರ ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಈ ವಿಶ್ವಾಸ ನಮ್ದು 22 ವರ್ಷಗಳಿಂದ ಸಹ ಹಾಗೆ ಹೋಗುದು ಕೆಲವರಿಗೆ ಸಹ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಹೇಗೆ ಹೋಗ್ತೀರಿ ನೀವು ಅಂತ. ಹಾಗಾಗಿ ಅದಕ್ಕೆ ಒಂದು ತತ್ವ ಉಂಟು. ಕಾರಣ ಏನಂದ್ರೆ ನಾವು ಹೀಗೆ ಒಂದು ಅನ್ಅಫಿಷಿಯಲ್ ಅಂತ ಹೇಳ್ತೇವೆ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವಲ್ಲ, ಹಾಗೆ ನಾವು ಈ ಶಾಲೆಯಿಂದ ನನ್ನ ಜೀವನಕ್ಕೆ ಏನಾದ್ರು ಸಿಗ್ಬೇಕು, ಇದನ್ನ ಲಾಭ ಸಿಗ್ಬೇಕು ಅಂತ ಯಾರಾದ್ರೂ ಒಬ್ಬ ನಮ್ಮ ಪೈಕಿ ಯೋಚಿಸಿದರೆ ಆವತ್ತಿನಿಂದ ಇದರ ಪತನ ಆರಂಭ ಅಂತ ಅದು ಕರೆಕ್ಟ್ ಒಂದು ತತ್ವ ಇಟ್ಟುಕೊಂಡಿದ್ದೇವೆ. ಆದ್ರೆ ಯಾಕಂದ್ರೆ ಎಲ್ಲರಿಗೂ ಅವರವರ ಜೀವನೋಪಾಯಕ್ಕೆ ದಾರಿ ಉಂಟು. ಇದರಿಂದ ಒಂದು ಆಗ್ಬೇಕಂತ ಆಲೋಚನೆ ಮಾಡಿದ್ರೆ ಅದು ರಿವರ್ಸ್ ಹೊಡಿ. ಕರೆಕ್ಟ್, ಹೌದು. ಹಾಗಾಗಿ ನಮ್ಗೆ ಇದಕ್ಕೆ ಏನು ಖರ್ಚು ಮಾಡ್ಲಿಕ್ಕೆ ಯಾವತ್ತಿಗೂ ಸಹ ಇದು ಬೀಳಲಿಲ್ಲ. ಹಾಗೆ ಆನಂದ್ ಕುಮಾರ್ ಅಲ್ಲಿ ಹೇಳಿದ್ರೆ ಬಿಲ್ಡಿಂಗ್ ಆಗ್ತಿತ್ತು, ಮತ್ತೆ ಅದ್ರ ದುಡ್ಡು ಯಾವಾಗಾದ್ರೂ ಕೊಟ್ಟರೆ ಆಯ್ತು. ಅವ್ರಿಗೆ ದುಡ್ಡು ಕೊಟ್ಟಿದ್ದೇವೆ, ಆದ್ರೂ ಸಹ ಅದು ಇಂಥದ್ದೇ ಟೈಮ್ನಲ್ಲಿ ಕೊಡಬೇಕು ಆ ಥರದ ಒತ್ತಡಗಳೇನು ಇರಲಿಲ್ಲ. ಹಾಗೆ ನಮ್ಮ ಡೆವಲಪ್ಮೆಂಟಿಗೆ ಎಲ್ಲರ ಸಹಾಯ ಸಿಕ್ಕಿದೆ. ಮತ್ತೆ ನನ್ನ ಹೆಂಡತಿ ಫುಲ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾಳೆ. ಬೆಳಿಗ್ಗೆ ಬೇಗ ಹೋಗಿ ಟೋಟಲ್ ವರ್ಕ್. ನಿಜವಾಗಿ ನಾನು ಕಾಲೇಜ್ ಲೆಕ್ಚರ್ ಆಗಿದ್ದುಕೊಂಡು ನನ್ನ ಸಂಬಳದ ಹಣವನ್ನೆಲ್ಲ ಇಲ್ಲಿ ಹಾಕಿದ್ದೇನೆ. ನೀವು ಈ ಪ್ರಶ್ನೆ ಒಮ್ಮೆ ಹೀಗೆ ಅನೌಪಚಾರಿಕ ಮಾತಾಡುವ ಕೇಳಿದ್ರಿ ಹೇಗೆ ಅಂತ. ಅದಕ್ಕೆ ನನಗೆ ಒಂದು ಕಾರಣ ಏನಂದ್ರೆ, ನಾನಿಲ್ಲಿ ಈ ಹಣ ಹಾಕುವುದಕ್ಕೆ ನನ್ನ ಹೆಂಡತಿ ಮಕ್ಕಳದ್ದು ಒಬ್ಜೆಕ್ಷನೇ ಇಲ್ಲ. ಯಾಕೆ ಹಾಗೆಲ್ಲ ಅಷ್ಟು ದುಡ್ಡು ಅದಕ್ಕೆ ಎಲ್ಲ ಹಾಕಿ ಬಿಡ್ತೀವಿ, ಯಾರು ಸಹ ನಂಗೆ ಇಷ್ಟವರೆಗೆ ಕೇಳಿಲ್ಲ. ಯಾಕೆಂದ್ರೆ ಸೂರ್ಯಾಲಯಕ್ಕೆ ನನಗೆ ರಿಟೈರ್ ಆಗುವ ಸಿಕ್ಕಿದ 14 ಲಕ್ಷ ರೂಪಾಯಿ ಇತ್ತು, ಎಲ್ಲವನ್ನು ಅದಕ್ಕೆ ಹಾಕಿದೆ ಸೂರ್ಯಾಲಯಕ್ಕೆ. ಯಾರು ನನ್ನ ಹತ್ರ ಕೇಳಿದ್ರು, ನೀವು ಯಾಕೆ ಹಣ ಅದಕ್ಕೆ ಹಾಕಿ ಮುಗಿಸಿದ್ದೀರಿ ಅಂತ. ಅಂದ್ರೆ ಅವ್ರು ಕೇಳ್ತಿದ್ರೆ ನಂಗೆ ಒಂದು ಸಣ್ಣ ತಡೆ ಆಗ್ಬಹುದಿತ್ತು ಅಥವಾ ಕೇಳಬಹುದಾ ಎನ್ನುವ ಭಯ ಇರ್ತದೆ. ಆ ಥರ ಯಾವ ಭಯವೂ ನಮ್ಮಲ್ಲಿಲ್ಲ. ಸೊ ನಾವು ಎಲ್ಲರೂ ಸಹ ಇದರ ಡೆವಲಪ್ಮೆಂಟ್ ಅಲ್ಲಿ ಸಮಾನವಾದ ಭಾವನೆ ಇರೋದ್ರಿಂದ ಬೆಳೀತಾ ಉಂಟು. ಕರೆಕ್ಟ್. ಅಂದ್ರೆ ಆ ಮಾತು ನೀವು ಹೇಳಿದ್ದು ಸರಿ. ಇದರಿಂದ ನಾವು ಲಾಭ ಮಾಡಿಕೊಳ್ಬೇಕು ಅನ್ನುವಂತಹ ಮನಸ್ಸು ಬಂದ ದಿವಸ ಇದು ಪತನ ಕಾಣ್ತದೆ. ಅದು ಕರೆಕ್ಟ್, ಹೌದು. ಇಟ್ ಮೇ ಟೇಕ್ ಟೈಮ್, ಆದ್ರೆ ರಿವರ್ಸ್ ಖಂಡಿತ, ಹೌದೌದು. ಅದು ಎಲ್ಲಾ ಕಡೆಯೂ ಹಾಗೆಲ್ಲ. ಅದು ಯಾವುದು ಮಠ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಒಂದು ಸಂಸ್ಥೆಯಲ್ಲಿ ಹಣದ ವಿಚಾರ ಬಂದ ಕೂಡಲೇ ಅದು ಪತನ ಆರಂಭ ಆಗ್ತದೆ ಅನ್ನುವುದಕ್ಕೆ ಕಾರಣ ಇದೆ. ಮತ್ತೆ ನನ್ನ 2 ಹುಡುಗರು ಸಹ ಇಲ್ಲಿ ಏನೆಲ್ಲ ಆಗ್ಬೇಕು. ಈಗ ಉದಾಹರಣೆಗೆ ದೊಡ್ಡ ಮಗ ಸಮೀರ ಕಂಪ್ಯೂಟರ್ಗಳನ್ನು ತಂದು ಕೊಡ್ತಾನೆ ಅಥವಾ ಐಟಮ್ಸ್ಗಳನ್ನು ತರ್ತಾನೆ. ಸಣ್ಣ ಮಗ ಸಹ ಹಾಗೆ, ಅವನಿಲ್ಲಿ ವ್ಯಕ್ತಿತ್ವ ವಿಕಸನದ ಕ್ಲಾಸ್ಗಳನ್ನು ಟೀಚರ್ಗಳಿಗೂ ಮಾಡ್ತಾನೆ, ಸ್ಟೂಡೆಂಟ್ಸಿಗೂ ಮಾಡ್ತಾನೆ. ಅವರಿಂದ ಏನೆಲ್ಲ ಸಾಧ್ಯ ಉಂಟು, ಹೊಸ ಐಡಿಯಾಗಳು ಇದೆಲ್ಲ, ಅಥವಾ ಅವ್ರು ಬೇರೆ ಕಡೆ ನೋಡಿದ್ದನ್ನೆಲ್ಲ ಇಲ್ಲಿ ಬಂದು ಇಂಟ್ರೊಡ್ಯೂಸ್ ಮಾಡೋದು, ಇದೆಲ್ಲ ಮಾಡ್ತಾರೆ.
ಅದೆಲ್ಲ ಮಾಡೋದ್ರಿಂದಾಗಿ ಇದರಲ್ಲಿ ಒಂದು ಲೈಕಿಂಗ್ ಇದೆ ಅನ್ನೋದಕ್ಕೆ ನಾನು ಎಷ್ಟು ಜನ ಕೇಳ್ತಾ ಇದ್ದಾರೆ ನಿಮ್ಮ ನಂತರ ಏನು ಈಗಲೇ ಹೌದೌದು ಕರೆಕ್ಟ್. ಅದು ನಾನು ಈಗ ಕೇಳಬೇಕು ಅಂತ ಮಾಡಿದ್ದೆ. ನಿಮ್ಮ ನಂತರ ನಾವು ಇಷ್ಟವರೆಗೆ ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ, ನಂತರ ಏನೆನ್ನೋದು ಯೋಚನೆ ಮಾಡಲಿಲ್ಲ. ಯಾಕೆ ಏನಾದ್ರು ಎಷ್ಟೋ ಕಡೆ ನಂತರ ಏನೆನ್ನೋದು ಉತ್ತರ ನಂತರವೇ ಸಿಗ್ತದೆ. ಹೌದು ಕರೆಕ್ಟ್, ಅದು ಕೂಡ ಹೌದು. ಅದಕ್ಕಾಗಿ ನೋಡಿ ಸರ್, ಇಷ್ಟೆಲ್ಲ ರೀತಿಯಲ್ಲಿ ಇದು ಏನು ಈ ಶಾಲೆ ಬೆಳವಣಿಗೆ ಕಂಡಿದೆ. 22 ವರ್ಷಗಳು ನಡೀತಾ ಉಂಟು. ಈಗ ನಾನು ಇಷ್ಟು ಹೊತ್ತು ನಾನು ಶಾಲೆಯನ್ನು ನೋಡಿ ನಿನ್ನೆಯಿಂದ ಮತ್ತೆ ನಿಮ್ಮಲ್ಲಿ ಇಷ್ಟು ಹೊತ್ತು ಮಾತಾಡಿದ್ದರ ಒಂದು ಇದರಿಂದ ನಾನು ತಿಳ್ಕೊಂಡದ್ದು ಏನು ಅಂತಂದ್ರೆ, ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದರಿಂದ ಅವರ ವ್ಯಕ್ತಿತ್ವ ವಿಕಸನ ಹೇಗೂ ಆಗ್ತದಲ್ಲ, ಮುಖ್ಯವಾಗಿ ಆರೋಗ್ಯವು ಅವರದ್ದು ಒಳ್ಳೆ ಸುಸ್ಥಿರವಾಗಿ ಇರ್ತದೆ. ಯಾಕೆಂತಂದ್ರೆ ಪ್ರಕೃತಿಯ ಮಡಿಲು, ಬೇರೆ ಏನಿಲ್ಲ, ಮೇಲೆ ಕೆಳಗೆ ಹತ್ತಿ ಇಳಿಯುವಂಥದ್ದು ಆ ಒಂದು ವಿಚಾರಗಳು ಇರುವುದರಿಂದ 10ನೇ ಕ್ಲಾಸಿನವರೆಗೆ ಅದೇ ಮುಖ್ಯವಾದಂತಹ ಒಂದು ಸಮಯ ನೋಡಿ ಮಕ್ಕಳಿಗೆ. ಅಂದ್ರೆ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿಕ್ಕೆ. ಹೌದು, ಅಂದ್ರೆ ಆ ಒಂದು 10 ವರ್ಷ ಅವರು ಆರೋಗ್ಯವನ್ನು ಗಟ್ಟಿಯಾಗಿ ಇದ್ರೆ ಒಂದು 70 ವರ್ಷದವರೆಗೆ ಏನು ತೊಂದರೆ ಇಲ್ಲ ಎನ್ನುವಂಥದ್ದು. ಅಂದ್ರೆ ಇದೊಂದು ಮೂಲವಾಗಿ ನಾನು ಇಲ್ಲಿ ಕಂಡುಕೊಂಡದ್ದು. ಎಲ್ಲಾ ವಿಚಾರದಲ್ಲೂ ಆರೋಗ್ಯಕ್ಕೆ ಬಹಳಷ್ಟು ಇಲ್ಲಿ ಉಪಯುಕ್ತತೆ ಉಂಟು. ಮಕ್ಕಳು ಹೆಚ್ಚಿನ ಸಮಯವನ್ನು ಇಲ್ಲೇ ಕಳೆಯುವುದರಿಂದ ಅದು ಖಂಡಿತವಾಗಿಯೂ ಅದು ಏನು ಪರಿಣಾಮವನ್ನು ಕೊಡ್ತದೆ. ಆಮೇಲೆ ಶೈಕ್ಷಣಿಕವಾಗಿ ಈಗ ನೀವು ಹೇಳಿದ್ರಿ ಎಲ್ಲ ಕಡೆ ಪ್ರೈಸ್ಗಳು ಬರ್ತದೆ. ಅಂದ್ರೆ ಪ್ರೈಸು ಇಂಪಾರ್ಟೆಂಟ್ ಅಂತಲ್ಲ, ಬಟ್ ಅದು ಕೂಡ ಈಗಿನ ಒಂದು ಕಾಲಘಟ್ಟದಲ್ಲಿ ಕ್ರೈಟೀರಿಯಾವೇ ನೋಡಿ. ಇಷ್ಟೆಲ್ಲ ಇರುವಾಗಲೂ ಕೂಡ 22 ವರ್ಷ ನಡೆದಿದೆ, ಬೇರೆ ಬೇರೆ ಹೊಸ ಹೊಸ ಪ್ರಯತ್ನಗಳು ನಡೀತದೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಕೂಡ ಏನು ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಹೆಚ್ಚು ಆಗದೇ ಇರುವುದಕ್ಕೆ ಕಾರಣ ಏನಿರಬಹುದು? ಅದೇ ನಾನು ನನಗೊಂದು ಭಾಷಣ ಮಾಡ್ಲಿಕ್ಕಿತ್ತು ಶಾಲೆಗಳ ಮೂಲಭೂತ ಸೌಲಭ್ಯಗಳ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ನಾನು ಆಗ ಹೇಳಿದೆ, ಮೂಲಭೂತ ಸೌಲಭ್ಯ ಎಷ್ಟು ಸಹ ಮಾಡಬಹುದು, ಸೌಲಭ್ಯ ಮೇಂಟೈನ್ ಮಾಡ್ಲಿಕ್ಕೆ ವ್ಯವಸ್ಥೆ ಉಂಟಾ ಅಂತ ನೋಡ್ಬೇಕು ಅಂತ. ಕರೆಕ್ಟ್. ಉದಾಹರಣೆಗೆ ನಾವಿಲ್ಲಿ ಮೂಲಭೂತ ಸೌಲಭ್ಯ ಇಷ್ಟು ಮಾಡಿದ್ದೇವೆ, ಇದನ್ನು ಮೇಂಟೈನ್ ಮಾಡ್ಲಿಕ್ಕೆ ನಾವು 4-5 ಜನ ಅಪಾಯಿಂಟ್ ಮಾಡಬೇಕಾದ್ರೆ ನಮ್ಮಿಂದ ಪೂರೈಸುವ ವಿಷಯ ಅಲ್ಲ. ಆದ್ರೆ ನೋಡಿ, ಮಕ್ಕಳು ಸ್ವಯಂ ಸೇವಕರಾಗಿ ಬೆಳಿಗ್ಗೆ ಬಂದ ಹಾಗೆ ಹಿಡಿಸುಡಿ ಹಿಡ್ಕೊಂಡು ಗುಡಿಸಿ ಇಡೀ ಶಾಲೆಯ ಕ್ಯಾಂಪಸ್ ಅನ್ನು ಕ್ಲೀನ್ ಮಾಡ್ತಾರೆ. ಅದರಲ್ಲಿ 2 ಲಾಭ ಉಂಟು. ಒಂದು, ನಮ್ಮ ಶಾಲೆಯ ಕ್ಯಾಂಪಸ್ ಕ್ಲೀನ್ ಆಗ್ತದೆ, ಅಂದ್ರೆ ಅವರನ್ನು ಸ್ವಚ್ಛವಾದ ವಾತಾವರಣದಲ್ಲಿ ಕಲಿತಾರೆ. ಕರೆಕ್ಟ್. ಎರಡನೇದು, ಸ್ವಚ್ಛತೆ ಮಾಡುವ ಒಂದು ಗುಣವೂ ಬಂದು ಬಿಡ್ತದೆ ಮಕ್ಕಳಲ್ಲಿ. ಅದು ಆ ಸ್ವಚ್ಛತೆ ನಾವು ಮಾಡ್ಬೇಕೆನ್ನೋದು ಗುಣವೂ ಬಂದಿರ್ತದೆ. ಹಾಗಾಗಿ ಈಗ ಇದಕ್ಕೆಲ್ಲ ನಮ್ಮ ಒತ್ತಡವೂ ಇಲ್ಲ, ಮಕ್ಕಳಿಗೆ ಗೈಡ್ ಮಾಡುವ ಅಗತ್ಯವೂ ಹೆಚ್ಚು ಬಿಡುವುದಿಲ್ಲ, ಆದ್ರೆ ಅವರು ಅದನ್ನು ಮಾಡ್ತಾರೆ. ಹೀಗಾಗಿ ನನಗೆ ಏನನ್ನಿಸೋದಂದ್ರೆ, ಈಗ ನಿಮ್ಮ ಈ ಪ್ರಶ್ನೆಗೆ ಮಕ್ಕಳ ವ್ಯಕ್ತಿತ್ವ ವಿಕಸನದಲ್ಲಿ ಈ ಗುಣಗಳನ್ನು ಬೆಳೆಸುವುದು ಉಂಟಲ್ಲ, ಅದು ಪರೋಕ್ಷವಾಗಿ ಆಗುವ ಲಾಭ. ಮೈಂಟೈನ್ ಮಾಡೋದಕ್ಕೆ ಒಂದು ನಮ್ಮಲ್ಲಿ ಅದೇ ಭಾಷಣದಲ್ಲಿ ಹೇಳಿದೆ, ಏನು ಒಂದು ಟಾಯ್ಲೆಟ್ ಕಟ್ತೇವೆ, ಒಂದು 4-5 ಟಾಯ್ಲೆಟ್ ಕಟ್ತೇವೆ, ಎಷ್ಟೋ ಕಡೆ ನಾವು ನೋಡ್ತೇವೆ. ಕಟ್ಟಿ ಮರುದಿವಸದಿಂದ ಬೀಗ ಹಾಕ್ತಾರೆ. ಅದಕ್ಕೆ ಯಾಕೆ ಬೀಗ ಹಾಕ್ತಾರೆ ಅಂದ್ರೆ ಕ್ಲೀನ್ ಇಟ್ಟುಕೊಳ್ಳೋದಿಲ್ಲ ಅಂತ. ಕ್ಲೀನ್ ಇಟ್ಟುಕೊಳ್ಳೋದಿಲ್ಲ ಅಂತ ಬೀಗ ಹಾಕಿದರೆ ಕಟ್ಟುದು ಯಾಕೆ? ಅದನ್ನು ಕ್ವಶನ್ ಏನಾದ್ರೆ ಕ್ಲೀನ್ ಇಟ್ಟುಕೊಳ್ಳಿಕ್ಕೆ ಕಲಿಸಬೇಕು ಅಂತ. ಕರೆಕ್ಟ್. ನೀವು ಮೂಲಭೂತ ಸೌಲಭ್ಯಗಳನ್ನು ಈಗ ಒಳ್ಳೆ ಕ್ಲಾಸ್ ರೂಮ್ ಮಾಡಿತ್ತು, ಗಲೀಜು ಮಾಡಿಟ್ಟು ಏನು ಪ್ರಯೋಜನ, ಗುಡಿಸುವುದಿಲ್ಲದಿದ್ದರೆ. ಸೊ ಹಾಗಾಗಿ ಮೂಲಭೂತ ಸೌಲಭ್ಯಗಳನ್ನು ಬೆಳೆಸುವುದೊಂದು, ಅವುಗಳನ್ನು ಮೇಂಟೈನ್ ಮಾಡೋದು ಇನ್ನೊಂದು. ಸೊ ನಾವು ಇಲ್ಲಿ ಅದನ್ನು ಮೇಂಟೈನ್ ಮಾಡುವ ದಿಕ್ಕಿನ ಕಡೆಗೆ ಸಹ ಗಮನ ಕೊಡ್ತೇವೆ. ಕರೆಕ್ಟ್. ಎಷ್ಟು ಕಡೆ ಅದನ್ನು ಮಾಡುವುದಿಲ್ಲ, ಅದನ್ನು ಮಾಡಬೇಕು. ಮತ್ತೆ ಇನ್ನೊಂದೇನಂದ್ರೆ, ಶಾಲೆಗೆ ನಮ್ಮದೀಗ ಇಷ್ಟು ವರ್ಷಗಳಿಂದ ಸಹ ಅನುದಾನ ರಹಿತ ಶಾಲೆ, ಸರ್ಕಾರದಿಂದ ಒಂದು ಪೈಸೆಯೂ ಇಲ್ಲಿ ಸಿಗುದಿಲ್ಲ. ಆದ್ರೆ ಇಲ್ಲಿ ಇಷ್ಟು ಮಕ್ಕಳು ಇದಾಗಿ ಬಿಡ್ತಾರೆ, ಏನಾಗ್ತಾರೆ, ಕಲಿತಾರೆ ಚೆನ್ನಾಗಿ, ಒಳ್ಳೆ ನಾವು ಮಾನವ ಸಂಪನ್ಮೂಲವನ್ನು ಬೆಳೆಸ್ತೇವೆ ಇಲ್ಲಿ. ಕರೆಕ್ಟ್. ಆದ್ರೆ ಸರ್ಕಾರ ಅದನ್ನು ಗುರುತಿಸುವುದಿಲ್ಲ. ಇಲ್ಲಿ ಒಂದು ಒಳ್ಳೆಯ ಮಾನವ ಸಂಪನ್ಮೂಲ ಬೆಳೆಸುವ ಕೆಲಸ ನಡೀತಾ ಇದೆ ಎಂದು ಸರ್ಕಾರ ಗುರುತಿಸುವುದಿಲ್ಲ. ಕರೆಕ್ಟ್. ಎಷ್ಟು ಉಪದ್ರ ಮಾಡಿ ಅಷ್ಟು ಸರ್ಕಾರದ ಇಲಾಖೆಗಳಿಂದ ನಮಗೆ ತೊಂದರೆ ಇರುವಂತದ್ದು. ವಾಸ್ತವಿಕವಾಗಿ ಅವರಿಗೆ ನಾವು ತುಂಬಾ ರೀತಿಯ ಮಾಹಿತಿಗಳನ್ನು ಕೊಡುದು, ಅದು ಇದು ನಮ್ಮಿಂದ ಕೊಡುವ ಸಹಕಾರ ಎಲ್ಲ ಕೊಡ್ತೇವೆ. ಆದ್ರೆ ಸರ್ಕಾರದಿಂದ ಆ ರೀತಿಯ ಒಂದು ಅನುಕಂಪದ್ದಿಲ್ಲ. ಈಗ ಮಕ್ಕಳು ಬಾರದಿರೋದಕ್ಕೆ ಕಾರಣ ಏನಂದ್ರೆ, ನೀವು ಎಷ್ಟೇ ಮೂಲಭೂತ ಸೌಲಭ್ಯಗಳು ಇದ್ರೂ ಸಹ ಇಂಗ್ಲಿಷ್ ಮೀಡಿಯಂ ಇಲ್ಲದಿದ್ರೆ ಆ ಮೂಲಭೂತ ಸೌಕರ್ಯಗಳಿಗೆ ಬೆಲೆ ಇಲ್ಲದ ರೀತಿಯ ಒಂದು ಪರಿಸ್ಥಿತಿ ಮೆಂಟಾಲಿಟಿ ಉಂಟು, ತೋರಿಸ್ತಾ ಇದ್ದಾರೆ. ನಿಜವಾಗಿ ಮೂಲಭೂತ ಸೌಲಭ್ಯಗಳನ್ನು ನೋಡಿಕೊಂಡು ಇಲ್ಲಿಗೆ ಸೇರಿಸಬೇಕಿತ್ತು ಮಕ್ಕಳು, ಆದ್ರೆ ಸೇರಿಸ್ತಾರೆ. ಯಾಕೆ ಇಂಗ್ಲಿಷ್ ಮೀಡಿಯಂ ಇಲ್ಲ ಎಂಬುದೊಂದು ಅದಕ್ಕೆ ಕಾರಣ. ಮೂಲಭೂತ ಸೌಲಭ್ಯಗಳು ಇಲ್ಲದೆ ರೋಡ್ ಸೈಡ್ ಅಲ್ಲಿ ಧೂಳು ತಿನ್ನುವಂತ ಕ್ಲಾಸ್ ರೂಮ್ಗಳ ಶಾಲೆಗಳನ್ನು ನಾನು ನೋಡಿದ್ದೇನೆ. ಅಲ್ಲಿಗೆ ಮಕ್ಕಳು ತುಂಬಿಸಿ ಬಿಡ್ತಾರೆ. ಆದ್ರೆ ಇಷ್ಟೊಂದು ಆರಾಮವಾಗಿ, ಇಷ್ಟೊಂದು ವ್ಯವಸ್ಥಿತವಾಗಿ ಆರೋಗ್ಯಕರವಾದ ಕ್ಯಾಂಪಸ್ ತಂದು ಬಿಡ್ಲಿಕ್ಕೆ ಜನರಿಗೆ ಆಗುದಿಲ್ಲ. ಮತ್ತು ನಾವು ಸಾಕಷ್ಟು ಒಂದು ಶಿಕ್ಷಕರನ್ನು ಇಟ್ಟಿದ್ದೇವೆ, ಶಿಕ್ಷಕರ ಕೊರತೆ ಇಲ್ಲ ಇಲ್ಲಿ. ನಾನು ಮೂಲಭೂತ ಸೌಲಭ್ಯಗಳಿಗೆ ಅದನ್ನು ಹೇಳಿದ್ದೇನೆ, ಏನಂದ್ರೆ
ಮೂಲಭೂತ ಸೌಲಭ್ಯಗಳ ಪಟ್ಟಿಗೆ ಶಿಕ್ಷಕರನ್ನು ಹಾಕಿ ಅಂತ. ಆ ಮೂಲಭೂತ ಸೌಕರ್ಯಗಳ ಪಟ್ಟಿಗೆ ಶಿಕ್ಷಕರನ್ನು ಹಾಕಿದ್ರೆ ಸಾಕಷ್ಟು ಶಿಕ್ಷಕರನ್ನು ನೇಮಿಸುವ ಜವಾಬ್ದಾರಿ ಬರ್ತದೆ. ಕರೆಕ್ಟ್. ಆ ಶಿಕ್ಷಕರನ್ನು ಸಹ ಅದಕ್ಕೆ ಹಾಕಿ ಅಂತ ಹೇಳಿದ್ದೇನೆ. ಆದ್ರೆ ನನಗೆ ಏನು ಕಾಣುದಂದ್ರೆ, ನಮ್ಮ ದೃಷ್ಟಿಕೋನ ಹೇಗೆ ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಮಾಡೋದ್ರ ಮೂಲಕ ಇದನ್ನು ಉಳಿಸಿಕೊಳ್ಳುವ ದೃಷ್ಟಿ ಇಟ್ಕೊಳ್ಳಿಲ್ಲ ನಾವು ಈಗ ಸದ್ಯಕ್ಕೆ. ನಾವು ಕನ್ನಡ ಮೀಡಿಯಂನಲ್ಲಿ ಮುಂದುವರಿಸುದು, ವಿದ್ಯಾರ್ಥಿಗಳು ಕಮ್ಮಿ ಆದ್ರು ಸಹ. ಅದ್ರ ಒಂದು ಕಾಲ ಬರಬಹುದು ಅಂತ ನನಗೆ ನಿರೀಕ್ಷೆ ಇದೆ. ಏನಂದ್ರೆ ಕನ್ನಡ ಮೀಡಿಯಂನಲ್ಲಿ ಕಲ್ತ್ರೆ ಹೆಚ್ಚು ಲಾಭ ಇದೆ ಅಂತ ಒಂದು ಹೇಳುವ ಕಾಲ ಬಂದ ಟೈಮಿಗೆ ಒಂದು ಸ್ಯಾಂಪಲ್ ಆಗಿ ನಮ್ಮದು ಇರ್ತದೆ ಅಂತ. ಅಲ್ಲ, ಈಗ ಸುಮ್ಮನೆ ನಾನು ಒಂದು ಪ್ರಶ್ನೆಗೆ ಕೇಳುದೀಗ, ಈಗ ಇನ್ನೂ ಒಂದಷ್ಟು ವರ್ಷ ಹೋದ್ಮೇಲೆ ಇನ್ನಷ್ಟು ವಿದ್ಯಾರ್ಥಿಗಳು ಕಡಿಮೆ ಆದ್ರು ಅಂತ ಇಟ್ಕೊಳ್ಳಿ, ಜನರ ಮೆಂಟಾಲಿಟಿ ಬದಲಾವಣೆ ಆಗ್ಲಿಲ್ಲ, ಇಂಗ್ಲಿಷ್ ವ್ಯಾಮೋಹ ಉಂಟು, ಆಗ ನೀವು ಅನಿವಾರ್ಯವಾಗಿ ಇಂಗ್ಲಿಷ್ಗೆ ಏನು ಕನ್ವರ್ಟ್ ಮಾಡ್ತೀರಾ ಅಥವಾ ಏನ್ ಮಾಡ್ತೀರಿ ಅಂತ ಸಂದರ್ಭದಲ್ಲಿ? ನೋಡಿ, ಭಾರತದ ಶಿಕ್ಷಣದ ಒಟ್ಟು ಇತಿಹಾಸ ಮತ್ತು ಆದ ಬೇರೆ ಬೇರೆ ಪ್ರಯೋಗಗಳನ್ನು ಗಮನಿಸಿದ್ರೆ, ಶಿಕ್ಷಣದ ಪ್ರಯೋಗ ಮಾಡಲಿಕ್ಕೆ ಮಕ್ಕಳ ಸಂಖ್ಯೆ ಮುಖ್ಯ ಅಲ್ವೇ ಅಲ್ಲ. ಅದು 6 ಮಕ್ಕಳಿದ್ರು ಸಹ ಶಿಕ್ಷಣ ನಡೆಸಬಹುದು. 6 ಮಕ್ಕಳನ್ನು ಬಹಳ ಚೆನ್ನಾಗಿ ನಡೆಸಬಹುದು. ಈಗ ಜಿಡ್ಡು ಕೃಷ್ಣಮೂರ್ತಿಯವರ ಒಂದು ತತ್ವದ ಪ್ರಕಾರ ಬೆಂಗಳೂರಿನಲ್ಲಿ ನಾವು ಶಾಲೆ ನೋಡಿದೆ, CFL ಅಂತ, ಸೆಂಟರ್ ಫಾರ್ ಲರ್ನಿಂಗ್ ಅಂತ. ಅಲ್ಲಿ ಅವ್ರ ಮಕ್ಕಳು ಇರುವುದೇ 70, 1ನೇಯಿಂದ 10ನೇವರೆಗೆ 70 ಮಕ್ಕಳು ಇರುತ್ತೆ. ತೆಗೊಳ್ಳೋದೇ 6-7 ಮಕ್ಕಳು ಒಂದು ಕ್ಲಾಸಿಗೆ, ಅದಕ್ಕೆ ತೆಗೊಳ್ಳೋದೇ ಇಲ್ಲ ಅವರು. ಫೀಸ್ ಸ್ವಲ್ಪ ಹೆಚ್ಚಿಟ್ಟಿರ್ತಾರೆ ಅಲ್ಲಿ. ಆದ್ರೆ ನಮ್ಮದು ಗೋಲು ಏನಂದ್ರೆ, ನಮ್ಮಿಂದ ಕೂಡಿದಷ್ಟು ದಿವಸ ಇದು ಮಾಡೋದು, ಏನು ಮಾಡೋದು, ಮಕ್ಕಳ ಸಂಖ್ಯೆ ಎಷ್ಟು ಕಮ್ಮಿ ಇದ್ರೂ ನಾವು ಅವರಿಗೆ ಕಲಿಸಬಹುದು. ಮತ್ತೆ ಅನೌಪಚಾರಿಕವಾಗಿ ಅವರನ್ನು ಕಲಿಸಿ ಔಪಚಾರಿಕ ಪರೀಕ್ಷೆಗಳಿಗೆ ಕೂರಿಸಬಹುದು ಅಂತ ವ್ಯವಸ್ಥೆಗಳಿಗೆ ಅವಕಾಶ ಉಂಟು. ಈಗ ಯಾರಿಗೆಲ್ಲ ಪೇರೆಂಟ್ಸಿಗೆ ಇದುಂಟ, ಧೈರ್ಯ ಉಂಟ, ಅವರು ಇಲ್ಲಿ ಕಳಿಸ್ತಾರೆ. ಅಷ್ಟೆಲ್ಲ ಆಗಿ ಒಂದೂ ಮಗು ಬರಲಿಲ್ಲ ಅಂತ ಇಟ್ಕೊಳ್ಳಿ. ಈಗ ಕೆಲವು ಗವರ್ಮೆಂಟ್ ಶಾಲೆಗಳ ಮುಚ್ಚಲಿಕ್ಕೆ ಕಾರಣ ಒಂದು ಮಗು ಬರದಿರುವುದಲ್ಲ, 1-2 ಬಂದಾಗ ಅವರಿಗೆ ಸಾಕೋದಿಲ್ಲ, ಅವ್ರು ಬೇರೆ ಡೈವರ್ಟ್ ಮಾಡ್ತಾರೆ, ಯಾರಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಒಂದು ಮಗು ಬರಲಿಲ್ಲದಿದ್ರು ಸಹ ಈ ಒಂದು ನಮ್ಮ ಕ್ಯಾಂಪಸ್ ಬೆಳೆಸಿದ್ದನ್ನು ಒಂದು ಕಲ್ಚರಲ್ ಸೆಂಟರ್ ಆಗಿ ಅಥವಾ ಬೇರೆ ಬೇರೆ ಶಿಕ್ಷಣೇತರವಾದ ಅಥವಾ ಕರೆಕ್ಟ್ ಆ ತರದ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಲರ್ನಿಂಗ್ ಸೆಂಟರ್ ಆಗಿ ಬೆಳೆಸಬಹುದು ಅಂತ. ಅಂದ್ರೆ ಇಂಗ್ಲಿಷ್ಗಂತೂ ನೀವು ಯಾವ ಕಾರಣಕ್ಕೂ ಕನ್ವರ್ಟ್ ಮಾಡುದಿಲ್ಲ, ಸದ್ಯದ ನಮ್ಮ ಚಿಂತನೆಯಲ್ಲಿ ಇಲ್ಲ. ಅದು ಸಹ ಒಳ್ಳೆ ಕಲಿಕೆ ಅಲ್ವ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಮತ್ತೆ ನಮಗೆ ಕ್ಯಾಂಪ್ಗಳನ್ನು ಮಾಡಬಹುದು, ಶೈಕ್ಷಣಿಕ ಕ್ಯಾಂಪ್ಗಳನ್ನು. ಹೌದು, ಬೇಸಿಗೆ ಶಿಬಿರಗಳನ್ನೆಲ್ಲ. ಹೌದು, ಬೇರೆ ಟೈಮ್ನಲ್ಲಿ ಸಹ ಕ್ಯಾಂಪ್ಗಳನ್ನು, ಸಂಡೇ ಕ್ಯಾಂಪ್ ಮಾಡಬಹುದು. ಅಂದ್ರೆ ಉಪಯೋಗಿಸುವ ದೃಷ್ಟಿಯಿಂದ ಹಾಳು ಮಾಡಬೇಕಂತ ಏನಿಲ್ಲ. ಮತ್ತೆ ನಾವು ಇದನ್ನು ಹೆಲ್ತ್ ಸೆಂಟರ್ ಆಗಿ, ಅಂದ್ರೆ ವೆಲ್ನೆಸ್ ಸೆಂಟರ್ ಅಂತ ರೀತಿಯಲ್ಲಿ ಇದನ್ನು ಉಪಯೋಗಿಸಬಹುದು. ಬರುವವರಿಗೆ ನಿಲ್ಲಿಕ್ಕೆ ಅವಕಾಶ ಕೊಟ್ಟು. ಕರೆಕ್ಟ್. ಮತ್ತೆ ಒಂದು ಏನಂದ್ರೆ, ಈಗ ಬೆಂಗಳೂರಿನಂತ ನಗರದಲ್ಲಿ ನಿಮಗೆ ಒಂದು 10-15 ವರ್ಷ 20 ವರ್ಷ IT ಅಲ್ಲೆಲ್ಲ ಕೆಲಸ ಮಾಡಿ ಸಾಕಾಗಿ, ಯಾರು ಆರ್ಡಿನರಿ ಪರ್ಸನ್ಸ್ ಅಲ್ಲ, ಒಳ್ಳೆ ಇಂಟೆಲಿಜೆಂಟ್ ಪರ್ಸನ್ಸ್ ಸಾಕಾಗಿ ಇನ್ನು ನಾನು ಏನಾದ್ರು ಒಂದು ಸರ್ವಿಸ್ ಮಾಡ್ತೇನೆ ಅಂತ ಹೇಳುವವರು ಸಿಗ್ತಾರೆ. ಅಂಥವ್ರು ಟೀಚರ್ಸ್ ಆಗಿ ಸಿಕ್ಕಿದ್ರೆ ಅವರಿಗೆ ಅದು ಸುಲಭ ಆಗ್ತದೆ ಶಾಲೆ ನಡೆಸೋದು. ಸುಳ್ಳಿಗೆ ಅಂತ ಇಷ್ಟವರೆಗೆ ಸಿಗ್ತಾ ಇಲ್ಲ. ನಾನು ಕೆಲವು IT ರಿಟೈರ್ ಆಗಿ ಬಂದು ಇಲ್ಲಿ ಸೆಟ್ಲ್ ಆದವರು ಯಾರಿಲ್ಲ, ಎಲ್ಲರೂ ಸೆಟ್ಲ್ ಆಗೋದು ಹೆಚ್ಚಾಗಿ ಬೆಂಗಳೂರಿನಲ್ಲಿ. ಕರೆಕ್ಟ್. ಆದ್ರೆ ಅಂಥವ್ರು ಯಾರಾದ್ರೂ ಸಿಕ್ಕಿದ್ರೆ ಆಗ ನಮಗೆ ಕಲಿಸ್ಲಿಕ್ಕೆ ಎಕ್ಸ್ಪರ್ಟ್ಗಳು ಸಿಗ್ತಾರೆ. ಆ ಥರದೊಂದು ಆಸೆ ಸಹ ಒಂದು ಉಂಟು, ನೋಡುವ ಒಂದು ಸ್ವಲ್ಪ ವರ್ಷಗಳಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ನಮ್ಮ ಶಿಕ್ಷಣ ಅಂದ್ರೆ ಪಾಠ ಪುಸ್ತಕಗಳ ಕಲಿಸುವಿಕೆ ಮತ್ತು ಪರೀಕ್ಷೆ ಇಷ್ಟೇ ಅಲ್ಲ. ಇವತ್ತಿನ ಶಿಕ್ಷಣ ಏನಾಗಿದೆ ಅಂದ್ರೆ, ಸಿಲೆಬಸ್, ಎಕ್ಸಾಮ್, ಮಾರ್ಕ್ ಮತ್ತು ರ್ಯಾಂಕ್ ಇಷ್ಟರೊಳಗೆ ಮುಳುಗಿ ಹೋಗಿ ಇದೇ ವರ್ತುಲದಲ್ಲಿ ತಿರುಗ್ತಾ ಉಂಟದು. ಆದ್ರೆ ನಿಜ ಒಂದು ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಉಳಿದ ಅನೇಕ ಸಂಗತಿಗಳ ಅಬ್ಸರ್ವೇಷನ್, ಅವಲೋಕನ ಅಗತ್ಯ ಇರ್ತದೆ. ಹಾಗೆ ನಾವು ನಮ್ಮ ಶಾಲೆಯಲ್ಲಿ ತುಂಬಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅಂದ್ರೆ ಭರತನಾಟ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆಗಳ ಜಾನಪದೀಯ ಅಂಶಗಳು. ಕರೆಕ್ಟ್. ಇದನ್ನೆಲ್ಲ ಮಾಡ್ತೇವೆ. ಇದಕ್ಕೆ ನಮಗೆ 2 ರೀತಿಯಿಂದ ಇದಾಗ್ತದೆ. ಒಂದು ಏನಂದ್ರೆ, ಸ್ಪಿಕ್ ಮೇಕೆ ಅಂತ ಹೇಳುವ ಒಂದು ಸಂಸ್ಥೆಯವರು ಅವರ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ಗಳನ್ನು ಕಳಿಸ್ತಾರೆ. ಅವರು ಲೆಕ್ಡೆಮ್ ಅಂದ್ರೆ ಪ್ರಾತ್ಯಕ್ಷಿಕೆಗಳ ಮೂಲಕ ಕಾರ್ಯಕ್ರಮಗಳನ್ನು ಕೊಡುದು. ಒಂದು ಸಂಗೀತ ಹೇಗೆ ಅದು ಪ್ರಾಮುಖ್ಯ ಅಂತ ಹೇಳುವುದನ್ನು ಹೇಳುತ್ತಾ ಸಂಗೀತ ಹೇಳುದು. ಅದೊಂದು ನಾಟ್ಯದಲ್ಲಿ ಏನು ಅಡಗಿದೆ, ಅದ್ರ ಚಲನೆಯಲ್ಲಿ ಏನಿದೆ ಅಂತ ಹೇಳುವ ಸಂಗತಿಗಳನ್ನು ಹೇಳುತ್ತಾ ಅದನ್ನು ಪ್ರದರ್ಶನ ಕೊಡುದು. ಇದು ಬಹಳ ಮುಖ್ಯವಾದ ವಿಷಯ, ಮಕ್ಕಳಿಗೆ ಕಲಿಕೆಯೂ ಆಗ್ತದೆ. ಆ ರೀತಿ ಸ್ಪಿಕ್ ಮೇಕೆಯ ಕಾರ್ಯಕ್ರಮಗಳನ್ನು ಇಲ್ಲಿ ತುಂಬಾ ಮಾಡ್ತೇವೆ ನಾವು. ಅಲ್ಲದೆ ಕನ್ನಡ ಪ್ರಾಧಿಕಾರದವರಿಂದ ನಮಗೆ ಒಂದು ಕನ್ನಡ ಚಿಂತನ ಅಂತ ಒಂದು ಕಾರ್ಯಕ್ರಮಕ್ಕೆ ಅನುದಾನ ಸಿಕ್ಕಿದೆ. ಅದು ಬಿಟ್ಟರೆ ನಮಗೆ ಯಾವ ಅನುದಾನ ಇಲ್ಲಿ ಸಿಕ್ಕಿದ್ದಿಲ್ಲ. ಆದ್ರೆ ಆ ಕನ್ನಡ ಚಿಂತನೆ ಕಾರ್ಯಕ್ರಮ ಹೇಗೆ ಮಾಡ್ಬೇಕಂದ್ರೆ, ಒಂದು ಕನ್ನಡದ ಬಗ್ಗೆ ಮಾತನಾಡುದು, ಭಾಷಣ, ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಇದು ನಾವು ಪ್ರತಿ ತಿಂಗಳು ಸಹ ಮಾಡ್ತೇವೆ. ನಮಗೆ ಬೇಕಾದ ಸ್ಟೇಜ್ ನಮ್ಮಲ್ಲಿ ಇರುವುದರಿಂದ ಅನುಕೂಲ ಆಗಿದೆ. ಸೊ ಅದೆಲ್ಲ ಇಂಥದ್ದೆಲ್ಲ ಮಾಡೋದ್ರ ಮೂಲಕ ನಮ್ಮ ಶಾಲೆಯ ಮಕ್ಕಳಿಗೆ ತುಂಬಾ ರೀತಿಯ ಎಕ್ಸ್ಪೋಜರ್ ಸಿಗ್ತದೆ.
ನಮ್ಮದು ವ್ಯಕ್ತಿತ್ವ ವಿಕಸನದ ಅನೇಕ ಚಟುವಟಿಕೆಗಳನ್ನು ಮಾಡ್ತೇವೆ. ಈ ವ್ಯಕ್ತಿತ್ವ ವಿಕಸನ ಚಟುವಟಿಕೆಗಳನ್ನು ಮಾಡಿದಾಗ ಮಕ್ಕಳು ಬೇರೆ, ಈಗ ನಮ್ಮ ಅನುಭವ ಏನಂದ್ರೆ, ನಮ್ಮ ಶಾಲೆಯ ಮಕ್ಕಳು ಬೇರೊಂದು ಶಾಲೆಗೆ ಹೋದ ಮೇಲೆ ಅಲ್ಲಿ ಅವರು ತುಂಬಾ ಎಲ್ಲ ಮಕ್ಕಳಿಗಿಂತ ಮುಂದೆ ಇದ್ದಾರೆ ಎಂಬ ವಾರ್ತೆ ಅವರಿಗೆ ಗೊತ್ತಾಗ್ತದೆ. ನಮಗೂ ವಾರ್ತೆ ಸಿಗ್ತಾ ಇರ್ತದೆ. ಆಗ ನಮ್ಗೆ ಖುಷಿ ಆಗ್ತದೆ. ಅವರು ನಮ್ಮ ಶಾಲೆಯಲ್ಲಿ ಹಿಂದೆ ಇದ್ದವರು ಸಹ ಇನ್ನೊಂದು ಶಾಲೆಗೆ ಹೋದಾಗ ಅವರು ತುಂಬಾ ಮುಂದೆ ಇದ್ದಾರೆ ಆ ಶಾಲೆಯ ಮಕ್ಕಳಿಗಿಂತ ಅಂತ ಹೇಳುವ ವಾರ್ತೆಗಳು ನಮಗೆ ಸಿಗ್ತವೆ. ಹಾಗಾಗಿ ನಮ್ಮ ಕಲಿಸುವಿಕೆಯ ಅಥವಾ ನಮ್ಮ ಈ ಯೋಜನೆಯ ದಾರಿ ಸರಿಯಾಗಿದೆ ಅಂತ ನಮಗೆ ಅನಿಸ್ತದೆ. ಇನ್ನು ನಮ್ಮಲ್ಲಿಗೆ ವಿದೇಶಿಯ ಇವರು ಯಾರು ಅಪ್ರೆಂಟಿಸ್ ಅಂದ್ರೆ ಕಲಿಸುವ ಅಭ್ಯಾಸ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಅವರಾಗಿ ಬರುದು, ನಾವೇನು ಕರೆಯುವುದಲ್ಲ. ಅವರಾಗಿ ಬಂದಾಗ ನಾವು ಅವರಿಗೆ ನಿಲ್ಲುವ ವ್ಯವಸ್ಥೆ ಎಲ್ಲ ಕೊಡ್ತೇವೆ. ಅವರು ಇಲ್ಲಿ ಕ್ಲಾಸ್ಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ನನಗೆ ಅನಿಸಿದ್ದೇನೆಂದ್ರೆ, ವಿದೇಶಿಯರು ಬಂದರೂ ಸಹ ನಮ್ಮ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ನವರೆಗಿನ ಮಕ್ಕಳು ಸಹ ಅವರೊಟ್ಟಿಗೆ ಸಂವಹನ ಮಾಡ್ತಾರೆ. ನಮ್ದು ಇಂಗ್ಲಿಷ್ ಮೀಡಿಯಂ ಶಾಲೆ ಅಲ್ಲ. ಹೇಗೆ ಸಂವಹನ ಮಾಡ್ತಾರೆ ಅಂತ ಕೇಳಿ ನಮ್ಗೆ ಗೊತ್ತಿಲ್ಲ ಅಂತ ಅವರೊಳಗೆ ಸಂವಹನ ನಡೀತದೆ. ಸಂಭವ 1ನೇ ಕ್ಲಾಸ್ ಮಕ್ಕಳು ಅವರ ಹಿಂದೆ ಕೊಡ್ತಾ ಇರ್ತಾರೆ, ಅವರು ಅವರೊಟ್ಟಿಗೆ ಹೋಗ್ತಾ ಇರ್ತಾರೆ. ಎಂತ ಮಾತಾಡ್ತಾರೆ, ಹೇಗೆ ಅವರೊಳಗೆ ಅರ್ಥ ಮಾಡಿಕೊಳ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಈಗ ಸಣ್ಣ ಸಣ್ಣ ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ ಅವರು. ಸೊ ಹಾಗಾಗಿ ನಮಗೆ ಅದೊಂದು ಅದು ಅಂತಾರಾಷ್ಟ್ರೀಯ ಸಂಸ್ಕೃತಿಯ ಪರಿಚಯ ಆಗ್ತದೆ ನೋಡಿ. ಕರೆಕ್ಟ್. ಅದು ಎಷ್ಟು ಶಾಲೆಗಳಿಗೆ ಸಿಗುದಿಲ್ಲ. ನಮಗೆ ಆ ತರದೊಂದು ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿದೆ. ಸೊ ಹೀಗೆ ನಮ್ಮಿಂದ ಏನೆಲ್ಲ ಸಾಧ್ಯ ಉಂಟ ಎಲ್ಲ ರೀತಿಯಿಂದ ನಾವು ಹೊಸ ಯಾವ ಸಂಗತಿ ಬಂದರೂ ಸಹ ಮಕ್ಕಳಿಗೆ ಕೊಡಿಸುದು, ಮತ್ತೆ ಆಕಾಶ ವೀಕ್ಷಣೆ ಪ್ರೋಗ್ರಾಮ್ ಮಾಡೋದು, ವಿಜ್ಞಾನದ ಪ್ರೋಗ್ರಾಮ್ಗಳನ್ನು ಮಾಡೋದು, ಇದೆಲ್ಲ ಮಾಡೋದ್ರ ಮೂಲಕ ಮಕ್ಕಳ ದಾರಿಗಳನ್ನು, ಇಷ್ಟು ದಾರಿಗಳೆಲ್ಲ ಉಂಟು ಅಂತ ಹೇಳೋದು, ಯಾವ ಹೋಗ್ಬೇಕಂದ್ರೆ ಅವರೇ ಆಯ್ಕೆ ಮಾಡ್ಲಿ, ಆ ರೀತಿಯ ಶಿಕ್ಷಣ ನಮ್ಮದು. ಇನ್ನು ಏನಂದ್ರೆ, ಶಾಲೆ ಅಂದ್ರೆ ಒಂದು ಸಂಸ್ಥೆ. ಸಮಾಜದಲ್ಲಿ ಶಾಲೆ ಎಂಬುದು ಒಂದು ಸಂಸ್ಥೆ. ಕರೆಕ್ಟ್. ಆದ್ರೆ ಅದು ಕೇವಲ ಸಂಸ್ಥೆ ಮಾತ್ರ ಅದರಷ್ಟಕ್ಕೆ ಆಗಿ ಉಳಿದ್ರೆ ಅದು ಐಸೋಲೇಟೆಡ್ ಆಗ್ತದೆ, ಏಕಾಂಗಿಯಾಗಿ ಬಿಡ್ತದೆ. ಕರೆಕ್ಟ್. ನಿಜವಾಗಿ ಶಾಲೆಗೆ ಎಲ್ಲ ರೀತಿಯ ಬೇರೆ ಸಂಸ್ಥೆಗಳೊಟ್ಟಿಗೆ ಸಂಪರ್ಕಿಸಬೇಕು. ಈಗ ನಮ್ಮ ಶಾಲೆಗೆ ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರೆಸಿ ಭಾಷಣ ಮಾಡ್ತೇವೆ. ಅವರಿಗೆ ಸಹ ತುಂಬಾ ಖುಷಿ ಬಂದು ಭಾಷಣ ಮಾಡೋದು, ಮಕ್ಕಳಿಗೆ ಭಾಷಣ ಮಾಡೋದ್ರೆ ಅವರಿಗೆ ತುಂಬಾ ಖುಷಿ. ಅವ್ರು ಹೇಳ್ತಾರೆ, ನೀವು ಪೊಲೀಸರು ನಾವು ನಿಮ್ಮ ಮಿತ್ರರು ಅಂತ ಹೇಳ್ತಾರೆ. ಈ ಒಂದು ಮಾತು ಮಕ್ಕಳಿಗೆ ಸಾಕಲ್ಲ ಪೊಲೀಸರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗೆ ಡಾಕ್ಟರ್ಗಳ ಸಂಘದವರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಲಯನ್ಸ್ನವರು ಬಂದು ಕಾರ್ಯಕ್ರಮ ನಡೆಸ್ತಾರೆ, ರೋಟರಿ ಅವರು ಬಂದು ಕಾರ್ಯಕ್ರಮ ನಡೆಸ್ತಾರೆ, ನ್ಯಾಯಾಲಯದವರು ಬಂದು ಸಹ ಇಲ್ಲಿ ಕಾರ್ಯಕ್ರಮ ನಡೆಸ್ತಾರೆ, ಲಾಯರ್ಸ್. ಮತ್ತು ಬೇರೆ ಯಾರು ಸಹ ಬಂದರೂ ಸಹ ನಾವು ಅವರಿಗೆ ಅವಕಾಶಗಳನ್ನು ಕೊಡ್ತೇವೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಯಾಕೆಂದ್ರೆ ಮಕ್ಕಳಿಗೆ ಅದೊಂದು ಬೇರೆ ಸಂಸ್ಥೆಗಳೊಟ್ಟಿಗೆ ಪರಿಚಯದ ದೃಷ್ಟಿಯಿಂದ ಮಾಡ್ತೇವೆ. ಮತ್ತೆ ಇಲ್ಲಿ ಹಮ್ಮಿಕೊಳ್ಳುವಂತಹ ಯಾವ್ದು ಸ್ವಚ್ಛತಾ ಕಾರ್ಯಕ್ರಮ ಇರಲಿ ಅಥವಾ ಯಾವುದಾದ್ರು ಕಲ್ಚರಲ್ ಪ್ರೋಗ್ರಾಮ್ಸ್ ಇರಲಿ, ಇಂಟರ್ ಸ್ಕೂಲ್ ಪ್ರೋಗ್ರಾಮ್ಗಳಿರಲಿ, ಎಲ್ಲದರಲ್ಲಿ ಸಹ ನಾವು ಮಕ್ಕಳನ್ನು ಕರ್ಕೊಂಡು ಹೋಗಿ ಭಾಗವಹಿಸುವ ಸೌಲಭ್ಯ ಕೊಡ್ತಾ ಇದ್ದೇವೆ. ಸೊ ಹೀಗೆಲ್ಲ ಆಗೋದ್ರ ಮೂಲಕ ಶಾಲೆಯನ್ನು ಕೇವಲ ಒಂದು ಸಂಸ್ಥೆಯಾಗಿ ಉಳಿಸಿಕೊಳ್ಳದೆ ಇತರ ಸಂಸ್ಥೆಗಳೊಟ್ಟಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಟ್ಟಿಗೆ, ಉದಾಹರಣೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ, ಪೋಸ್ಟಲ್ನವರು ಎಲ್ಲಿ ಬಂದು ಪಾಠ ಮಾಡಿದ್ದಾರೆ, ಬ್ಯಾಂಕಿನವರಿಗೆ ಸಹ ಮಕ್ಕಳಿಗೆ ಅಕೌಂಟ್ಗಳ ಬಗ್ಗೆ ಎಲ್ಲ ಹೇಳ್ಕೊಡೋದು ಒಂದು ಇಷ್ಟ ಇರ್ತದೆ. ಕೆಲವರು ಇರ್ತಾರೆ ಹೇಳುವವರು, ಅವರೆಲ್ಲ ಬಂದು ಮಾತಾಡಿದ್ರು. ಹೀಗೆ ಮಾಡೋದ್ರ ಮೂಲಕ ನಾವು ಮಕ್ಕಳಿಗೆ ಶಾಲೆ ಎಂಬುದೊಂದು ಅದರಷ್ಟಕ್ಕೆ ಒಂದು ಮುಗಿದು ಬಿಡುವ ಒಂದು ದ್ವೀಪ ಅಲ್ಲ, ವಿಸ್ತಾರವಾದ ಪ್ರಪಂಚಕ್ಕೆ ಕಾಲಿಡೋದಕ್ಕೆ ಅದೊಂದು ಮಾರ್ಗ ಅಂತ ತೋರಿಸ್ಕೊಡ್ತಾ ಇದ್ದೇವೆ. ಹಾಗೆ ನೀವು ನಮ್ಗೆ ಇದಕ್ಕೊಂದು ಅವಕಾಶ, ಅಂದ್ರೆ ಇದನ್ನೆಲ್ಲ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟೋದಕ್ಕೆ ನಮ್ಗೆ ಅಂದ್ರೆ ತುಂಬಾ ಸಂತೋಷ ಆಗಿದೆ. ಅಂದ್ರೆ ಈಗ ಒಟ್ಟು ಏನು ತಾತ್ಪರ್ಯ ಅಂತಂದ್ರೆ, ಒಂದು ಒಳ್ಳೆಯ ಉದ್ದೇಶದಿಂದ, ಅಂದ್ರೆ ಸರ್ವತೋಮುಖ ಅಭಿವೃದ್ಧಿ, ಕೇವಲ ಕನ್ನಡ ಉಳಿಸಬೇಕು ಎನ್ನುವಂಥದ್ದು ಮಾತ್ರ ಒಂದು ಲೈನ್ ವಿಚಾರ ಅಲ್ಲ. ಕನ್ನಡ ಉಳಿಬೇಕು ನಮ್ಮ ಮಾತೃಭಾಷೆಯಲ್ಲೇ. ಅಂದ್ರೆ ನಾವು ಯಾವ ಭಾಷೆಯಲ್ಲಿ ನಾವು ದಿನ ಬೆಳಗಾದ್ರೆ ಸಂವಹನ ಮಾಡ್ತೇವೋ ಅದೇ ಭಾಷೆಯಲ್ಲಿ ನಾವು ಶಿಕ್ಷಣವನ್ನು ಪಡೆದಾಗ ಅದು ಹೆಚ್ಚು ಪರಿಣಾಮಕಾರಿ ಎನ್ನುವಂಥದ್ದು ಒಂದು ವಿಚಾರ. ಅದರ ಜೊತೆಗೆ ಪ್ರಕೃತಿ, ಆಮೇಲೆ ಇದು ಏನು ಆತ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು, ಆಧ್ಯಾತ್ಮಿಕ ಒಂದು ಟಚ್ಚು, ಈ ಎಲ್ಲ ವಿಚಾರಗಳನ್ನು ನೋಡುವಾಗ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅಂದ್ರೆ ಇಲ್ಲಿ ಕಲಿತ ಅನೇಕ 10 ವರ್ಷ ಇಲ್ಲಿ ಕಲ್ತ್ರೆ ನಿಜವಾಗ್ಲೂ ಅವನೊಬ್ಬ PUCಗೆ ಬರುವಾಗ ನಿಜವಾಗಿ ನಾವು ಏನು ತಿಳ್ಕೊಳ್ಳುದು, SSLC ಮುಗಿದು PUCಗೆ ಬರುವಾಗ ಅವರೇ ಸ್ವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮಟ್ಟಕ್ಕೆ ಅವರು ಬೆಳೆದಿರಬೇಕು. ಇಲ್ಲಿ ಆ ಒಂದು ಮಟ್ಟಕ್ಕೆ ಬೆಳವಣಿಗೆ ಆಗ್ತದೆ ಅಂತ ನನ್ನ ಈಗ 2 ದಿನ ನಾನು ನೋಡಿದ ಒಂದು ವಿಚಾರದಲ್ಲಿ ಅದಕ್ಕೆ ಪೂರಕವಾದ ಅನೇಕ ಅಂಶಗಳಿದೆ. ಅದೇ ರೀತಿ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದ್ರೂ ಕೂಡ ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿ ಈ ಒಳ್ಳೆಯ ರೀತಿಯಲ್ಲಿ ಇದು ಮುನ್ನಡೆಯಲಿ ಅಂತ ಹೇಳಿ ನನ್ನ ಒಂದು ಆಶಯಗಳು. ನಮಸ್ತೆ ಸರ್.